Naman Amerikat Pember Lilation, Jason Adashram, Dayton, Sedan, Sedan, Fall, Exchanges. Naman Amerikat Pember Lilation, Jason Adashram, Dayton, Sedan, Sedan, Fall, Exchanges. Naman Amerikat Pember Lilation, Jason Adashram, Dayton, Sedan, Sedan, Fall, Exchanges. Naman Amerikat Pember Lilation, Jason Adashram, Dayton, Sedan, Sedan, Fall, Exchanges. Naman Amerikat Pember Lilation, Jason Adashram, Dayton, Sedan, Sedan, Fall, Exchanges. महिमा बापा के पिता पवित्र में आग ये मजा जिसम चबत कम कम क्षम कर चाव जानले हम करने यार समस्त में सद कर जी काबुल जेदी कर जस ले लें सरकार वन पावई पंचों मिस्टर समझे जुकर सरुंकल न प्लान में हम कार प्राण करता मिस्टर में बैठे दिया सगले पीड़े इस्तांगतीर मागियां कष्टों संभाल लेना कतीर कैंसर पीड़े इस्तांगतीर किडनी फेलियर जाऊन कष्टों जा सगले पीड़े इस्तांगतीर ऐसा आस्पत्रे ने असलेल सगले पीड़े इस्तांगतीर मानसिक वातावरण कष्टोंच्या सगळ्या पिढीस्तां खातीर आनी सौर रितीची घुसपट गोंधळ जावच्या सगळ्या कुटुंबा खातीर आमी मागया प्रत्येक जाण पिढीस्तां खातीर मागया आनी जी कोण आज प्रत्येक जाण मरणाच्या हातांनीर आसात त्या सगळ्यांक समर्पण खातीर मागया हर एकल्यांक जेच्या पवित्र गायांनी आपण गुण करच्या खातीर देवाची काकूल आनी कृपा आमकां मेळच्या खातीर आज हांगा रेत्री गोंयच्या सगळ्या पिढीस्तांक बरी भलायकी मेळच्या खातीर तुमचे तें कसली पिडा शिडा आसल्या सगळी जेजूक समर्पण कर मागा सगळे आमी उबे रावया ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಸ್ವರ್ಗಲೋಕದಲ್ಲಿರುವ ನನ್ನ ತಂದೆ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನಿಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಂದ ನಮ್ಮನ್ನು ರಕ್ಷಿಸಿರಿ ಆಮೇನ್ ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ನಮ್ಮ ಮರಿಯ ವರಪ್ರಸಾದ ಪೂರ್ಣೆ ಕರ್ತರು ಮಾಡಿದ್ದಾರೆ ಸ್ತ್ರೀಯರಿಂದ ಧನ್ಯರು ಮತ್ತು ನಿಮ್ಮದರ ಫಲವಾದ ಯೇಸು ಧನ್ಯರು ಪಿತನಿಗೂ ಸುತನಿಗೂ ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ ಆದಿಯಲ್ಲಿದ್ದಾಗ ಈಗ ಅಲ್ಲಿ ಯಾವಾಗಲೂ ಗಂತರಕ್ಕೂ ಆಮೇಲೆ ಒಂದನ್ನು ಯೇಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮದೇ ಅತ್ಯಗತಗಳ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಆಮೇನ್ ನಮ್ಮ ಅರಣ್ಯ ಕಾಕುಲ್ತಿ ಚಿಮಯ ನಮ್ಮ ನಮ್ಚ ಜೀವನ ಅಮೃತ ಅನ್ಭರುಷ ತುಗಮಲ ಅಮೃತ ಪ್ರದೇಶ ಯಜಮಾಳಕ ಕೊನದಸ್ಥಾನ अस्कार सन माहिती दान करता तुमचे कहता है तो काकुल दळे आमच्यावर प्रत्याना प्रतिष्ठा फ्रंटले सदैव पॉलिजी शाम का काही ये दाली मगाले दिले भी कार मरिये भगवंती दाच माय सौदनेतिकार क्रिस्तज बसना वाजन चकतीर हालेलुया 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 स्तोत्र हालेलुया 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 आराधना हालेलुया 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 ಎಲ್ಲರೂ ದೇವರನ್ನು ಸ್ತುತಿಸೋಣ.
ಯಾಕೆಂದರೆ ದೇವರ ವಾಕ್ಯವು ಹೇಳ್ತದೆ, ಕೀರ್ತನೆ ಗ್ರಂಥದಲ್ಲಿ ನಾವು ಓದುವುದಾದರೆ 56ನೇ ಕೀರ್ತನೆಯಲ್ಲಿ ಹಾಗೂ 96ನೇ ಕೀರ್ತನೆಯಲ್ಲಿ 95ನೇ ಕೀರ್ತನೆಯಲ್ಲಿ ಎಲ್ಲ ಕೀರ್ತನೆಗಳು ನಮಗೆ ದೇವರನ್ನು ಸ್ತುತಿ ಹಾಡಲಿಕ್ಕೆ ಪ್ರೇರೇಪಿಸ್ತವೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತೇವೆ 95ನೇ ಕೀರ್ತನೆ, ಬನ್ನಿ ಸ್ತುತಿಗೀತೆ ಹಾಡೋಣ, ಬನ್ನಿ ಪ್ರಭುವಿಗೆ ಜಯಘೋಷ ಮಾಡೋಣ, ನಮ್ಮ ರಕ್ಷಕ ದೇವನಿಗೆ ಆತನ ಸನ್ನಿಧಿ ನಾವು ಸೇರೋಣ, ಕೃತಜ್ಞತಾ ಸ್ತುತಿಯೊಂದಿಗೆ ಜಯಕಾರ ಮಾಡೋಣ ಆತನನ್ನು ಕೀರ್ತನೆಯಿಂದ ಆತನಿಗೆ, ಏಕೆಂದರೆ ಪ್ರಭು ದೇವಾದಿ ದೇವನು, ದೇವರುಗಳೆಲ್ಲ ರಾಜಾದಿರಾಜನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. तो जाऊन सदैव सौदेव धनिया सौदनी ओर्थ देव त्याची स्तुती करा म्हणून पवित्र पुस्तक. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕೆ ಎಲ್ಲರೂ ದೇವರನ್ನು ನಾವು ಸ್ತುತಿಸಬೇಕು. ನಿಮ್ಮ ಎಲ್ಲ ಮನಸ್ಸನ್ನು ದೇವರಿಗೆ ಸಮರ್ಪಣೆ ಮಾಡಿ, ಹೃದಯವನ್ನು ಸಮರ್ಪಣೆ ಮಾಡಿ, ನಿಮ್ಮ ದೇಹದ ಪ್ರತಿಯೊಂದು ಅಂಗಗಳನ್ನು ಸಮರ್ಪಣೆ ಮಾಡಿ. ಯಾವುದು ಒಂದು ನಮಗೆ ದೇವರನ್ನು ಸ್ತುತಿಸಲು ಅಡೆತಡೆ ಬರದಿರಲಿ, ದುಷ್ಟಶಕ್ತಿಗಳ ಪ್ರಭಾವಗಳು ದೂರ ಹೋಗಲಿ. ಎಲ್ಲರೂ ನಾವು ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ಎಲ್ಲರೂ ಹೇಳೋಣ, ಕರ್ತರಾದ ಯೇಸುವೆ, ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ. ನಾನು ಆತ್ಮದಿಂದಲೂ ಸತ್ಯದಿಂದಲೂ ನಿಮ್ಮನ್ನು ಆರಾಧಿಸಲು ಸ್ತುತಿಸಲು ನಮಗೆ ಕೃಪೆ ನೀಡಿರಿ. ಯೇಸುವೆ, ಎಲ್ಲ ದುಷ್ಟಶಕ್ತಿಗಳ ಪ್ರಭಾವಗಳು, ಮಾಟಮಂತ್ರದ ಶಕ್ತಿಗಳು, ಸತ್ತ ಆತ್ಮಗಳ ಶಕ್ತಿಗಳು ನನ್ನನ್ನು ಈ ಕ್ಷಣವೇ ಬಿಟ್ಟು ತೊಲಗಲಿ. ಯೇಸುವಿನ ನಾಮದಲ್ಲಿ ಎಲ್ಲ ದುಷ್ಟಶಕ್ತಿಗಳ ಪ್ರಭಾವಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸ್ತಾ ಇದ್ದೇನೆ. ಈ ಕ್ಷಣದಲ್ಲಿ ನನ್ನನ್ನು, ನನ್ನ ಮನೆಯವರನ್ನು, ನಮ್ಮ ಕುಟುಂಬಸ್ಥರನ್ನು ಆಶೀರ್ವದಿಸಿರಿ. ಮರಿಯ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತರೇ, ದೇವದೂತರುಗಳೇ, ನಮಗಾಗಿ ಪ್ರಾರ್ಥಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಹೀರಬರಿ ಕಲವರದಗ ಶೀರಕ ಬಬ ಸಂದರ್ಭ ಚಪ್ಪಳೆ ತಟ್ಟುತ್ತಾ ಎಲ್ಲರೂ ಸಂತೋಷದಿಂದ ಹಾಡೋಣ. ಸಾಧ್ಯ, ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯವಾದುದು ಒಂದು ಇಲ್ಲ, ಅಸಾಧ್ಯ ಒಂದು ಸಾಧ್ಯ. ಹಲ್ಲೆಲೂಯಾ, ನಿಮ್ಮಿಂದ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ, ಎಲ್ಲ ಸಾಧ್ಯ. ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ, ನೀನು ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ, ನೀನು ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ, ನೀನು ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ, ನೀನು ಅಪ್ಪ,
ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಒಣಗಿದ ನೆಲದಲ್ಲಿ ಜಲವನ್ನು ಹರಿಸುವೆ ನೀನು, ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು, ಅಪ್ಪ ನೀನು. ಒಣಗಿದ ನೆಲದಲ್ಲಿ ಜಲವನ್ನು ಹರಿಸು ನೀನು, ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು, ಅಪ್ಪ ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ನನ್ನಾಸೆ ಆಕಾಂಕ್ಷೆ ನೆರವೇರಿಸುವವನು ನೀನು, ಅಪ್ಪ ನೀನು. ನನ್ನೆಲ್ಲ ಇಷ್ಟವ ಪೂರೈಸುವಾತನು ನೀನು, ಅಪ್ಪ ನೀನು. ನನ್ನಾಸೆ ಆಕಾಂಕ್ಷೆ ನೆರವೇರಿಸುವವ ನೀನು, ಅಪ್ಪ ನೀನು. ನನ್ನೆಲ್ಲ ಇಷ್ಟಾರ್ಥ ಪೂರೈಸುವಾತನು ನೀನು, ಅಪ್ಪ ನೀನು. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯವಾದುದು ಒಂದು ಇಲ್ಲ, ನಿಮಗೆ ಅಸಾಧ್ಯವಾದುದು ಒಂದು ಇಲ್ಲ, ಅಸಾಧ್ಯವಾದುದು ಒಂದು ಇಲ್ಲ, ನಿಮ್ಮಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ, ನಿಮ್ಮಿಂದ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ, ನಿಮ್ಮಿಂದ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಹಲ್ಲೆಲೂಯ, 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 ಹಲ್ಲೆಲೂಯ. ಈರಬವರೆ ಕಲವರದಾಗ ಸಂದರ್ಭರೆ ಕರಬಲರೆ ಕಲ ಜೀಸಸ್. Mighty God, anoint us with your fire, Lord Jesus. Thank you, Jesus. Thank you, Lord. Thank you, Lord. Thank you, Lord. Praise you, Lord. Glory, 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 glory. Let your fire fall upon us in the name of Jesus Christ. Holy Spirit of God. ಗಟ್ಟಿಯಾಗಿ ಸ್ತುತಿಸಿರಿ, ಸ್ವರವೆತ್ತಿ ಸ್ತುತಿಸಿರಿ, ಸ್ವರವೆತ್ತಿ ಸ್ತುತಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ.
ಈರಬರಿ ಕಲಬರಿ ಶಂದರ ಬರಿ ಕಲಬರಿ ಕಲ ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಥ್ಯಾಂಕ್ ಯು ಲಾರ್ಡ್ ಪ್ರೈಸ್ ಯು ಗ್ಲೋರಿಫೈ ಮೈಟಿ ಗಾಡ್ worship lord ya baba baba holy spirit god worship you lord ore baba 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 bari kar jesus 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 ಅಂದು ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ ಗಟ್ಟಿ ಚಪ್ಪಾಳೆ ಅವನಿಗೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ದೇವರ ವಾಕ್ಯ ಹೇಳ್ತದೆ ಲೂಕನ ಶುಭವಾರ್ತೆಯಲ್ಲಿ 1ನೇ ಅಧ್ಯಾಯ 37ನೇ ವಚನ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರೈಸ್ ದಿ ಲಾರ್ಡ್ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಪ್ರೈಸ್ ದಿ ಲಾರ್ಡ್ ಆದರೆ ನಮಗೆ ಈ ರೋಗಗಳನ್ನು ಹಿಡ್ಕೊಂಡು ಚಿಂತೆಗಳನ್ನು ಏನೋ ಮನಸ್ಸಿಗೆ ವೇದನೆಗಳನ್ನು ಇಟ್ಕೊಂಡೆಲ್ಲ ನಾವು ಬಂದಿದ್ದೀವಿ ಇದೆಲ್ಲ ನಮ್ಮಿಂದ ದೂರ ಹೋಗಬೇಕಾ ಹಾಗೇನೇ ಇರಲಿಯಾ ಊರು ಪ್ರೈಸ್ ದಿ ಲಾರ್ಡ್ ದೂರ ಹೋಗಬೇಕಲ್ಲ ಅದಕ್ಕಾಗಿ ಧ್ಯಾನ ಕೊಟ್ಟಾಗ ನಾವು ಬರುವುದು ಪ್ರೈಸ್ ದಿ ಲಾರ್ಡ್ ನಮಗೆಲ್ಲರಿಗೂ ಬಿಡುಗಡೆ ಆಗಬೇಕು ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ Hallelujah. ದೇವರ ವಾಕ್ಯ ಹೇಳ್ತದೆ ದೇವರನ್ನು ನೀವು ಸ್ತುತಿಸುವಾಗ ಕೀರ್ತನೆ ಗ್ರಂಥ 22ನೇ ಅಧ್ಯಾಯ 3ನೇ ವಾಕ್ಯ ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು ಪ್ರೈಸ್ ದಿ ಲಾರ್ಡ್ ಇಸ್ರಾಯೇಲ್ ಪ್ರಜೆಗಳು ಸ್ತುತಿ ಮಾಡುವಾಗ ನಾನು ಬಂದು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. इस्रायल करच्या स्तुतीचेर हांव आसा म्हणटा प्रेज द लॉर्ड Praise the Lord. इस्रायल करच्या स्तुतीचेर हांव बसून आसा म्हणटा प्रेज द लॉर्ड हांव वस्ती करता म्हणटा प्रेज द लॉर्ಡ್ ಹಲ್ಲೆಲೂಯಾ ಹಾಗೆ ನಾವು ಗಟ್ಟಿಯಾಗಿ ಜೋರಾಗಿ ಒಳ್ಳೆಯ ರೀತಿಯಲ್ಲಿ ನಾವು ಸ್ತುತಿ ಮಾಡುವಾಗ ದೇವರು ನಮ್ಮೊಂದಿಗೆ ಜೀವಿಸ್ತಾರೆ ಪ್ರೇಸ್ ದ ಲಾರ್ಡ್ ದೇವರು ನಮಗೆ ಜೀವಿಸುವಾಗ ಎಲ್ಲ ಬಿಡುಗಡೆ ನಮಗೆ ಸಿಗುತ್ತೆ ಪ್ರೇಸ್ ದ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಪ್ರೇಸ್ ದ ಲಾರ್ಡ್ ನೀವು ಹೀಗೆ ಸ್ತುತಿ ಮಾಡಿದ್ರಲ್ಲ ನಾನು ಅದಕ್ಕಿಂತ ಒಳ್ಳೆಯವರು ಸತ್ತವರು ಸ್ತುತಿ ಮಾಡ್ತಾರೆ ಅಂತ ಪ್ರೇಸ್ ದ ಲಾರ್ಡ್ ಜೀವಂತ ಇದ್ದವರು ಅದಕ್ಕಿಂತ ಜಾಸ್ತಿ ಒಳ್ಳೆಯ ರೀತಿಯಲ್ಲಿ ಸ್ತುತಿ ಮಾಡಬೇಕು ಪ್ರೇಸ್ ದ ಲಾರ್ಡ್ ಹಲ್ಲೆಲೂಯಾ 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 ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಮೊನ್ನೆ ನಾವು ಸೋಮವಾರ ಮಂಗಳವಾರ ಬುಧವಾರ 3 ದಿವಸ ಧ್ಯಾನಕೂಟದಲ್ಲಿದ್ದೆವು ಮೀಯಪ್ಪದವಲ್ಲಿ ಅಲ್ಲಿ ಎಷ್ಟು ಅದ್ಭುತಗಳಾದವು ಪ್ರೈಸ್ ದಿ ಲಾರ್ಡ್ ಎಲ್ಲರೂ ಓಡಿ ಓಡಿ ಬಂದರು ಎಷ್ಟು ಅದ್ಭುತಗಳು ಕೈಕಾಲು ಮುರಿದದ್ದು ಮತ್ತು ಪ್ರತ್ಯೇಕವಾಗಿ ಆಕ್ಸಿಡೆಂಟ್ ಆದವರು ಕೂಡ ಎದ್ದು ನಡೆದರು ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ಭಾಗ್ಯ ಅವರಿಗೆ ಸಿಕ್ಕಿತು ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಅದೇ ರೀತಿಯಲ್ಲಿ ನಮಗೆ ಕೂಡ ಸಿಗಬೇಕು ಇವತ್ತು ಹೌದಲ್ವಾ ಹಲೋ ಬೇಡವಾ ಸಿಗಬೇಕು ಪ್ರೈಸ್ ದಿ ಲಾರ್ಡ್ Praise the Lord. ಹಲ್ಲೆಲೂಯಾ Hallelujah. ಇವತ್ತು ನಿಮ್ಮ ಮುಖಗಳು ಕಾಣುವಾಗ ಸಿಗುವಂತಿಲ್ಲ ಪ್ರೈಸ್ ದಿ ಲಾರ್ಡ್ ಅದು ಏನೋ ಬಾಡಿಯೋಗಿ ಏನೋ ಬೇಸರದಲ್ಲಿ ಏನೋ ಮನೆಯಲ್ಲಿ ಸಮಸ್ಯೆಗಳಾಗಿ ಇಲ್ಲಿ ಓಡಿ ಬಂದದ್ದಕ್ಕೆ ಕಾಣುತ್ತೆ ಪ್ರೈಸ್ ದಿ ಲಾರ್ಡ್ ಒಂದು ದೇವರನ್ನು ಭೇಟಿಯುವಾಗ ನಮ್ಮ ಮುಖದಲ್ಲೊಂದು ನಾವು ಇರಬೇಕಲ್ಲ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ 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 ಪ್ರೈಸ್ ದಿ ಲಾರ್ಡ್ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ನಾವು ಒಬ್ಬರೊಬ್ಬರ ಪರಿಚಯ ಇಲ್ಲ ಆಗಬಹುದು ನಮಗೆ ಪರಿಚಯ ಇಲ್ಲ ಒಬ್ಬರಿಬ್ಬರು ಆದರೂ ಕೂಡ ನಾವು ಯೇಸುವಿನ ನಾಮದಲ್ಲಿ ಸೇರಿದ್ದೇವೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಾಗಾದರೆ ನಾವು ಎಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರ ವಾಕ್ಯ ಹೇಳ್ತದೆ ನೀವು ಒಬ್ಬರೊಬ್ಬರು ಕಾಣುವಾಗ ಅವರ ಮುಖದಲ್ಲಿ ನೀವು ಯೇಸುವನ್ನು ಕಾಣಬೇಕು ಯಾರನ್ನು ಯೇಸುವನ್ನು ಕಾಣಬೇಕು ಪ್ರೈಸ್ ದಿ ಲಾರ್ಡ್ ಯಾಕಂದರೆ ನಮ್ಮನ್ನು ಸೃಷ್ಟಿ ಮಾಡಿದವರು ಯೇಸುವಿನ ಸಮ್ಮುಖದಲ್ಲಿ ಯೇಸುವಿನ ಹಂಗೆ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಪ್ರೈಸ್ ದಿ ಲಾರ್ಡ್ Praise the Lord. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಹಲ್ಲೆಲೂಯಾ Hallelujah. ಅದಕ್ಕಾಗಿ ಯೇಸು ಯಾವತ್ತೂ ಒಂದು ಮುಖ ಬಾಡಿಕೊಂಡಿರಲಿಲ್ಲ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಅವರು ಪ್ರತ್ಯೇಕವಾಗಿ ಸಿಲುಬೆಯನ್ನು ಹೊತ್ತುಕೊಂಡು ನಡೆಯುವಾಗ ಅವರಿಗೆ ಅಷ್ಟೊಂದು ಪೆಟ್ಟು ಕೊಡುವಾಗ ಅವರಿಗೆ ಹೀಯಾಳಿಸುವಾಗ ಆದರೂ ಕೂಡ ಅವರ ಮುಖ ಯಾವತ್ತೂ ಚಿಂತೆಯಲ್ಲಿ ಇರಲಿಲ್ಲ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ 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 ಅದಕ್ಕಾಗಿ ನಮಗಾಗಿ ಪೆಟ್ಟು ತಿಂದವರು ನಮಗಾಗಿ ಅಷ್ಟು ಪೆಟ್ಟು ತಿಂದವರು ಅವರು ಪ್ರೈಸ್ ದಿ ಲಾರ್ಡ್ ನನ್ನ ಮತ್ತು ನಿಮ್ಮ ಪಾಪಗಳಿಗಾಗಿ ಪ್ರೈಸ್ ದಿ ಲಾರ್ಡ್ Praise the Lord. ಹಲ್ಲೆಲೂಯಾ Hallelujah. ಅದಕ್ಕಾಗಿ ನಾವು ಸ್ತುತಿಸುವಾಗ ಅವರನ್ನು ಮನಸ್ಸಿನಿಂದ ಅಂತರಾಳದಿಂದ ದೇವರನ್ನು ಸ್ತುತಿಸಬೇಕು ಪ್ರೈಸ್ ದಿ ಲಾರ್ಡ್ Praise the Lord. ಆಗ ಅದ್ಭುತಗಳು ನಡೆಯುತ್ತವೆ ಪ್ರೈಸ್ ದಿ ಲಾರ್ಡ್ Praise the ಒಂದು ಕಲಿಗೆ 2 ಕರಗಳನ್ನು ಮೇಲಕ್ಕೆತ್ತೋಣ ನಿಮಗೆ ಯಾರು ನೋಡುವುದಾದರೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಯಾರು ನೋಡೋದು ಬೇಡ ನಿಮಗೆ
ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಸರಿಯಾಗಿ ಗಟ್ಟಿ ಸ್ವರದಿಂದ ಹಾಲೆಲೂಯಾ ಅಂತ ಇಲ್ಲ ಭಾಷಾವರಗಳಿಂದ ನಾವು ದೇವರನ್ನು ಸ್ತುತಿಸೋಣ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಗಟ್ಟಿಯಾಗಿ ಗಟ್ಟಿಯಾಗಿ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ 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 ಹಾಲೆಲೂಯಾ. ಹೀರಬವರೇ ಕಲವರದಾಗ ಚಂದರವರೇ ಕರವಲರ ಕಲ ಜೀಸಸ್ ಜೀಸಸ್ ಜೀಸಸ್. Mighty God, anoint us with your fire, Lord Jesus. Hallelujah, 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 hallelujah. ದೇವರನ್ನು ಸ್ತುತಿಸೋಣ, ಯೇಸುವನ್ನು ಮಹಿಮೆ ಪಡಿಸೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ. ರೆಡಿ ಇದ್ದೀರಲ್ಲ? ಚೆನ್ನಾಗಿ ಚಪ್ಪಾಳೆ ತಟ್ಟುತ್ತ, ಸ್ವಲ್ಪ ಕಾಲೆಜ್ಜೆ ಹಾಕುತ್ತಾ, ಕುಣಿಯುತ್ತಾ, ನಲಿಯುತ್ತಾ ದೇವರನ್ನು ನಾವು ಸ್ತುತಿಸೋಣ. ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ಸಂತೋಷಿಸುವೆ, ಸಂತೋಷಿಸುವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ. ಸಂತೋಷಿಸುವೆ, ಸಂತೋಷಿಸುವೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವೆ. ನಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ. ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ಎಲ್ಲರೂ ಸಂತೋಷದಿಂದ ಚಪ್ಪಾಳೆ ತಟ್ಟುದ ದೇವರನ್ನು ಸ್ತುತಿಸೋಣ, ದೇವರನ್ನು ಮಹಿಮೆ ಪಡಿಸೋಣ. ಪ್ರಿಯರೇ, ನನ್ನ ವಿರುದ್ಧ ರೂಪಿಸಿದ ಯಾವ ಆಯುಧವು ಜಯಿಸದು. ನನ್ನಲ್ಲಿರುವಾತ ಉನ್ನತ, ಆತ ನಾಮವೇ ಯೇಸು. ನನ್ನ ವಿರುದ್ಧ ರೂಪಿಸಿದ ಯಾವ ಆಯುಧವು ಜಯಿಸದು. ನನ್ನಲ್ಲಿರುವಾತ ಉನ್ನತ,
ಆತ ನಾಮವೇ ಯೇಸು. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವತ ಉನ್ನತ, ಆತ ನಾಮವೇ ಯೇಸು. ನಾ ಹಾಡಿ ಸ್ತುತಿಸುವೆ, ನನಗ್ಯಾವ ಭಯವಿಲ್ಲ, ನನ್ನಲ್ಲಿರುವತ ಉನ್ನತ, ಆತ ನಾಮವೇ ಯೇಸು. ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ನಾನು ಜಯಶಾಲಿ, ಜಯಶಾಲಿಗಿಂತ ಜಯಶಾಲಿ, ದೇವರ ಮಗನು ನಾ, ಅಭಿಷಕ್ತನು ನಾ. ದೇವರ ಮಗನು ನಾ, ಅಭಿಷಕ್ತನು ನಾ. ದೇವರ ಮಗನು ನಾ, ಅಭಿಷಕ್ತನು ನಾ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. Praise the Lord, praise the Lord, hallelujah, 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 praise the Lord. ಯಾರೊಬ್ಬರು ಇಲ್ಲಿ ಕೆಲಸಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಕೆಲಸ ಇಲ್ಲ, ತುಂಬ ಸಮಯದಿಂದ ಒಳ್ಳೆಯ ಕೆಲಸ ಸಿಗಬೇಕಂದ್ರೆ ಯಾರೊಬ್ಬರು ಪ್ರಾರ್ಥಿಸ್ತಾ ಇದ್ದಾರೆ. ಅವರಿಗೆ ದೇವರು ಈ ವರ್ಷದಲ್ಲಿ ಒಂದು ಒಳ್ಳೆಯ ಅವರಿಗೆ ಒಂದು ಕೆಲಸವನ್ನು ದೇವರು ದಯಪಾಲಿಸ್ತಾರೆ, ಒಳ್ಳೆಯ ಒಂದು ಕೆಲಸ ದೇವರು ದಯಪಾಲಿಸ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಹತ್ರ ಪ್ರಾರ್ಥಿಸಿದರೆ ಎಲ್ಲ ಸಿಗುತ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೊಬ್ಬರು ಯಾರೊಬ್ಬರು ಪ್ರಾರ್ಥಿಸ್ತಾರೆ, ಅವರ ಮಗನ ಯಾರೋ ಗಂಡನೋ ಹೊರಗೆ ದೇಶದಲ್ಲಿದ್ದಾರೆ, ಅವರಿಗೆ ತುಂಬ ವರ್ಷದಿಂದ ಇನ್ಕ್ರಿಮೆಂಟ್ ಆಗಲಿಲ್ಲ, ಸಂಬಳ ಜಾಸ್ತಿ ಆಗಲಿಲ್ಲ, ಅದೇ ಸಂಬಳ ಅದು ಕೂಡ ಸರಿಯಾಗಿ ಸಿಗುತ್ತೇ ಇಲ್ಲ. ಇಂಥೊಬ್ಬರು ಯಾರೊಬ್ಬರು ಇಲ್ಲಿ ಹೆಂಗಸಿದ್ದಾರೆ, ಹೆಂಗಸು ಪ್ರಾರ್ಥಿಸ್ತಾ ಇದ್ದಾರೆ, ತನ್ನ ಗಂಡನಿಗಾಗಿಯೋ ಮಗನಿಗಾಗಿಯೋ ಪ್ರಾರ್ಥಿಸ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಪ್ರತ್ಯೇಕವಾಗಿ ಸರಿಯಾಗಿ ಇನ್ನು ಮುಂದೆ ಸಂಬಳ ಸಿಗ್ತದೆ, ಅದು ಕೂಡ ಜಾಸ್ತಿ ಸಂಬಳ ಅವರಿಗೆ ಕೊಡ್ತಾ ಇದ್ದಾರೆ ದೇವರು. ಒಳ್ಳೆಯ ರೀತಿಯಲ್ಲಿ ಕಂಪನಿಯಲ್ಲಿ ಆ ಕಂಪನಿಯನ್ನೇ ದೇವರು ಆಶೀರ್ವದಿಸ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಆಲಿಸ್ತಾ ಇದ್ದಾರೆ. ಒಂದು ಗಟ್ಟಿ ಚಪ್ಪಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. Hallelujah, hallelujah, hallelujah. Mighty God, anoint us with your fire, Lord Jesus. Hallelujah. ಯಾರೊಬ್ಬರು ಇಲ್ಲೊಂದು ತಾಯಿ ಪ್ರಾರ್ಥಿಸ್ತಾ ಇದ್ದಾರೆ ತನ್ನ ಮಗನಿಗಾಗಿ, ಮಗಳಿಗಾಗಿ. ಸರಿಯಾಗಿ ಈಗ ಕಾಲೇಜಲ್ಲಿಯೋ ಅಲ್ಲ 10th ಏನಿದ್ದಾರೆ ಎಕ್ಸಾಮ್ಗೆ ಸರಿಯಾಗಿ ಬರೆಯಲಿಕ್ಕೆ ಅವರಿಗೆ ಕೃಪೆ ಕೊಡಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಎಷ್ಟು ಓದಿದ್ರು ಮನಸ್ಸಿಗೆ ಹೋಗುವುದಿಲ್ಲ. ಇಂಥ ಒಬ್ಬರು ಯಾರಾದರೂ ಪ್ರಾರ್ಥಿಸದಿದ್ದರೆ ಈಗ ನಿಮ್ಮ ಮಗಳಿಗಾಗಿ ಆ ಮಗನಿಗಾಗಿ ಪ್ರಾರ್ಥಿಸಿ. ಆ ಮಗಳಿಗೆ ಆ ಮಗನಿಗೆ ಜ್ಞಾನವನ್ನು ದೇವರು ಕೊಡ್ತಾ ಇದ್ದಾರೆ ಒಳ್ಳೆಯ ರೀತಿಯಲ್ಲಿ, ಹಾಗೂ ಎಕ್ಸಾಮಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಮಾಡ್ತಾ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಆ ಮಕ್ಕಳನ್ನು ದೇವರು ಆಶೀರ್ವದಿಸ್ತಾ ಇದ್ದಾರೆ. ಅದು ಗಟ್ಟಿ ಚಪ್ಪಳೆ ಯೇಸುವಿಗಾಗಿ ಪ್ರಿಯರೇ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ. ಅದ್ಭುತ ಕಾರ್ಯಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಅದಕ್ಕೆ ಎಲ್ಲ ಒಂದುಗಳಿಗೆ ಸಮರ್ಪಣೆ ಮಾಡಿ ಪ್ರಿಯರೇ. 2 ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ನಿಮ್ಮ ಮನಸ್ಸಿನ ವೇದನೆಗಳು, ನಿಮಗೆ ಬಂದಂಥ ಕಷ್ಟಗಳು, ಕಾರ್ಪಣ್ಯಗಳು, ದುಃಖಗಳು, ನಿಮಗೆ ಬರುವಂಥ ಎಲ್ಲ ಜೀವನದಲ್ಲಿ ಬರುವಂಥ ರೋಗಗಳು, ಪ್ರಾರ್ಥಿಸಿ. ಎಲ್ಲ ಬಿಡುಗಡೆ ಮಾಡಲಿಕ್ಕೆ ಪ್ರಾರ್ಥಿಸಿ, ಸಮರ್ಪಣೆ ಮಾಡಿ. ಎಲ್ಲ ಪಾಪದ ಎಲ್ಲ ಶಕ್ತಿಗಳು, ಪಾಪ ವಿಮೋಚನೆ ನಾವು ಪಡೆಯಬೇಕು. ದೇವರ ಶಕ್ತಿ ನಮಗೆ ಸಿಗಬೇಕು.
ಅದಕ್ಕಾಗಿ ಎಲ್ಲ ಪಾಪಗಳಿಂದ ಬಿಡುಗಡೆ ಹೊಂದಲು ಕ್ಷಮೆಯನ್ನು ಯಾಚಿಸೋಣ. ಅಪ್ಪ ಯೇಸುವೆ, ನನ್ನನ್ನು ಕ್ಷಮಿಸಿರಿ ಯೇಸುವೆ. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿರಿ ಯೇಸುವೆ. ನಮ್ಮ ಹೃದಯವನ್ನು, ನನ್ನ ಆತ್ಮವನ್ನು, ನನ್ನ ಮನಸ್ಸನ್ನು, ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು ತೊಳೆದು ಶುದ್ಧೀಕರಿಸಿರಿ ಯೇಸುವೆ. ಆಶೀರ್ವದಿಸಿರಿ ಯೇಸುವೆ ಎಂದು ನಾವು ಪ್ರಾರ್ಥಿಸೋಣ. ಕರ ಹಿಡಿದು ಪ್ರಾರ್ಥಿಸೋಣ. ದೇವರ ಪ್ರತ್ಯೇಕವಾಗಿ ಕರಗಳಲ್ಲಿ ನಾವಿದ್ದೇವೆ, ದೇವರ ಪಾದದಲ್ಲಿ ನಿಂತುಕೊಂಡಿದ್ದೇವೆ. ಖಂಡಿತವಾಗಿ ದೇವರು ನಾವು ಇವತ್ತು ಖಂಡಿತ ಪ್ರಾರ್ಥಿಸಿದನ್ನು ದಯಪಾಲಿಸ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೀಸಸ್, 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 ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬಬರೆ ಕೆಲವರದಗ ಚಂದರ ಬರೆ ಕರಬಲ ರಖಲ ಜೀಸಸ್, mighty God, anoint us with your fire, Lord Jesus. Thank you, Lord. Praise you, Lord. Glorify, glorify, mighty God. Hallelujah. ಗಟ್ಟಿಯಾಗಿ ಸ್ತುತಿಸಿರಿ, ನಿರಂತರವಾಗಿ ಸ್ತುತಿಸಿ, ಬಿಡಬೇಡಿ, ಗಟ್ಟಿಯಾಗಿ ಸ್ತುತಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬಬರೆ ಕೆಲವರದಗ ಚಂದರ ಬರೆ ಕರಬಲ ರಖಲ ಜೀಸಸ್, ಜೀಸಸ್. Thank you, Lord. Thank you, Lord. Thank you, Lord. Praise you, Lord. Glorify, mighty God. Hallelujah. Worship, Lord Jesus. Hallelujah, 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 hallelujah. Hallelujah, 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 hallelujah. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. Amen, amen. Thank you, Jesus. Let your power come upon us in the name of Jesus. Ura kababa baba baba. Shirala kababa shandar bare karbala. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿಮ್ಮ ಹೆಸರೊಂದೇ ಸಾಕು యేసయ్య. ನಿಮ್ಮ ಪ್ರಸನ್ನತೆ ಒಂದೇ ಸಾಕಯ್ಯ, ನಿಮ್ಮ ಹೆಸರೊಂದೇ ಸಾಕು యేసయ్య. యేసయ్య, యేసయ్ಯ, ನಿಮ್ಮ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య, యేసయ్య, ನಿಮ್ಮ ಹೆಸರೊಂದೇ ಸಾಕು యేసయ్య. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿಮ್ಮ ಹೆಸರೊಂದೇ ಸಾಕು యేసయ్య. ನಿಮ್ಮ ಪ್ರಸನ್ನತೆ ಒಂದೇ ಸಾಕಯ್ಯ, ನಿಮ್ಮ ಹೆಸರೊಂದೇ ಸಾಕು యేసయ్య. ಬರಡಾಗಿರುವ ಭೂಮಿಯಿಂದ ಜೀವದ ಹೊರದೆಯ ಉಕ್ಕಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೀತಿಯ ಕಾರಂಜಿ ಹೊಮ್ಮಿಸುವ. ಬರಡಾಗಿರುವ ಭೂಮಿಯಲ್ಲ ಜೀವದ ಹೊರದೆಯ ಉಕ್ಕಿಸುವ ಮರುಭೂಮಿಯಾದ ನನ್ನ ಬಾಳಿನಲ್ಲಿ ಪ್ರೀತಿಯ ಕಾರಂಜಿ ಹೊಮ್ಮಿಸುವ. యేసయ్య, యేసయ్య, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ.
యేసయ్య ನಿಮ್ಮ ಹೆಸರೊಂದೇ ಸಾಕು ಏಸಯ್ಯ, ಏಸಯ್ಯನತೆ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿಮ್ಮ ಹೆಸರೊಂದೇ ಸಾಕು ಏಸಯ್ಯ. ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವಾ, ಜೀವಮಾನವೆಲ್ಲ ಹೇಗೆ ಹಾಡುವೆನು. ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವಾ, ಜೀವಮಾನವೆಲ್ಲ ಹೀಗೆ ಹಾಡುವೆನು. ನಿನ್ನ ಮಂದಿರದಿ ನಿನ್ನ ಪ್ರಭಾವ, ಹೆಸರೆತ್ತಿ ಕೈ ಮುಗಿದು ಹರಸುವೆನು. ನಿನ್ನ ಮಂದಿರದಿ ನಿನ್ನ ಪ್ರಭಾವ, ಹೆಸರೆತ್ತಿ ಕೈ ಮುಗಿದು ಹರಸುವೆನು. ಏಸಯ್ಯ ಏಸಯ್ಯ, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಏಸಯ್ಯ 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 ಏಸಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಏಸಯ್ಯ ಏಸಯ್ಯ, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಏಸಯ್ಯ ಏಸಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಏಸಯ್ಯ 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 ಏಸಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಏಸಯ್ಯ 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 ಏಸಯ್ಯ, ನಿನ್ನ ಹೆಸರೊಂದೇ ಸಾಕು ಏಸಯ್ಯ. ಹಾಲೆಲೂಯಾ 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 Hallelujah, 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 hallelujah. Praise the Lord. Praise the Lord. Hallelujah. Hallelujah. ಯಾರೋ ಇಲ್ಲಿ ಒಬ್ಬರು ಗರ್ಭವತಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಅವರು ಗರ್ಭವತಿ ಆಗಿದ್ದಾರೆ, ಯಾರೋ ಇಲ್ಲಿದ್ದಾರೆ, ಇಲ್ಲದ್ರೆ ಮನೆಯಲ್ಲಿರ್ಬೇಕು, ಯಾರು ಪ್ರಾರ್ಥಿಸ್ತಾ ಇದ್ದಾರೆ. ಅಂಥವರಿಗೆ ಮಗು ತುಂಬ ಕಷ್ಟದಲ್ಲಿದೆ. ಅವರಿಗೆ ಮಗು ಏನೋ ಮೊದಲೇನೋ
ಅಬೋಷನ್ ಆಗಿರ್ಬೋದು, ಅಂಥ ಒಂದು ಮಗು ಹೋಗಿರ್ಬೋದು, ಇದು 2ನೇ ಮಗುವಿಗೆ ಪ್ರೆಗ್ನೆಂಟ್ ಇದ್ದಾಳೆ ಆಗ್ಬೋದು. ಇಂಥ ಒಂದು ಕಷ್ಟದಲ್ಲಿರುವ ಒಬ್ಬಳು ಹೆಂಗಸಿಗೆ, ಗರ್ಭವತಿಗೆ ಯೇಸು ಬಿಡುಗಡೆಯನ್ನು ನೀಡ್ತಾ ಇದ್ದಾರೆ. ಆ ಮಗುವನ್ನು ಚೆನ್ನಾಗಿ ಈ ಲೋಕಕ್ಕೆ ಬರಲಿಕ್ಕೆ ದೇವರು ಆಶೀರ್ವದಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಮತ್ತೊಬ್ಬ ಯಾರಿಗೂ ಇಲ್ಲಿದ್ದವರಿಗೆ ಒಂದು ಗರ್ಭಕೋಶದ ತೊಂದರೆ ಇದೆ, ರೋಗ ಯಾವುದೋ ಒಂದು ಗರ್ಭಕೋಶದ ತೊಂದರೆ ಇದೆ. ಇಂಥೊಬ್ಬರಿಗೆ ಯೇಸು ಈ ಕ್ಷಣ ಸಂಪೂರ್ಣ ಗುಣಪಡಿಸ್ತಾ ಇದ್ದಾರೆ. ಆದರೆ ದೇವರು ಮುಟ್ಟಿ ಗುಣಪಡಿಸುವಂಥ ದರ್ಶನವನ್ನು ನೀಡ್ತಾ ಇದ್ದಾರೆ. ಯಾರಿಗಾದರೂ ಇಲ್ಲಿ ಇದ್ದವರಿಗೆ ಗರ್ಭಕೋಶದ ತೊಂದರೆ ಇದ್ದರೆ ಖಂಡಿತವಾಗಿ ಈ ಕ್ಷಣದಲ್ಲಿ ಪ್ರಾರ್ಥಿಸಿ. ಎಲ್ಲರೂ ಆ ಮಹಿಳೆಗಾಗಿ ಯಾರಿಲ್ಲಿ ಇದ್ದಾರೋ ನಿಮಗೆಲ್ಲರಿಗೂ, ಒಬ್ಬರಿಗೆ ಅಲ್ಲ, ಯಾರಿಗಾದರೂ ಇಂಥ ಸಮಸ್ಯೆಗಳು ಇದ್ದರೆ ದೇವರ ಹತ್ರ ಪ್ರಾರ್ಥಿಸಿ. ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ದೇವರ ಹತ್ರ ಪ್ರಾರ್ಥಿಸಿ ಸ್ತುತಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ, 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 ಯೇಸುವೇ. ಹಲ್ಲೆಲೂಯ, 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 ಹಲ್ಲೆಲೂಯ. ಈರಬಬರಿ ಕಲವರೆದಾಗ ಚಂದರ ಬರೆ ಕರಬಲರಿ ಕಲ್ ಜೀಸ 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 ಜೀಸ. ಹಲ್ಲೆಲೂಯ, 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 ಹಲ್ಲೆಲೂಯ. ಈರಬಬರೆ ಕಲವರೆದಾಗ ಚಂದರ ಬರೆ ಕರಬಲರ ಕಲ್ ಜೀಸ ಜೀಸ ಜೀಸ. ಹಲ್ಲೆಲೂಯ, 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 ಹಲ್ಲೆಲೂಯ. ಇಲ್ಲೊಬ್ರು ಯಾರೋ ಒಂದು ಹುಡುಗಿ ಇದ್ದಾರೆ, ಅವರಿಗೆ ತುಂಬ ಸಮಸ್ಯೆ ಇದೆ. ಪ್ರತ್ಯೇಕವಾಗಿ ಈ ಮಂತ್ಲಿ ಪೀರಿಯಡ್ಸ್ ಆಗುವಾಗ ತುಂಬ ಬ್ಲೀಡಿಂಗ್ ಆಗುತ್ತೆ, ಹೊಟ್ಟೆ ನೋವು ತುಂಬ ಇದೆ. ಇಂಥ ಒಂದು ಹುಡುಗಿ ಯಾರೋ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ, ಇಲ್ಲದ್ರೆ ಅವರಿಗಾಗಿ ಯಾರೋ ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಅದು ಸಾಧಾರಣ ಒಂದು 16-17 ವರ್ಷದ ಒಳಗಿನ ಹುಡುಗಿ. ಇಂಥ ಒಂದು ಹುಡುಗಿಗೆ ಸಮಸ್ಯೆಗಳು ಎದುರಾಗಿದೆ. ತುಂಬ ಅವರಿಗೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ಇಂಥ ಸಮಸ್ಯೆಗಳೇ ಆಗ್ತಾ ಇದೆ. ಇಂಥ ಒಬ್ಬ ಹುಡುಗಿಗೆ ಯೇಸು ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಅಂದು ರೋಗವನ್ನೆಲ್ಲ ಗುಣಪಡಿಸ್ತಾ ಇದ್ದಾರೆ. ನಾರ್ಮಲ್ ಆಗ್ತಾ ಇದೆ. ದೇವರು ಆಶೀರ್ವದಿಸ್ತಾ ಇದ್ದಾರೆ ಆ ಮಗುವನ್ನು. ಹಲ್ಲೆಲೂಯ, 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 ಹಲ್ಲೆಲೂಯ. ಈರಬಬರೆ ಕಲಬರೆದಾಗ ಚಂದರಬರೆ ಕರಬಲರೆ ಕಲ ಜೀಸಸ್. Mighty God, anoint us with your fire, Lord Jesus. Hallelujah, 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 hallelujah. ಈರಬಬರೆ ಕಲಬರೆದಾಗ ಚಂದರಬರೆ ಕರಬಲರೆ ಕಲ ಜೀಸಸ್ ಜೀಸಸ್. Hallelujah, 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 hallelujah. ಈರಬಬರೆ ಕಲಬರೆದಾಗ ಚಂದರಬರೆ ಕರಬಲರೆ ಕಲ ಜೀಸಸ್ ಜೀಸಸ್ ಜೀಸಸ್. Hallelujah, 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 hallelujah. Hallelujah, hallelujah, hallelujah. ಎಲ್ಲರೂ ನೀವು ಪ್ರಾರ್ಥಿಸಿ. ಯಾವುದಾದ್ರೂ ರೋಗಗಳಿದ್ದರೆ ಪ್ರಾರ್ಥಿಸಿ ಗುಣವಾಗಲಿಕ್ಕೆ. ಪ್ರತ್ಯೇಕವಾಗಿ ಯಾರೆಲ್ಲ ಯೂಟ್ಯೂಬ್ ವ್ಯೂವರ್ಸ್ ಇದ್ದಾರೆ, ನೀವು ಕೂಡ ಪ್ರಾರ್ಥಿಸಿ. ಇಂಥ ಸಂದೇಶಗಳು ನಿಮಗಾಗಿದ್ದರೆ ನೀವು ಸ್ವೀಕಾರ ಮಾಡಿ ಪ್ರಾರ್ಥಿಸಿ. ನಿಮಗೂ ಕೂಡ ಒಳಿತಾಗ್ತದೆ, ನಿಮಗೂ ಕೂಡ ಬಿಡುಗಡೆ ಆಗ್ತಾ ಇದೆ. ಈ ಕ್ಷಣದಲ್ಲಿ ಪ್ರತ್ಯೇಕವಾಗಿ ಅಭಿಷೇಕದೊಂದಿಗೆ ಪ್ರಾರ್ಥಿಸಿ. ಈಗ ಪವಿತ್ರಾತ್ಮನ ಶಕ್ತಿ ನಮ್ಮಲ್ಲಿ ಇಳಿದು ಬರುವಂಥ, ನಮ್ಮನ್ನು ಗುಣಪಡಿಸುವಂಥ ಸಮಯವಾಗಿದೆ ಪ್ರಿಯರೇ. ಎರಡೂ ಕರಗಳನ್ನು ಯಾಚನ ರೂಪದಲ್ಲಿ ಇಟ್ಟುಕೊಳ್ಳೋಣ. ದೇವರನ್ನು ನಮ್ಮ ಮನಸ್ಸಿನಲ್ಲಿ ತಂದುಕೊಳ್ಳೋಣ. ಯೇಸುವನ್ನು ನಮ್ಮ ಹೃದಯದಲ್ಲಿ ತಂದುಕೊಳ್ಳೋಣ. ಪವಿತ್ರಾತ್ಮನು ನಮ್ಮ ಜೀವನಕ್ಕೆ ತಂದುಕೊಳ್ಳೋಣ. ಪಿತಾ ಸುತ ಪವಿತ್ರಾತ್ಮ ದೇವರು ನಮ್ಮಲ್ಲಿ ನೆಲೆಸಲೆಂದು ಪ್ರಾರ್ಥಿಸಿರಿ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸಿರಿ. ನಿಮ್ಮೆಲ್ಲ ಕೋರಿಕೆಗಳಿಗಾಗಿ ಪ್ರಾರ್ಥಿಸಿರಿ. ನಿಮಗೆ ಬಿಡುಗಡೆಗಳಿಗಾಗಿ ಪ್ರಾರ್ಥಿಸಿರಿ. ದುಷ್ಟ ಶಕ್ತಿಗಳ ಪ್ರಭಾವಗಳು ಬಡಿತೊಬ್ಬಿಸಲಿಕ್ಕಾಗಿ ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬಗಳು, ನಿಮ್ಮ ಮನೆಗಳು ಆಶೀರ್ವದಿಸಲ್ಪಡಲಿಕ್ಕೆ ಪ್ರಾರ್ಥಿಸಿರಿ ಕ್ಷಣದಲ್ಲಿ. Hallelujah, 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 hallelujah. Hirabare kalavaradaga chandarvare karvalare kal Jesus. Mighty God, hallelujah, worship Lord Jesus, hallelujah, 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 hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ದುಷ್ಟ ಶಕ್ತಿಗಳ ಪ್ರಭಾವಗಳು ಎಲ್ಲ ಬಡಿದೊಬ್ಬಿಸಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ಪ್ರತಿಯೊಬ್ಬರನ್ನು ತುಂಬಿರಿ ಅಪ್ಪ ತಂದೆ. ಈ ಲೋಕದ ವ್ಯಾಮೋಹದಿಂದ, ಈ ಕೆಟ್ಟ ದುಷ್ಟ ಶಕ್ತಿಗಳ ಪ್ರಭಾವಗಳಿಂದ ನಮ್ಮೆಲ್ಲರನ್ನು ಬಿಡುಗಡೆಗೊಳಿಸಿರಿ. ನಿಮ್ಮ ಪವಿತ್ರಾತ್ಮನ ಶಕ್ತಿ ಇಳಿದು ಬರಲಿ, ಪವಿತ್ರಾತ್ಮ ಅಭಿಷೇಕ ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, 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 hallelujah, 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 hallelujah. Thank you Jesus, praise the Lord, glory, 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 glory. ಎಲ್ಲರೂ ಹಾಡೋಣ.
ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಅಪ್ಪಿಸು ಜ್ವಾಲೆಯನು, ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಆಲೆ ಹಾಲೆಲೂಯಾ, 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 ಆಲೆ ಹಾಲೆಲೂಯಾ. Hallelujah, 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 hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. hallelujah, 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 hallelujah. ಯೇಸುವೇ 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 ಯೇಸುವೇ. hallelujah, 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 hallelujah. Hallelujah, 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 hallelujah. ಒಂದು ನಿಮಿಷ ಕರಗಳನ್ನು ಎತ್ತಿ ನಮಗೆ ಇವತ್ತು ದೇವರ ಸಂದೇಶವನ್ನು ಕೊಡುವಂತಹ ಫಾದರ್ ಲಿಬಿನ್ ಅವರಿಗಾಗಿ ಪ್ರಾರ್ಥಿಸುವ ಪ್ರಿಯರೇ. ದೇವರ ವಾಕ್ಯ, ದೇವರ ಮಾತು ಇವರ ಬಾಯಿಯ ಮುಖಾಂತರ ಬರಲು, ಅದು ನಮ್ಮನ್ನು ಮುಟ್ಟಲು, ನಮ್ಮನ್ನು ಸ್ಪರ್ಶಿಸಲು, ನಮಗೆ ಅದು ಅನುಗ್ರಹವಾಗಲು ದೇವರ ಅಭಿಷೇಕ ಈ ಅಭಿಷಕ್ತನ ಮೇಲೆ ಸಿರಿಸಲೆಂದು ಪ್ರಾರ್ಥಿಸುವ ಪ್ರಿಯರೇ. ಕರಗಳನ್ನು ಎತ್ತಿ ಎಲ್ಲರೂ ಸ್ವತಂತ್ರವಾಗಿ ಒಮ್ಮೆ ಸ್ತುತಿಸಿ ಪ್ರಾರ್ಥಿಸಿರಿ. ಈ ಅಭಿಷಕ್ತರ ಮೇಲೆ ಪವಿತ್ರಾತ್ಮರ ಆಗಮನವಾಗಿ ಅಭಿಷೇಕವಾಗಿ ಇಳಿದು ಬಂದು ನಮ್ಮ ಮೇಲೂ ಅರಿಯಲು ಪ್ರಾರ್ಥಿಸುವ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಸುವಿ ಆರಾಧನೆ, ಸುವಿ ವಂದನೆ. ಹಾಲೆಲೂಯ, 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 ಹಾಲೆಲೂಯ. ನಮೋ ಮರಿಯೇ, ವರಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯೇ ದೇವಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. Praise the Lord. Praise the Lord. Hallelujah. 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 ನಮಗೆ ಕುಳಿತುಕೊಳ್ಳೋಣ. ಆತ್ಮೀಯರೇ, ಒಂದು ನಿಮಿಷ ನಮಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮೆಲ್ಲರನ್ನೂ ಈ ಪವಿತ್ರ ಗೂಡಾರದಲ್ಲಿ ಒಂದು ಸೇರಿಸಿರುವ ದೇವರ ಕೃಪಾವರಗಳಿಗೆ ವಂದನೆಯನ್ನು ಸಲ್ಲಿಸೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರ ಇಷ್ಟವಿರುವ ಒಂದು ರೂಪವನ್ನು ನಮ್ಮ ಮನಸ್ಸಿನ ಆಳಕ್ಕೆ ತಂದುಕೊಳ್ಳೋಣ. ಆ ದೇವರಲ್ಲಿ ನಮ್ಮ ಎಲ್ಲ ನಿಯೋಗಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ, ದೇವರೇ ನಮ್ಮನ್ನು ಅನುಗ್ರಹಿಸಿ ಎಂದು ಬೇಡಿಕೊಳ್ಳೋಣ. ಅನುಗ್ರಹದ ಈ ದಿನ ನಮ್ಮೆಲ್ಲರನ್ನು ತುಂಬ ಪ್ರೀತಿಯಿಂದ ತನ್ನ ಪವಿತ್ರ ಗೂಡಾರದಲ್ಲಿ ಒಂದು ಸೇರಿಸಿ ಅನುಗ್ರಹಿಸಲು ಇಷ್ಟಪಡುವ ಆ ದೇವರ ಕರೆಗೆ ನಮ್ಮ ಆತ್ಮಗಳನ್ನು, ಚಿಂತೆಗಳನ್ನು ಎಲ್ಲ ಸಮರ್ಪಿಸಿ, ದೇವರೇ ಈ ಮುಂಬರುವ ಒಂದು ತಾಸು ನಿನ್ನ ವಚನಗಳನ್ನು ನಾವು ಆಲಿಸುವಾಗ, ವಚನಗಳ ಮೂಲಕ ನೀನು ನಮಗೆ ಪ್ರಬೋಧನೆಗಳನ್ನು ನೀಡುವಾಗ, ನೀನು ಹೇಳುವ ಮಾತುಗಳನ್ನು, ನಿನ್ನ ಸಂದೇಶಗಳನ್ನು
ನನ್ನ ಮನದಾಳದಲ್ಲಿ ತುಂಬಿಸಿಕೊಂಡು ನಾನು ಜೀವಿಸುವ ನನ್ನ ಕುಟುಂಬದಲ್ಲಿ, ನನ್ನ ಸಮೂಹದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ನಿನಗೆ ಸಾಕ್ಷ್ಯ ನೀಡಿ ಜೀವಿಸಲು ನನಗೆ ಅನುಗ್ರಹ ಕೊಡಿ, ಅನುಗ್ರಹಗಳನ್ನು ದಯಪಾಲಿಸಿ ಎಂದು ಬೇಡಿಕೊಳ್ಳೋಣ. ಪವಿತ್ರಾತ್ಮರ ನೆರವು ಇದ್ದರೆ ಮಾತ್ರ, ಪವಿತ್ರಾತ್ಮರ ಶಕ್ತಿ ನಮ್ಮ ಒಳಗೆ ಇದ್ದರೆ ಮಾತ್ರ ದೇವರ ಮಾತುಗಳನ್ನು ಕೇಳಲು, ಅವರ ಪ್ರಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳಲು, ತದನುಸಾರ ನಮ್ಮ ಜೀವನಗಳನ್ನು ಇನ್ನೂ ಸ್ವಲ್ಪ ಒಳ್ಳೆಯ ಜೀವನಗಳನ್ನಾಗಿ ಮಾರ್ಪಡಿಸಲು ನಮಗೆ ಸಾಧ್ಯವಾಗುವುದು. ಆದುದರಿಂದ ಪವಿತ್ರಾತ್ಮರ ನೆರವಿಗಾಗಿ ನಮಗೆ ಪ್ರಾರ್ಥಿಸೋಣ. ಓ ದೇವರೇ, ಪವಿತ್ರಾತ್ಮರನ್ನು ನಮ್ಮ ಸನ್ನಿಧಿಗೆ, ನಮ್ಮ ಸಮೂಹಕ್ಕೆ ಕಳಿಸಿರಿ. ಹಾಗೆ ಪವಿತ್ರಾತ್ಮರಿಂದ ತುಂಬಿ ನಿಮ್ಮ ಮಾತುಗಳನ್ನು ಕೇಳಲು, ಪ್ರಬೋಧನೆಗಳನ್ನು ಸ್ವೀಕರಿಸಲು ನೀವು ನಮಗೆ ಕೊಡುವ ಒಳ್ಳೆಯ ಬೋಧನೆಗಳನ್ನು ತದನುಸಾರ ಅರ್ಥ ಮಾಡಿಕೊಂಡು ನಮ್ಮ ಜೀವನಗಳಿಗೆ ಅಳವಡಿಸಿಕೊಂಡು ಮುಂದೆ ನಡೆಯಲು ನಮಗೆ ಅನುಗ್ರಹಗಳನ್ನು ದಯಪಾಲಿಸಿರಿ ಎಂದು ಬೇಡಿಕೊಳ್ಳೋಣ. ಬೇರೆ ಎಲ್ಲ ಚಿಂತೆಗಳನ್ನು, ನೋವುಗಳನ್ನು, ಅಸ್ವಸ್ಥತೆಗಳನ್ನು, ಕೊರತೆಗಳನ್ನು, ನೆನಪುಗಳನ್ನು ತೊರೆದು ದೇವರ ಸನ್ನಿಧಿಯಲ್ಲಿ ಇರುವ ಈ ನಿಮಿಷಗಳಲ್ಲಿ ದೇವರೇ, ನಿಮ್ಮನ್ನು ಆಲಿಸಲು, ನಿಮ್ಮನ್ನು ಮಾತ್ರ ಆಲಿಸಲು ನನಗೆ ಶಕ್ತಿಯನ್ನು ದಯಪಾಲಿಸಿರಿ ಎಂದು ಒಬ್ಬೊಬ್ಬರು ಬೇಡಿಕೊಳ್ಳಿ. ಪವಿತ್ರಾತ್ಮರ ಶಕ್ತಿಯನ್ನು ಸ್ವೀಕರಿಸಿ ವಚನದ ಆಳಕ್ಕೆ ಇಳಿದು ವಚನಗಳ ಮೂಲಕ ಮಾತಾಡುವ, ಪ್ರಬೋಧನೆಗಳನ್ನು ನೀಡುವ ದೇವರನ್ನು, ಅವರ ವಚನವನ್ನು ಸ್ವೀಕರಿಸಿ ಮುನ್ನಡೆಯಲು ಕೃಪಾವರಗಳನ್ನು ಕೊಡಿರಿ ದೇವರೇ ಎಂದು ಬೇಡಿಕೊಂಡು ದೇವರ ಸನ್ನಿಧಿಯಲ್ಲಿ ಅವರ ಪ್ರಬೋಧನೆಗಳನ್ನು ಕೇಳಲು ನಮ್ಮನ್ನೇ ತಯಾರಿಪಡಿಸೋಣ. ಸಂತ ಮರಿಯಮ್ಮನವರ ಪ್ರಾರ್ಥನೆಗಳನ್ನು ನಮಗೆ ಬೇಡೋಣ. ಸಕಲ ಸಂತರ, ಹುತಾತ್ಮರ ಪ್ರಾರ್ಥನೆಗಳನ್ನು ನಮಗೆ ಬೇಡೋಣ. ನಮಗಾಗಿ ಅವರು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಲಿ. ನಮ್ಮ ನಿಯೋಗಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುವ ಹಾಗೆ ನಮ್ಮ ಪ್ರಾರ್ಥನೆಯ ವಿಷಯಗಳನ್ನು ನಾವು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುವ ಹಾಗೆಯೇ ಸಂತ ಮರಿಯಮ್ಮನವರು, ಸಕಲ ಸಂತ ಗಣಗಳು, ಸಂತ ಜೋಸಫರು ನಮಗಾಗಿ ಪ್ರಾರ್ಥಿಸಲಿ. ನಾವು ಇಲ್ಲಿರುವ ಈ ನಿಮಿಷಗಳಲ್ಲಿ ಸಂತ ಗಣಗಳ ಮಾಧ್ಯಸ್ಥಿಕೆಯನ್ನು ಸ್ವೀಕರಿಸಿ, ಸಂತ ಮರಿಯಮ್ಮನವರ ಮಾಧ್ಯಸ್ಥಿಕೆಯನ್ನು ಸ್ವೀಕರಿಸಿ, ಸಂತ ಜೋಸಫರ ಮಾಧ್ಯಸ್ಥಿಕೆಯನ್ನು ಸ್ವೀಕರಿಸಿ ಇಲ್ಲಿ ಇರಲು, ದೇವರ ವಚನವನ್ನು ಕೇಳಲು, ಅದನ್ನು ಅರ್ಥ ಮಾಡಿಕೊಳ್ಳಲು, ಪ್ರಬೋಧನೆಗಳನ್ನು ತಿಳಿಯಲು ನಮಗೆ ದೇವರು ದಯಮಾಡಲಿ. ನಮಗೆ ನಮ್ಮ ಕಣ್ಣುಗಳನ್ನು ತೆರೆಯೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆತ್ಮೀಯರೇ, ನಾವೆಲ್ಲರೂ ದೇವರ ವಚನವನ್ನು ಆಲಿಸಲು, ನಮ್ಮ ನಿಯೋಗಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಲು, ಹಾಗೆ ಹಲವಾರು ವಿಷಯಗಳಿಂದ, ಹಲವಾರು ಕಾರಣಗಳಿಂದ ದೇವರ ಈ ಸನ್ನಿಧಿಯಲ್ಲಿ ಬಂದಿದ್ದೇವೆ. ಹಾಗೆಯೇ ನಮ್ಮ ಮನದಲ್ಲಿ ಒಂದು ಚಿಂತೆ ಇರಬಹುದು, ಈ ರೀತಿ: ನಾನು ನನ್ನ ದೇವರಿಗೋಸ್ಕರ ಇಂದು ಈ ನಿಮಿಷ ಇಲ್ಲಿದ್ದೀನಿ, ನಾನು ನನ್ನ ದೇವರಿಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ, ನಾನು
ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು, ಬೆಳಿಗ್ಗೆ ಇದ್ದು ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಪ್ರಯಾಣವನ್ನು ನಡೆಸಿ, ಇವತ್ತೇನೇನೋ ಕೆಲಸ ಇತ್ತು ನನ್ನ ಜೀವನದಲ್ಲಿ, ನನ್ನ ಬದುಕಲ್ಲಿ, ನನ್ನ ಮನೆಯಲ್ಲಿ, ನಾನು ಆಗಿರುವಂತಹ ಜಾಗದಲ್ಲಿ ಏನೇನೋ ಕೆಲಸ ಕಾರ್ಯಗಳು ನನಗಿತ್ತು. ಆ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅಥವಾ ಅದನ್ನೆಲ್ಲ ಬೇಗೇ ಮುಗಿಸಿಕೊಂಡು ಪ್ರಯಾಣವನ್ನು ನಡೆಸಿ ನಾನು ಇಲ್ಲಿಗೆ ಬಂದಿದ್ದೇನೆ ಎಂಬ ಒಂದು ಚಿಂತೆ ನಮ್ಮ ಮನದಲ್ಲಿರಬಹುದು. ಆದರೆ ಆತ್ಮೀಯರೇ, ನಾವು ಯಾರೂ ನಮ್ಮ ತೀರ್ಮಾನದ ಮೂಲಕ ಇಲ್ಲಿಗೆ ಬಂದಿಲ್ಲ. ಯಾಕಂದರೆ ಶುಭ ಸಂದೇಶ ಹೀಗೆ ಹೇಳುತ್ತಾ ಇದೆ, ನೀವು ನನ್ನನ್ನು ಆಯ್ಕೆ ಮಾಡಿಲ್ಲ, ನಾನು ನಿಮ್ಮನ್ನು ಆಯ್ಕೆ ಮಾಡಿರುವೆ. ನೀವು ಯಾರು ನನ್ನನ್ನು ಆಯ್ಕೆ ಮಾಡಿಲ್ಲ, ನಾನು ನಿಮ್ಮನ್ನು ಆಯ್ಕೆ ಮಾಡಿರುವೆ. ಹೌದು ಆತ್ಮೀಯರೇ, ಈ ದಿನ ದೇವರ ಈ ಸನ್ನಿಧಿಯಲ್ಲಿ, ಅವರ ಪವಿತ್ರ ಗೂಡಾರದಲ್ಲಿ ನಾವಿರುವಾಗ ಈ ಒಂದು ತಿಳುವಳಿಕೆ ಮೊಟ್ಟ ಮೊದಲು ನಮ್ಮ ಮನದಲ್ಲಿರಬೇಕು. ನಾವ್ಯಾರು ದೇವರನ್ನು ಆಯ್ಕೆ ಮಾಡಿಕೊಂಡು ದೇವರನ್ನು ಆರಿಸಿ ಇಲ್ಲಿಗೆ ಬಂದಿಲ್ಲ. ಆದರೆ ಆ ದೇವರೇ ತಮ್ಮ ಪವಿತ್ರಾತ್ಮರ ಮೂಲಕ ನಮ್ಮ ಒಳಗೆ ಒಂದು ಚಿಂತೆಯನ್ನು ಮೂಡಿಸಿ ಇಲ್ಲಿಗೆ ಬರುವಂತೆ ಮಾಡಿದೆ. ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾನೆ. ದೇವರು ನಮ್ಮನ್ನು ಇಲ್ಲಿಗೆ ಕರೆತಂದಿದ್ದಾನೆ. ದೇವರು ನಮ್ಮನ್ನು ಇಲ್ಲಿಗೆ ಕರೆಸಿದ್ದಾನೆ. ಈ ಒಂದು ಚಿಂತೆಯೊಂದಿಗೆ ಈ ಒಂದು ದೇವಾಲಯದಲ್ಲಿ ಅಥವಾ ಈ ಧ್ಯಾನಕೂಟದಲ್ಲಿ ಭಾಗವಹಿಸಲು, ಈ ಪ್ರಾರ್ಥನೆಯ ಸಮಯದಲ್ಲಿ ದೇವರ ವಚನಗಳನ್ನು ಆಲಿಸಲು ನಮಗೆ ಸಾಧ್ಯವಾಗಬೇಕು. ದೇವರು ನನ್ನನ್ನು ಆಯ್ಕೆ ಮಾಡಿ ಇಲ್ಲಿಗೆ ಕರೆತಂದಿದ್ದಾರೆ. ದೇವರು ನನ್ನನ್ನು, ಕ್ರಿಸ್ತನು ನನ್ನನ್ನು ಆರಿಸಿ ಇಲ್ಲಿಗೆ ಕರೆತಂದಿದ್ದಾನೆ. ಆದುದರಿಂದ ನಾನು ನಿಮ್ಮನ್ನು ಹೀಗೆ ಅಭಿಸಂಬೋಧನೆ ಮಾಡಲು ಕರೆಯಲು ಇಚ್ಛಿಸುತ್ತೇನೆ. ದೇವರಿಂದ ಕರೆಯಲ್ಪಟ್ಟವರೇ, ದೇವರಿಂದ ಆಯ್ಕೆ ಮಾಡಲ್ಪಟ್ಟವರೇ. ಹೌದು ಸಹೋದರ ಸಹೋದರಿಯರೇ, ಇಲ್ಲಿರುವ ನಿಮ್ಮೆಲ್ಲರನ್ನು ನಾನು ಹೀಗೆ ಅಭಿಸಂಬೋಧನೆ ಮಾಡಲು, ಹೀಗೆ ಕರೆಯಲು ಇಚ್ಛಿಸುತ್ತಿದ್ದೇನೆ. ದೇವರಿಂದ ಆರಿಸಲ್ಪಟ್ಟವರೇ, ದೇವರಿಂದ ಕರೆಯಲ್ಪಟ್ಟವರೇ, ದೇವರಿಂದ ಆಯ್ಕೆ ಮಾಡಲ್ಪಟ್ಟವರೇ. ಹೌದು, ನೀವೆಲ್ಲರೂ ದೇವರಿಂದ ಕರೆಯಲ್ಪಟ್ಟವರು. ಶುಭ ಸಂದೇಶದ ಮೂಲಕ ಪ್ರಯಾಣವನ್ನು ಬೆಳಗಿಸುವಾಗ ನಮಗೆ ಒಂದು ಕಾರ್ಯ ಅರ್ಥ ಆಗತ್ತೆ. ದೇವರಿಂದ ಕರೆಯಲ್ಪಟ್ಟವರೆಲ್ಲರೂ ದೇವರಿಂದ ನಡೆಸಲ್ಪಟ್ಟರು. ದೇವರಿಂದ ಆಯ್ಕೆ ಮಾಡಲ್ಪಟ್ಟವರು, ದೇವರಿಂದ ಕರೆಯಲ್ಪಟ್ಟವರು, ದೇವರಿಂದ ತನ್ನ ಸನ್ನಿಧಿಗೆ ಜೋಡಿಸಲ್ಪಟ್ಟವರೆಲ್ಲ ದೇವರ ಇಚ್ಛೆಯ ಮುಖಾಂತರ ತಮ್ಮ ಜೀವನವನ್ನು ಮುನ್ನಡೆಸಿದಾಗ ಅವರ ಜೀವನದಲ್ಲಿ ಏನೇನೋ ಗುಣಗಳು, ಏನೇನೋ ಅನುಗ್ರಹಗಳು ದೊರಕಿವೆ. ಹೌದು ಆತ್ಮೀಯರೇ, ದೇವರಿಂದ ಕರೆಯಲ್ಪಟ್ಟವರಾದ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಡೆಸಬೇಕಾದಂತಹ ಅತಿ ದೊಡ್ಡ ಪ್ರಾಮುಖ್ಯತೆಯನ್ನು ಕೊಡಬೇಕಾದಂತಹ ಅತಿ ದೊಡ್ಡ ವಿಷಯ ಏನೆಂದರೆ, ನಮ್ಮ ಚಿಂತೆಗೆ ವಿಷಯ ಮಾಡಬೇಕಾದಂತಹ ಒಂದು ಕಾರ್ಯ ಏನೆಂದರೆ, ದೇವರಿಂದ ಕರೆಯಲ್ಪಟ್ಟವರೆಲ್ಲರೂ ದೇವರ ಇಚ್ಛೆಯಂತೆ ನಡೆಯಲು ಶ್ರಮ ಪಡಬೇಕಾಗಿದೆ. ದೇವರು ತನ್ನ ಕಾರ್ಯವನ್ನು ನಿರ್ವಹಿಸಿದ್ದಾನೆ, ಅವರು ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಅವರ ಇಚ್ಛೆಯಂತೆ ಮುನ್ನಡೆಯಬೇಕಾದಂತಹ ಶಕ್ತಿಯನ್ನು ದೇವರ ಈ ಪವಿತ್ರ ಗೂಡಾರದಿಂದ ಸ್ವೀಕರಿಸಿ ನಾವು ಹೊರಗೆ ಹೋಗಬೇಕು. ದೇವರಿಂದ ಕರೆಯಲ್ಪಟ್ಟವರಿಗೆಲ್ಲರಿಗೂ ತಮ್ಮ ಸಮೂಹ ಜೀವವಾಗಲಿ, ವ್ಯಕ್ತಿ ಜೀವವಾಗಲಿ, ಕುಟುಂಬ ಜೀವವಾಗಲಿ ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಲು ಬೇಕಾದಂತಹ ಕೃಪಾವರಗಳನ್ನು ದೇವರು ಕೊಡುವನು ಎಂಬುದು ಖಚಿತವಾದ ಒಂದು ವಿಷಯವಾಗಿದೆ. ಆದುದರಿಂದ ಈ ದೇವಾಲಯದಿಂದ, ಈ ಧ್ಯಾನ ಮಂದಿರದಿಂದ ನಾನು ನೀವೆಲ್ಲರೂ ಹಿಂದಿರುವಾಗ ದೇವರ ಇಚ್ಛೆಯಂತೆ ನಮ್ಮ ಜೀವನವನ್ನು ಮುನ್ನಡೆಸಲು ಬೇಕಾಗಿರುವಂತಹ ಎಲ್ಲ ವರದಾನಗಳನ್ನು ಖಚಿತವಾಗಿಯೂ ದೇವರು ನಮಗೆ ಕೊಟ್ಟಿರುತ್ತಾರೆ ಎಂಬುದು ಒಂದು ವಿಷಯ. ಅದು ನಮಗೆ ಚಿಂತೆ ವಿಷಯ ಮಾಡಬೇಕಾದಂತಹ ಒಂದು ಕಾರ್ಯ, ನಮ್ಮ ಮನದಾಳದಲ್ಲಿ ತುಂಬಿಸಿಕೊಂಡು ಹೋಗಬೇಕಾದಂತಹ ಒಂದು ವಿಷಯ. ದೇವರು ಕರೆದು ತನ್ನ ಪ್ರಬೋಧನೆಗಳನ್ನು ನೀಡಿ ಇಲ್ಲಿಂದ ನನ್ನ ಹೊರಗೆ ಕಳಿಸುವಾಗ ನನಗೆ ಬೇಕಾದಂತಹ, ನನ್ನ ಜೀವನಕ್ಕೆ ಬೇಕಾದಂತಹ ಹಲವಾರು ವರದಾನಗಳನ್ನು, ಕೃಪಾ ಕಟಾಕ್ಷಗಳನ್ನು ದೇವರು ನನಗೆ ಖಚಿತವಾಗಿಯೂ ಕೊಡುತ್ತಾನೆ ಎಂಬ ಒಂದು ನಂಬಿಕೆಯೊಂದಿಗೆ ದೇವರ ಈ ಸನ್ನಿಧಿಯಲ್ಲಿ ಇರಲು ನಮಗೆ ಸಾಧ್ಯವಾಗಬೇಕು. ಆತ್ಮೀಯರೇ, ಈಗ ನಾವು ತಪಸ್ಸು ಕಾಲದ ಮುಖಾಂತರ ನಮ್ಮ ಪ್ರಯಾಣವನ್ನು ತೊಡಗಿಸಿಕೊಂಡಿದ್ದೇವೆ. ತಪಸ್ಸು ಕಾಲ ಅಥವಾ ವೃತ್ತಾಚರಣೆಯ ಕಾಲದ ಮೂಲಕ ನಾವು ನಮ್ಮ ಆತ್ಮೀಯವಾದ ಕಾರ್ಯಗಳನ್ನು, ಪ್ರಾರ್ಥನೆಗಳನ್ನು ಮುನ್ನಡೆಸುತ್ತಾ ಇದ್ದೇವೆ. ದೇವಾಲಯದಲ್ಲಿ ಹೋಗುವಾಗ ನಾವು ಪ್ರಾರ್ಥನೆಗಳಲ್ಲಿ
ಅಥವಾ ಮತ್ತು ಇನ್ನಿತರ ಪ್ರಾರ್ಥನಾ ಚಟುವಟಿಕೆಗಳಲ್ಲೆಲ್ಲ ಭಾಗವಹಿಸುವಾಗ ನಾವು ತಪಸ್ಸು ಕಾಲದ ಪ್ರಾರ್ಥನೆಗಳನ್ನು, ವೃತ್ತಾಚರಣ ಕಾಲದ ಪ್ರಾರ್ಥನೆಗಳನ್ನೆಲ್ಲ ಮನದಾಳದಲ್ಲಿ ಇಟ್ಟುಕೊಂಡು ನಮ್ಮ ಪ್ರಾರ್ಥನೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುತ್ತೇವೆ. ವೃತ್ತಾಚರಣೆಯ ಕಾಲ ಅಥವಾ ತಪಸ್ಸು ಕಾಲ ಎಂಬುದರಲ್ಲಿ ನಾವು ಏನು ಚಿಂತೆಗೆ ವಿಷಯ ಮಾಡುವ ಕಾರ್ಯ, ಕ್ರಿಸ್ತನು ನಮಗಾಗಿ ಈ ಲೋಕದಲ್ಲಿ ಜನಿಸಿ ಪೀಠಗಳನ್ನು ಸಹಿಸಿ ನಮಗಾಗಿ ಮರಣವನ್ನು ಹೊಂದಿ ಉದ್ಧಾನಗೊಂಡನು ಎಂಬ ಒಂದು ಚಿಂತೆಯನ್ನು ಅಡಿಸ್ಥಾನವಾಗಿಟ್ಟುಕೊಂಡು ನಮ್ಮ ಪ್ರಾರ್ಥನೆಗಳನ್ನು, ಚಿಂತೆಗಳನ್ನೆಲ್ಲ ನಾವು ದೇವರ ಸನ್ನಿಧಿಗೆ ಸಮರ್ಪಿಸುತ್ತೇವೆ. ದೇವರು ನನಗಾಗಿ ಈ ಭೂಮಿಯಲ್ಲಿ ಜನ್ಮ ತಾಳಿದನು. ಆ ಜನ್ಮ ತಾಳಿದ ಕ್ರಿಸ್ತನು ನನಗಾಗಿ ಪೀಡೆಗಳನ್ನು ಸಹಿಸಿ, ನೋವುಗಳನ್ನು ಸಹಿಸಿ, ಮರಣ ಹೊಂದಿ ನನಗೆ ರಕ್ಷೆಯನ್ನು ದಯಪಾಲಿಸಿದನು ಎಂಬ ಒಂದು ಚಿಂತೆ ನಮ್ಮ ಪ್ರಾರ್ಥನೆಗಳಿಗೆಲ್ಲ ಅಡಿಸ್ಥಾನ ಈ ತಪಸ್ಸು ಕಾಲದಲ್ಲಿ ಅಥವಾ ಈ ವೃತ್ತಾಚರಣೆಯ ಕಾಲದಲ್ಲಿ. ಆದುದರಿಂದ ನಮ್ಮ ಪ್ರಾರ್ಥನೆಗಳಿಗೆಲ್ಲ ಅಡಿಸ್ಥಾನ ದೇವನು ನನಗೆ ತನ್ನ ಜೀವನದ ಮೂಲಕ, ತನ್ನ ಮರಣದ ಮೂಲಕ, ತನ್ನ ಉತ್ಥಾನದ ಮೂಲಕ ರಕ್ಷಣೆಗೆ ನನ್ನನ್ನು ನಡೆಸಿದ್ದಾನೆ. ರಕ್ಷಣೆಯ ಒಂದು ಅನುಭವವನ್ನು ನನಗೆ ದಯಪಾಲಿಸಲು ದೇವನು ನನಗಾಗಿ ಮರಣ ಹೊಂದಿದನು. ನನ್ನ ಜೀವನದ ಏಳಿಗೆಗಾಗಿ, ನನ್ನ ಪಾಪಗಳ ನಿರ್ಮೂಲನೆಗಾಗಿ ಕ್ರಿಸ್ತನು ನನಗಾಗಿ ನೋವುಗಳನ್ನು ಸಹಿಸಿ ಶಿಲುಬೆಗೇರಿಸಲ್ಪಟ್ಟು ಮರಣ ಹೊಂದಿ 3ನೇ ದಿನ ಉದ್ಧಾನ ಹೊಂದಿದನು ಎಂಬ ಒಂದು ಚಿಂತೆ ಈ ತಪಸ್ಸು ಕಾಲದಲ್ಲಿ ನಾವು ಧ್ಯಾನಕ್ಕೆ ವಿಷಯವಾಗಿ ಮಾಡಿಕೊಂಡಿದ್ದೇವೆ. ನಮ್ಮ ಚರ್ಚಿನಲ್ಲಿ ಹೋಗಿ ನಾವು ಪ್ರಾರ್ಥನೆಗಳನ್ನು ನಡೆಸುವಾಗಲೂ, ನಾವು ಎಲ್ಲ ಪ್ರಾರ್ಥನೆಗಳು ನಡೆಸುವಾಗಲೂ ಆ ಪ್ರಾರ್ಥನೆಗಳಿಗೆಲ್ಲ ಅಡಿಸ್ಥಾನವಾಗಿರುವುದು ಇದೇ ಒಂದು ಚಿಂತೆ. ಈ ತಪಸ್ಸು ಕಾಲದಲ್ಲಿ ದೇವರು ಕ್ರಿಸ್ತನು ನನಗಾಗಿ ಈ ಲೋಕಕ್ಕೆ ಇಳಿದು ಬಂದನು, ನನಗಾಗಿ ಮರಣ ಹೊಂದಿದನು, ನನಗಾಗಿ ಪೀಠೆಗಳನ್ನು ಸಹಿಸಿದನು ಎಂಬ ಒಂದು ಚಿಂತೆ ತಪಸ್ಸು ಕಾಲದ ಎಲ್ಲ ಪ್ರಾರ್ಥನೆಗಳಿಗೂ ಅಡಿಸ್ಥಾನವನ್ನು, ಆಳವನ್ನು ನೀಡುತ್ತಾ ಇದೆ. ಈ ತಪಸ್ಸು ಕಾಲದಲ್ಲಿ ಹಾಗಾದರೆ ನಾವು ಏನು ಮಾಡಬೇಕು? ಈ ತಪಸ್ಸು ಕಾಲದಲ್ಲಿ ನಾವು ಮಾಡುತ್ತಿರುವಂತಹ ಅತಿ ದೊಡ್ಡ ಕಾರ್ಯ ಎಂಬುದು ನಮಗೆ ಇಷ್ಟವಿರುವ ಹಲವು ಕಾರ್ಯಗಳನ್ನು ಬೇಡ ಅಂತ ಇಡ್ತೀವಿ, ಬೇಡ ಅಂತ ಬಿಟ್ಟು ಹಾಕ್ತೀವಿ. ಅದರಲ್ಲಿ ಪ್ರಧಾನವಾಗಿರುವುದು ಏನು, ಅತಿ ಮುಖ್ಯವಾಗಿರುವುದು ಏನು? ನಾವು ನಮಗಿಷ್ಟವಾಗಿರುವ ಕೆಲವು ಭಕ್ಷಣ ಪದಾರ್ಥಗಳನ್ನು, ತಿಂಡಿ ತಿನಿಸುಗಳನ್ನು ಬೇಡ ಅಂತ ಬಿಡ್ತೀವಿ. ನಮಗೆ ಇಷ್ಟವಾಗಿರುವ ಕೆಲವು ಕಾರ್ಯಗಳನ್ನು ಬೇಡ ಅಂತ ಇಟ್ಟುಕೊಂಡು ಕೆಲವು ಸಹನೆಗಳ ಮೂಲಕ, ಕೆಲವು ನೋವುಗಳ ಮೂಲಕ ದೇವರು ನಮಗೆ ದಯಪಾಲಿಸಿದ ಅನುಗ್ರಹಗಳಿಗೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಶೈಲಿಯನ್ನು ನಾವು ರೂಪಿಸಿಕೊಂಡಿದ್ದೇವೆ. ಈ ತಪಸ್ಸು ಕಾಲದಲ್ಲಿ ನಾವು ಹಲವಾರು ಭಕ್ಷಣ ಪದಾರ್ಥಗಳನ್ನು, ತಿಂಡಿ ತಿನಿಸುಗಳನ್ನು, ನಮಗೆ ಇಷ್ಟವಾಗಿರುವಂತಹ ಹಲವು ಕಾರ್ಯಗಳನ್ನು ಬೇಡ ಅಂತ ಬಿಟ್ಟು ದೇವರ ಸನ್ನಿಧಿಯಲ್ಲಿ ಸೇರಿ ಇರಲು ನಾವು ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಎರಡನೇದಾಗಿ ನಾವು ಮಾಡುವ ವಿಷಯ ಎಂದರೆ ದೇವರಿಗೆ ಇಷ್ಟವಿಲ್ಲದನ್ನು ಬಿಡುವುದಾಗಿದೆ. ನಮಗೆ ಇಷ್ಟವಿರುವುದನ್ನು ಬಿಟ್ಟು ಹಾಕುವುದು, ದೇವರಿಗೆ ಇಷ್ಟವಿಲ್ಲದನ್ನು ಬಿಟ್ಟು ಹಾಕುವುದು. ಚಿಂತಿಸಿ ನೋಡೋಣ, ನಮ್ಮ ಜೀವನದಲ್ಲಿ ದೇವರಿಗೆ ಇಷ್ಟವಿಲ್ಲದ್ದು ಏನಾದರೂ ಇದೆಯಾ? ದೇವರ ಇಚ್ಛೆಗೆ ವಿರುದ್ಧವಾಗಿ, ಅವರ ಅನಿಸಿಕೆಗಳಿಗೆ, ಅವರು ನಮಗೆ ನೀಡುತ್ತಿರುವಂತಹ ಪ್ರಬೋಧನೆಗಳಿಗೆ, ಹೇಳಿಕೆಗಳಿಗೆ, ಶುಭ ಸಂದೇಶದ ಆಳಗಳಿಗೆ, ಹೇಳಿಕೆಗಳಿಗೆ, ವಾಕ್ಯಗಳಿಗೆ, ಕ್ರಿಸ್ತನ ಪ್ರಬೋಧನೆಗಳಿಗೆ, ಸಂತರ ಮಾತುಗಳಿಗೆ ಎದುರಾಗಿ ಏನಾದರೂ ನನ್ನ ಜೀವನದಲ್ಲಿ ಇದೆಯಾ? ನಾವು ಚಿಂತೆ ಮಾಡಬೇಕಾದ ವಿಷಯ ಈ ತಪಸ್ಸು ಕಾಲದಲ್ಲಿ. ಮೊದಲನೇದಾಗಿ ನಮಗೆ ಇಷ್ಟವಿರುವ ಕೆಲವು ಕಾರ್ಯಗಳನ್ನು ನಾವು ಬಿಟ್ಟು ಹಾಕಿದೆವು. ಎರಡನೇದಾಗಿ ಕ್ರಿಸ್ತನಿಗೆ, ದೇವರಿಗೆ ಇಷ್ಟವಿಲ್ಲದಿರುವ ಕೆಲವು ಕಾರ್ಯಗಳನ್ನು ಬಿಟ್ಟು ಹಾಕಬೇಕಾಗಿದೆ. ಚಿಂತೆ ಮಾಡಿ ನೋಡೋಣ, ಏನಾದರೂ ಆ ರೀತಿಯಲ್ಲಿರುವಂತಹ ಏನಾದರೂ ವಿಷಯಗಳು ನನ್ನ ಜೀವನದಲ್ಲಿ ಇದೆಯಾ? ದೇವರ ಇಚ್ಛೆಗೆ ವಿರುದ್ಧವಾಗಿರುವಂತಹ ಏನಾದರೂ ನನ್ನ ಜೀವನದಲ್ಲಿ ಇದೆಯಾ? ಈ ಎರಡು ಕಾರ್ಯಗಳನ್ನು ಅಡಿಸ್ಥಾನವಾಗಿಟ್ಟುಕೊಂಡು ಈ ತಪಸ್ಸು ಕಾಲದಲ್ಲಿ ನಾವು ನಮ್ಮ ಆಧ್ಯಾತ್ಮಿಕ ನವೀಕರಣವನ್ನು ನಡೆಸಬೇಕಾಗಿದೆ. ಈ ಎರಡು ಕಾರ್ಯಗಳನ್ನು ಅಡಿಸ್ಥಾನವಾಗಿಟ್ಟುಕೊಂಡು ಈ ತಪಸ್ಸು ಕಾಲದ ಮುಖಾಂತರ ನಾವು ನಮ್ಮ ಪ್ರಯಾಣವನ್ನು ದೇವರ ಸನ್ನಿಧಿಗೆ ಬೆಳೆಸಬೇಕಾಗಿದೆ. ಒಂದನೇದಾಗಿ ನಮಗೆ ಇಷ್ಟವಿರುವ ಕೆಲವು ಕಾರ್ಯಗಳನ್ನು ಬಿಟ್ಟು ದೇವರೊಂದಿಗೆ ಸೇರಿ ನಿಲ್ಲಲು ನಾವು ಪ್ರಯತ್ನ ಪಡಬೇಕಾಗಿದೆ. ಎರಡನೇದಾಗಿ ದೇವರಿಗೆ ಇಷ್ಟವಿಲ್ಲದ ಕೆಲ ಕಾರ್ಯಗಳನ್ನು ಬಿಟ್ಟು
ನಮ್ಮ ಜೀವನದಲ್ಲಿ ದೇವರ ಸನ್ನಿಧಿಗೆ ನಾವು ಸೇರಿ ನಿಲ್ಲಬೇಕಾಗಿದೆ. ಹೀಗೆ ನಮ್ಮ ತಪಸ್ಸು ಕಾಲದ ಪ್ರಯಾಣವನ್ನು ಒಳ್ಳೆಯ ರೀತಿಯಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಅನುಸಾರವಾಗಿ ಮುನ್ನಡೆಸಲು ನಮಗೆ ಸಾಧ್ಯವಾಗುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕಾದ ವಿಷಯ. ಹಾಗೂ ಈ ಎರಡು ಕಾರ್ಯಗಳನ್ನು ನಾವು ಬಿಟ್ಟು ಹಾಕುವುದ ರೀತಿಯಲ್ಲೇ ನಾವು ಮಾಡಬೇಕಾದಂತಹ ಒಂದು ಕಾರ್ಯ ಇದೆ. ಈಗ ನಾವು ಹೇಳಿದ್ದೇನು, ಎರಡು ಕಾರ್ಯಗಳು ಬಿಟ್ಟು ಹಾಕುವುದು. ಒಂದು, ನಮಗೆ ಇಷ್ಟವಿರುವುದನ್ನು ಬಿಟ್ಟು ಹಾಕುವುದು, ಮತ್ತೊಂದು ದೇವರಿಗೆ ಇಷ್ಟವಿಲ್ಲದನ್ನು ಬಿಟ್ಟು ಹಾಕುವುದು. ಈ ಎರಡನ್ನು ಮಾಡಿಕೊಂಡು ನಾವು ಮುಂದುವರಿಯುವಾಗ ನಾವು ಮಾಡಬೇಕಾದ ಒಂದು ವಿಷಯ ಇದೆ. ಅದೇನು? ದೇವರಿಗೆ ಇಷ್ಟ ಇರುವುದನ್ನು ಮಾತ್ರ ಈ ತಪಸ್ಸು ಕಾಲದಲ್ಲಿ ನಾನು ಮಾಡಬೇಕಾಗಿದೆ. ಹೌದು ಆತ್ಮೀಯರೇ, ಈ ಮೂರು ಚಿಂತೆಗಳನ್ನು ನಮ್ಮ ಮನದಾಳದಲ್ಲಿ ತುಂಬಿಸಿಕೊಂಡು ಈ ತಪಸ್ಸು ಕಾಲದಲ್ಲಿ, ಈ ವ್ರತಾಚರಣೆ ಕಾಲದಲ್ಲಿ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ನವೀಕರಿಸಲು ನನಗೂ ಹಾಗೂ ನಿಮಗೆ ಸಾಧ್ಯವಾಗಬೇಕು. ಈ ಮೂರು ಚಿಂತೆಗಳನ್ನು ನಮ್ಮ ಮನದಾಳದಲ್ಲಿ ತುಂಬಿಸಿಟ್ಟುಕೊಂಡು ನಮ್ಮ ಆಧ್ಯಾತ್ಮಿಕ ನವೀಕರಣವನ್ನು ನಡೆಸಿಕೊಂಡು ಈ ತಪಸ್ಸು ಕಾಲದ ಮುಖಾಂತರ, ಈ ವ್ರತಾಚರಣೆ ಕಾಲದ ಮುಖಾಂತರ ನಮ್ಮ ಆಧ್ಯಾತ್ಮಿಕ ನವೀಕರಣವನ್ನು ನಡೆಸಿಕೊಂಡು ದೇವರ ಸನ್ನಿಧಿಗೆ ನಮ್ಮ ಪ್ರಯಾಣವನ್ನು ಬೆಳೆಸಿಕೊಂಡು ಒಳ್ಳೆಯ ಕ್ರಿಸ್ತು ಶಿಷ್ಯರಾಗಿ ಮಾರ್ಪಡಲು ನನಗೂ ಹಾಗೂ ನಿಮಗೆ ಸಾಧ್ಯವಾಗಬೇಕು. ಏನದು ಮೂರು ಕಾರ್ಯಗಳು? ಒಂದು, ನನಗೆ ಇಷ್ಟವಿರುವ ಕೆಲ ಕಾರ್ಯಗಳನ್ನು ನಾನು ಬಿಟ್ಟು ಹಾಕಬೇಕು. ಎರಡು, ದೇವರಿಗೆ ಇಷ್ಟವಿಲ್ಲದ ಕೆಲವು ಕಾರ್ಯಗಳನ್ನು ನಾನು ಬಿಟ್ಟು ಹಾಕಬೇಕು. ಮೂರು, ದೇವರಿಗೆ ಇಷ್ಟವಿರುವುದನ್ನು ಮಾತ್ರ ನಾನು ಮಾಡಬೇಕು. ನನಗೆ ಇಷ್ಟವಿರುವುದನ್ನು ನಾನು ಬಿಟ್ಟು ಹಾಕಬೇಕು, ದೇವರಿಗೆ ಇಷ್ಟವಿಲ್ಲದನ್ನು ನಾನು ಬಿಟ್ಟು ಹಾಕಬೇಕು, ದೇವರಿಗೆ ಇಷ್ಟವಿರುವುದನ್ನು ಮಾತ್ರ ನಾನು ಮಾಡಬೇಕು. ಆಗ ವ್ರತಾಚರಣೆಯ ಕಾಲವನ್ನು, ಈ ತಪಸ್ಸಿನ ಕಾಲವನ್ನು ನಮ್ಮ ಆಧ್ಯಾತ್ಮಿಕ ಏಳಿಗೆಗಾಗಿ ಮಾರ್ಪಡಿಸಲು, ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಉಪಯೋಗಿಸಿಕೊಳ್ಳಲು ನನಗೂ ಹಾಗೂ ನಿಮಗೂ ಸಾಧ್ಯವಾಗುತ್ತದೆ. ಅದರ ಫಲ ಏನು? ನಾವು ಹೀಗೆ ಮಾಡುವುದರಿಂದ ಏನು ಫಲ ನಮಗೆ ದೊರಕತ್ತೆ? ಒಂದೇ ಒಂದು ಫಲ ನಮಗೆ ದೊರಕತ್ತೆ. ಇನ್ನೂ ಸ್ವಲ್ಪ ಒಳ್ಳೆಯ ಕ್ರಿಸ್ತು ಶಿಷ್ಯರಾಗಿ ನಾವು ಮಾರ್ಪಡುತ್ತೇವೆ ಎಂಬುದೇ ಆಗಿದೆ. ಅದು ಇನ್ನೂ ಸ್ವಲ್ಪ ಒಳ್ಳೆಯ ಗುಣಗಳು ಹೊಂದಿರುವ ಮಾನವನಾಗಿ ನಾನು ಹಾಗೂ ನೀವು ಮಾರ್ಪಡುತ್ತೇವೆ. ಇನ್ನೂ ಸ್ವಲ್ಪ ಒಳ್ಳೆಯ ಶುಭ ಸಂದೇಶದ ಮೂಲ್ಯಗಳನ್ನು, ಸಂತ ಹುತಾತ್ಮರ ಮೂಲ್ಯಗಳನ್ನು ಹಮ್ಮಿಕೊಂಡು ಅದರ ತದನುಸಾರ ಜೀವನ ಮುನ್ನಡೆಸುವ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಮಾರ್ಪಡುತ್ತೇವೆ. ಹೀಗೆ ಒಳ್ಳೆಯ ವ್ಯಕ್ತಿಗಳಾಗಿ ನಾವು ಮಾರ್ಪಡುವಾಗ, ಒಳ್ಳೆಯ ವ್ಯಕ್ತಿಗಳಾಗಿ ನಮ್ಮ ಜೀವನವನ್ನು ನಾವು ಮುನ್ನಡೆಸುವಾಗ ಏನು ನಮಗೆ ದೊರಕುತ್ತೆ? ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ಬೇಕಾಗಿರುವಂತಹ ಎಲ್ಲ ವಿಧ ಕೃಪಾವರಗಳಿಗೆ ನಾವು ಸಜ್ಜರಾಗುತ್ತೇವೆ ಎಂಬುದು. ತಪಸ್ಸಿನ ಕಾಲವನ್ನು ಒಳ್ಳೆಯ ರೀತಿಯಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ನಾವು ಉಪಯೋಗಿಸಿಕೊಳ್ಳುವಾಗ, ದೇವರ ಇಚ್ಛೆಗನುಸಾರವಾಗಿ ನಾವು ಉಪಯೋಗಿಸಿಕೊಳ್ಳುವಾಗ ನಮ್ಮಲ್ಲಿ ಆಗುವಂತಹ ಅತಿ ದೊಡ್ಡ ಬದಲಾವಣೆ ಇನ್ನೂ ಸ್ವಲ್ಪ ಒಳ್ಳೆಯ ವ್ಯಕ್ತಿಯಾಗಿ ನಾವು ಮಾರ್ಪಡುತ್ತೇವೆ ಎಂಬುದು. ಇನ್ನೂ ಸ್ವಲ್ಪ ಒಳ್ಳೆಯ ಗುಣಗಳನ್ನು ಹೊಂದಿಕೊಂಡಿರುವ ವ್ಯಕ್ತಿಯಾಗಿ ನಾನು ಮಾರ್ಪಡುತ್ತೇನೆ ಎಂಬುದಾಗಿದೆ. ಹೀಗೆ ಒಳ್ಳೆಯ ಗುಣಗಳನ್ನು ಹೊಂದಿದ ಒಳ್ಳೆಯ ಕ್ರಿಸ್ತು ಶಿಷ್ಯನಾಗಿ ನಾವು ಮಾರ್ಪಡುವಾಗ, ನಾವು ಬೆಳೆಯುವಾಗ ನಮ್ಮ ಜೀವನದಲ್ಲಿ ದೇವರ ಅನುಗ್ರಹಗಳನ್ನು, ಕೃಪೆಗಳನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗುತ್ತದೆ ಎಂಬುದಾಗಿದೆ. ಆದುದರಿಂದ ಈ ತಪಸ್ಸು ಕಾಲದ ಮುಖಾಂತರ ಆತ್ಮೀಯರೇ, ನಾವು ಪ್ರಾರ್ಥನೆಯನ್ನು ನಡೆಸುವಾಗ, ಆಧ್ಯಾತ್ಮಿಕವಾದ ಯಾತ್ರೆಯನ್ನು ನಡೆಸುವಾಗ ಈ ಮೂರು ಚಿಂತೆಗಳು ಆತ್ಮೀಯರೇ ನಿಮ್ಮ ಜೀವನದಲ್ಲಿ ಆಳದಲ್ಲಿ ನೀವು ಬರೆದಿಡಬೇಕಾಗಿದೆ. ನಮ್ಮ ಪುಸ್ತಕದಲ್ಲ, ನಮ್ಮ ಚಿಂತೆಗಳಲ್ಲ, ನಮ್ಮ ಆತ್ಮದ ಆಳದಲ್ಲಿ ಈ ಮೂರು ಚಿಂತೆಗಳನ್ನು ನಮಗೆ ಬರೆದಿಡೋಣ. ಈ ತಪಸ್ಸಿನ ಕಾಲದಲ್ಲಿ ನನ್ನ ಇಚ್ಛೆಗೆ, ನನ್ನ ಇಷ್ಟಕ್ಕೆ, ನನ್ನ ಆಗ್ರಹಗಳ ಪೂರ್ತೀಕರಣಕ್ಕೆ ನಾನು ಉಪಯೋಗಿಸಿಕೊಳ್ಳುವ ಹಲವಾರು ವಿಷಯಗಳನ್ನು ನಾನು ತೊರೆಯಬೇಕಾಗಿದೆ. ನನ್ನ ಹಲವಾರು ಇಷ್ಟಗಳನ್ನು, ನನ್ನ ಹಲವಾರು ಕನಸುಗಳನ್ನು ಬಿಟ್ಟು ಹಾಕಿ ದೇವರ ಇಚ್ಛೆಯಂತೆ ನನ್ನ ಜೀವನವನ್ನು ಮುನ್ನಡೆಸಲು ಈ ತಪಸ್ಸು ಕಾಲದಲ್ಲಿ ನಾನು ಪ್ರಯತ್ನವನ್ನು ನಡೆಸಬೇಕಾಗಿದೆ. ಎರಡನೆಯದಾಗಿ, ದೇವರಿಗೆ ಇಷ್ಟವಿಲ್ಲದ ಏನಾದರೂ ನನ್ನ ಜೀವನದಲ್ಲಿ ಇದ್ದರೆ, ದೇವರ ಹಿತಕ್ಕೆ ಎದುರಾಗಿರುವ ಏನಾದರೂ ನನ್ನ ಜೀವನದಲ್ಲಿದ್ದರೆ ಅದನ್ನು ಬಿಟ್ಟು ಹಾಕಿ ನಾನು ನನ್ನ ಆಧ್ಯಾತ್ಮಿಕವಾದ ನವೀಕರಣವನ್ನು ನಡೆಸಬೇಕಾಗಿದೆ. ಹೀಗೆ ನಡೆಸುವಾಗ, ಈ ಎರಡು ಕಾರ್ಯಗಳನ್ನು ನಡೆಸುವಾಗ ನಾನು ಚಿಂತೆಯಲ್ಲಿಡಬೇಕಾದ ವಿಷಯ, ದೇವರ ಇಚ್ಛೆಗೆ ಇಷ್ಟವಿರುವಂತಹ ಕಾರ್ಯಗಳನ್ನು ನಾನು ಮಾಡಬೇಕಾಗಿದೆ.
ಆದುದರಿಂದ ಈ 3 ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಬರೆದಿಟ್ಟುಕೊಂಡು, ಆತ್ಮದಾಳದಲ್ಲಿ ಬರೆದಿಟ್ಟುಕೊಂಡು, ಆತ್ಮೀಯರೇ, ಈ ತಪಸ್ಸು ಕಾಲದಲ್ಲಿ ನಮ್ಮ ಆತ್ಮೀಯ ಪ್ರಯಾಣವನ್ನು ನಮಗೆ ಬೆಳೆಸೋಣ. ಹಾಗೆಯೇ ತದನುಸಾರ ದೇವರ ಅನುಗ್ರಹಗಳನ್ನು, ಕೃಪಾವರಗಳನ್ನು ಸ್ವೀಕರಿಸಲು ಬೇಕಾದಂತಹ ಅನುಗ್ರಹಗಳನ್ನು, ಯೋಗ್ಯತೆಗಳನ್ನು ನಮಗೆ ಪಡೆದುಕೊಳ್ಳೋಣ. ದೇವರ ಹಿತದಂತೆ ನಡೆಯುವಾಗ ಈ ತಪಸ್ಸು ಕಾಲದಲ್ಲಿ ನಮಗೆ ದೊರಕುವ ಅತಿ ದೊಡ್ಡ ಅನುಗ್ರಹವೇ ದೇವರ ಕೃಪಾವರಗಳನ್ನು ಸ್ವೀಕರಿಸಲು ನಮಗೆ ಯೋಗ್ಯತೆ ದೊರಕಲ್ಪಡುತ್ತದೆ ಎಂಬುದಾಗಿದೆ. ಅನೇಕ ಅಯೋಗ್ಯತೆಗಳು ನಮ್ಮ ಜೀವನದಲ್ಲಿದೆ. ದೇವರ ಕೃಪಾವರಗಳನ್ನು, ಅನುಗ್ರಹಗಳನ್ನು ತಡೆದಿಡುವ, ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ನಮಗೆ ತಡೆ ನೀಡುವ ಅನೇಕ ಕೊರತೆಗಳು, ಅನೇಕ ತೊಂದರೆಗಳು ನಮ್ಮ ಜೀವನದಲ್ಲಿದೆ. ಅದುದೆಂದರೆ ಈ ಕೊರತೆಗಳನ್ನು, ನಮ್ಮ ಜೀವನದ ತೊಂದರೆಗಳನ್ನು, ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ನನ್ನ ಮುಂದಿರುವ, ನನ್ನ ಆಧ್ಯಾತ್ಮಿಕ ಜೀವನದಲ್ಲಿರುವ ಅಡಚಣೆಗಳನ್ನು ಎಲ್ಲ ತೊಲಗಿಸಿಕೊಂಡು, ಎಲ್ಲವನ್ನು ದೂರವಾಗಿಕೊಂಡು, ನಮ್ಮನ್ನೇ ಶುದ್ಧೀಕರಿಸಿಕೊಂಡು, ನಮ್ಮ ಆತ್ಮವನ್ನು ಶುದ್ಧೀಕರಿಸಿಕೊಂಡು, ನಮ್ಮ ಆತ್ಮವನ್ನು ಬೆಳಗಿಸಿಕೊಂಡು ಈ ತಪಸ್ಸು ಕಾಲದ ಮುಖಾಂತರ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಹೇಳಿದ ವಿಷಯಗಳು ನಿಮಗೆ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಹೌದಾನೆ? ಅರ್ಥ ಆಗಿದೆ. ಈ 3 ಕಾರ್ಯಗಳು ನಮ್ಮ ಈ ತಪಸ್ಸು ಕಾಲದಲ್ಲಿ ಅತಿ ಹೆಚ್ಚು ಎಚ್ಚರಿಕೆಯಿಂದ, ಅತಿ ಹೆಚ್ಚು ಶ್ರೇಷ್ಠತೆಯನ್ನು ಕಲ್ಪಿಸಿ ಜವಾಬ್ದಾರಿಯಿಂದ ನಾವೆಲ್ಲರೂ ಮಾಡಬೇಕು. ನಮಗೆ ಇಷ್ಟವಿರುವುದನ್ನು ಬಿಟ್ಟು ಹಾಕಿ ದೇವರ ಪೀಠೆಗಳ, ಅವರ ನೋವುಗಳ ಚಿಂತೆಯನ್ನು ಧ್ಯಾನಿಸಿಕೊಂಡು ಈ ತಪಸ್ಸು ಕಾಲದ ಮುಖಾಂತರ ಪ್ರಯಾಣವನ್ನು ಬೆಳೆಸುವುದು, ದೇವರಿಗೆ ಇಷ್ಟವಿಲ್ಲದೆ ಏನಾದರೂ ನನ್ನೊಳಗಿದ್ದರೆ ಅದನ್ನು ಬಿಟ್ಟು ಹಾಕಿಕೊಂಡು ಮುನ್ನಡೆಯುವುದು, ಹಾಗೆಯೇ ದೇವರಿಗೆ ಇಷ್ಟವಿರುವುದನ್ನು ಮಾತ್ರ ನನ್ನ ಜೀವನದಲ್ಲೇ ಅಳವಡಿಸಿಕೊಂಡು ನನ್ನ ಜೀವನದ ಅನುದಿನ ಕೃತ್ಯದಲ್ಲಿ ತೊಡಗಿಸಿಕೊಂಡು ಹೋಗಲು ನಮಗೆ ಸಾಧ್ಯವಾಗಬೇಕು. ಈ ಒಂದು ಚಿಂತೆಯನ್ನು ಈ ತಪಸ್ಸು ಕಾಲದಲ್ಲಿ ಅತಿ ಹೆಚ್ಚು ಶ್ರೇಷ್ಠತೆಯಿಂದ ನಾವು ನಿರ್ವಹಿಸುವಾಗ ಆತ್ಮೀಯರೇ, ನಮ್ಮ ಆತ್ಮೀಯ ಬೆಳವಣಿಗೆ ನಡೆಯುತ್ತದೆ. ಆಗ ದೇವರ ಕೃಪಾವರಗಳನ್ನು ಸ್ವೀಕರಿಸಲು, ಅವರ ಅನುಗ್ರಹಗಳನ್ನು ಸ್ವೀಕರಿಸಲು ಒಂದು ಯೋಗ್ಯತೆ ನಮಗೆ ದೊರಕುತ್ತದೆ ಎಂಬುದಾಗಿದೆ. ಈಗ ದೇವರ ಯೋಗ್ಯತೆಯನ್ನು ಸ್ವೀಕರಿಸಲು, ದೇವರ ಕೃಪಾವರಗಳನ್ನು ಸ್ವೀಕರಿಸಲು ಯೋಗ್ಯತೆ ಇರಬೇಕು ಎಂದು ನಾನು ಹೇಳಿದೆ. ಇಲ್ಲಿ ಈ ದೇವರ ಸನ್ನಿಧಿಯಲ್ಲಿ ಬಂದಿರುವಾಗ ಈ ಒಂದು ಚಿಂತೆ ನಮ್ಮ ಮನದಲ್ಲಿರಬೇಕು. ದೇವರ ಕೃಪಾವರಗಳನ್ನು ಸ್ವೀಕರಿಸಲು ಬೇಕಾದಂತಹ ಯೋಗ್ಯತೆ ನನ್ನ ಜೀವನದಲ್ಲಿ ಇದೆಯಾ? ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ಬೇಕಾದಂತಹ ಆಳದಲ್ಲಿರುವ ಒಂದು ಯೋಗ್ಯತೆ ನಮ್ಮೆಲ್ಲರ ಜೀವನದಲ್ಲಿದೆಯಾ? ನಮ್ಮ ಜೀವನದಲ್ಲಿ ಕೊರತೆಗಳಿವೆ, ನೋವುಗಳಿವೆ, ತೊಂದರೆಗಳಿವೆ, ಏನೇನೋ ಅಡಚಣೆಗಳಿವೆ, ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿದೆ. ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕೊಡಲು ಶಕ್ತಿ ಇರುವ ಒಂದು ದೇವರಲ್ಲಿ ನಾನು ನಂಬಿದ್ದೇನೆ. ಆ ದೇವರ ಸನ್ನಿಧಿಯಲ್ಲಿ ನಾನು ಮೊಣಕಾಲೂರಿ ನನ್ನ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸುತ್ತಿದ್ದೇನೆ. ಹಲವು ದಿನಗಳಿಂದ ನಾನು ನನ್ನ ಬೇಡಿಕೆಗಳನ್ನು, ಇಷ್ಟಗಳನ್ನು, ಆಗ್ರಹಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ ಪ್ರಾರ್ಥನೆಯನ್ನು ನಡೆಸುತ್ತಾ ಇದ್ದೀವಿ ನಾವೆಲ್ಲರೂ. ಆದರೆ ದೇವರು ನನ್ನ ಪ್ರಾರ್ಥನೆಗಳನ್ನು ಸ್ವೀಕರಿಸುವಂತಹ ಒಂದು ಯೋಗ್ಯತೆ, ನನ್ನ ಮಾತುಗಳನ್ನು ಕೇಳುವಂತಹ ಒಂದು ಯೋಗ್ಯತೆ ನನ್ನ ಒಳಗಿದೆಯಾ? ನಮ್ಮ ಅಯೋಗ್ಯತೆಗಳು ಏನು? ದೇವರು ನನ್ನ ಮಾತುಗಳನ್ನು ಕೇಳಲಾರದೆ ಹೋಗುವುದರ ಕಾರಣ ಏನು? ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗದೇ ಇರಲು ಇರುವ ಕಾರಣಗಳೇನು? ನಮ್ಮ ಯೋಗ್ಯತೆಯ ಕೊರತೆ ಎಲ್ಲಿ ಬಂದಿದೆ? ನನ್ನ ಅಯೋಗ್ಯತೆ ಏನು? ದೇವರ ಅನುಗ್ರಹಗಳನ್ನು ಸ್ವೀಕರಿಸಲು ನನ್ನ ಜೀವನದಲ್ಲಿರುವ ಅಯೋಗ್ಯತೆಗಳನ್ನು ಮೊಟ್ಟ ಮೊದಲು ನಾವು ಪತ್ತೆ ಹಚ್ಚಬೇಕಾಗಿದೆ. ದೇವರು ಎಲ್ಲರನ್ನೂ ಅನುಗ್ರಹಿಸಿದ್ದಾನೆ. ದೇವರು ನಮ್ಮ ಕೊರತೆಗಳನ್ನು, ನಮ್ಮ ಅಪೂರ್ಣತೆಗಳನ್ನು, ನಮ್ಮ ಪಾಪಗಳನ್ನೆಲ್ಲ ಲೆಕ್ಕಾಚಾರ ಮಾಡಿ ನಮ್ಮನ್ನು ಅನುಗ್ರಹಿಸುತ್ತಾ ಇಲ್ಲ. ದೇವರು ಈ ಲೋಕದಲ್ಲಿರುವ ತನ್ನ ಪ್ರಿಯ ಶಿಷ್ಯರನ್ನು, ತನ್ನಲ್ಲಿ ನಂಬಿಕೆ ಇಡುವ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಅನುಗ್ರಹವನ್ನು ನೀಡುತ್ತಾ ಇದ್ದಾನೆ. ನಿನಗಷ್ಟು, ನಿನಗೆ ಹೆಚ್ಚು, ನಿನಗೆ ಕಡಿಮೆ ಎನ್ನುವ ರೀತಿಯಲ್ಲಿ ದೇವರು ಯಾರನ್ನು ಅನುಗ್ರಹ ಮಾಡುತ್ತಾ ಇಲ್ಲ, ಯಾರಿಗೂ ಅನುಗ್ರಹ ನೀಡುತ್ತಾ ಇಲ್ಲ. ಈ ಲೋಕದಲ್ಲಿರುವ ನನ್ನ ಪ್ರಿಯ ಮಕ್ಕಳೆಲ್ಲರೂ ನನ್ನ
ಪ್ರಿಯ ಶಿಷ್ಯರೆಲ್ಲರೂ, ನನ್ನಲ್ಲಿ ನಂಬಿಕೆ ಇಟ್ಟಿರುವ ಎಲ್ಲರೂ, ನನ್ನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೆಯನ್ನು ಹೇಳುತ್ತಿರುವ ಎಲ್ಲರನ್ನು ಒಂದೇ ರೀತಿಯಲ್ಲಿ ಅನುಗ್ರಹ ನೀಡುವ ಒಂದು ದೇವರಲ್ಲಿ ನಾವು ಎಲ್ಲರೂ ನಂಬಿಕೆ ಇಟ್ಟಿರುವುದು. ಆದರೆ ಆ ದೇವರ ಅನುಗ್ರಹಗಳನ್ನು, ಕೃಪೆಗಳನ್ನು ಯಾಕೆ ಅಪೂರ್ಣವಾಗಿ ಸ್ವೀಕರಿಸಲು ನನಗೆ ಸಾಧ್ಯವಾಗುತ್ತಿಲ್ಲ? ದೇವರು ನಿನ್ನನ್ನು ನನ್ನನ್ನು ಎಲ್ಲರನ್ನೂ ಆಗ್ರಹಿಸುವಾಗ ಒಂದೇ ರೀತಿಯಲ್ಲಿ ಯಾಕೆ ಈ ಅನುಗ್ರಹಗಳನ್ನು ಸ್ವೀಕರಿಸಲು ನಮಗೆ ಸಾಧ್ಯವಾಗುತ್ತಾ ಇಲ್ಲ? ಯಾಕೆ ನಮ್ಮ ಸಮಸ್ಯೆಗಳು ಇನ್ನೂ ಬಗೆಹರಿಸಲ್ಪಡುತ್ತಿಲ್ಲ? ಯಾಕೆ ನನ್ನ ತೊಂದರೆಗಳು ನೀಗಿಸಲ್ಪಡುತ್ತಿಲ್ಲ? ಯಾಕೆ ನನ್ನ ಜೀವನದ ಆರ್ಥಿಕವಾದ ಕೆಲವು ಸಮಸ್ಯೆಗಳು ಪರಿಹಾರ ಲಭಿಸುತ್ತಾ ಇಲ್ಲ? ಯಾಕೆ ನನ್ನ ಜೀವನದ ಅನಾರೋಗ್ಯಕರವಾದ ಅಥವಾ ತೊಂದರೆಗಳು ಬಗೆಹರಿಸಲ್ಪಡುತ್ತಾ ಇಲ್ಲ? ಯಾಕೆ ನನ್ನ ಆರೋಗ್ಯ ದಿನದಿಂದ ದಿನ ಕಡಿಮೆಯಾಗ್ತಾ ಇದೆ? ಯಾಕೆ ನನ್ನ ಕುಟುಂಬದಲ್ಲಿ ಕೆಲವು ತೊಂದರೆಗಳು, ಅಡಚಣೆಗಳು, ದೇವರ ಅನುಗ್ರಹಗಳು ಲಭಿಸುತ್ತಾ ಇಲ್ಲೋದಕ್ಕೆ ಕಾರಣ ಏನು? ದೇವರು ಅನುಗ್ರಹ ನೀಡುತ್ತಾ ಇಲ್ಲುವುದರಿಂದಲೇ ಅದು ಸಂಭವಿಸುತ್ತಿದೆಯೇ? ಅಲ್ಲ, ದೇವರು ನಮ್ಮೆಲ್ಲರನ್ನು ಒಂದೇ ರೀತಿಯಲ್ಲಿ ಅನುಗ್ರಹಿಸುತ್ತಾ ಇದ್ದಾನೆ. ಯಾವುದೇ ಪ್ರತ್ಯೇಕತೆಗಳು ಇಲ್ಲದೆ, ಯಾವುದೇ ರೀತಿಯ ಡಿಫರೆನ್ಸ್ ಇಲ್ಲದೆ, ಪ್ರತ್ಯೇಕತೆಗಳಿಲ್ಲದೆ ದೇವರು ನಮ್ಮೆಲ್ಲರನ್ನು ಒಂದೇ ರೀತಿಯಲ್ಲಿ ಅನುಗ್ರಹ ನೀಡುತ್ತಿದ್ದಾನೆ. ದೇವರ ಅನುಗ್ರಹವು ಮಳೆಯಂತೆ ಈ ಲೋಕದ ಮೇಲೆ, ಇಲ್ಲಿರುವ ತನ್ನ ನಂಬಿಕಸ್ಥರ ಮೇಲೆ, ಇಲ್ಲಿರುವ ತನ್ನ ಪ್ರಿಯ ಶಿಷ್ಯರ ಮೇಲೆ ಹರಿಸಲ್ಪಡುತ್ತಿದೆ. ಮಳೆಯಂತೆ ಅದು ಸುರಿಸಲ್ಪಡುತ್ತಿದೆ. ಆದರೆ ಯಾಕೆ ಒಂದೇ ಮಳೆಯಲ್ಲಿರುವ, ಒಂದೇ ಮಳೆಯನ್ನು ನನೆಯುತ್ತಿರುವ ನಮ್ಮ ಜೀವನದಲ್ಲಿ ಹಲವಾರು ರೀತಿಯ ತೊಂದರೆಗಳು? ಅವನು ಅನುಗ್ರಹಿಸಲ್ಪಡುತ್ತಿದ್ದಾರೆ, ಅವಳು ಅನುಗ್ರಹಿಸಲ್ಪಡುತ್ತಿದ್ದಾರೆ, ಅವರು ಅನುಗ್ರಹಿಸಲ್ಪಡುತ್ತಿದ್ದಾರೆ. ಆದರೆ ನಾನು ಯಾಕೆ ಇಲ್ಲ? ಯಾಕೆ ನನ್ನ ಜೀವನದ ಕೆಲವು ಸಮಸ್ಯೆಗಳು ಬಗೆಹರಿಸಲ್ಪಡುತ್ತಿಲ್ಲ? ನನ್ನ ಜೀವನದ ಸಮಸ್ಯೆಗಳು ಯಾಕೆ ಅದೇ ರೀತಿಯಲ್ಲಿದೆ? ಆತ್ಮೀಯರೇ, ಅದಕ್ಕೆ ಉತ್ತರ ಕೊಡಲು ಈ ಲೋಕದಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಉತ್ತರ ಕಂಡುಹಿಡಿಯಲು ಈ ಲೋಕದಲ್ಲಿ ಯಾರಿಗೂ ಸಾಧ್ಯವಿಲ್ಲ. ನಾನೆಂಬುವ ವ್ಯಕ್ತಿಗೆ ಮಾತ್ರ ನನ್ನ ಜೀವನದಲ್ಲಿ ದೇವರ ಅನುಗ್ರಹವನ್ನು ಸ್ವೀಕರಿಸಲು, ದೇವರ ಕೃಪಾವರಗಳನ್ನು ಸ್ವೀಕರಿಸಲು, ನನ್ನ ಜೀವನದಲ್ಲಿರುವ ಅಯೋಗ್ಯತೆ ಏನು, ಕೊರತೆ ಏನು, ತೊಂದರೆ ಏನು ಎಂದು ಹೇಳಲು ಈ ಲೋಕದಲ್ಲಿ ಯಾರಿಗೂ ಸಾಧ್ಯವಾಗುವುದಿಲ್ಲ. ಅದನ್ನು ಕಂಡುಹಿಡಿಯಬೇಕಾದವರು ನಾವೇ. ನಮ್ಮ ಜೀವನದಲ್ಲಿ ದೇವರ ಅನುಗ್ರಹವನ್ನು ಸ್ವೀಕರಿಸಲು ಆಗಿರುವಂತಹ ಅಯೋಗ್ಯತೆ ಏನು ಅಂತ ಕಂಡುಹಿಡಿಯಲು ನಮಗೆ ಸಾಧ್ಯವಾಗಬೇಕು. ಚಿಂತಿಸಿ ನೋಡೋಣ. ದೇವರ ಸನ್ನಿಧಿಯಲ್ಲಿ ಧ್ಯಾನಪೂರ್ವಕವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವೇ ಕಂಡುಹಿಡಿಯಬೇಕು, ಏನು ನನ್ನ ಜೀವನದಲ್ಲಿರುವ ಒಂದು ಅಡಚಣೆ. ದೇವರ ಅನುಗ್ರಹವನ್ನು ಸ್ವೀಕರಿಸಲು, ದೇವರು ಮಳೆಯಂತೆ ಸುರಿಸುವ ಅನುಗ್ರಹಗಳನ್ನು ಅವನು, ಅವಳು, ಅವರು ಎಲ್ಲ ಸ್ವೀಕರಿಸುವಾಗ ಏಕೆ ನನಗೆ ಮಾತ್ರ ಸ್ವೀಕರಿಸಲು ಸಾಧ್ಯವಾಗುತ್ತಾ ಇಲ್ಲ? ಏಕೆ ನನಗೆ ದೇವರ ಕೃಪಾವರಗಳ ಆಳದಲ್ಲಿ ಮುಳುಗಿ ಅದರ ಅನುಗ್ರಹಗಳನ್ನು ಸ್ವೀಕರಿಸಿ ಸಂತೋಷದಿಂದ, ಸಮಾಧಾನದಿಂದ, ಕೃಪೆಯಿಂದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತಿಲ್ಲ ಎಂಬುದನ್ನು ಕಂಡುಹಿಡಿಯಲು ಈ ಲೋಕದಿಂದ ಇನ್ನೊಬ್ಬನಿಗೆ ಸಾಧ್ಯವಾಗುವುದಿಲ್ಲ, ಇನ್ನೊಬ್ಬರಿಗೆ ಸಾಧ್ಯವಾಗುವುದಿಲ್ಲ, ನನಗೆ ಮಾತ್ರ ಸಾಧ್ಯ. ನನ್ನ ತೊಂದರೆಗಳನ್ನು, ನನ್ನ ಅಯೋಗ್ಯತೆಗಳನ್ನು ಕಂಡುಹಿಡಿಯಲು ನನ್ನ ಮನದಾಳಕ್ಕೆ ಹೋಗಿ ನಾವು ಚಿಂತೆ ಮಾಡಬೇಕು. ಏನು ನನ್ನ ಅಯೋಗ್ಯತೆ, ಏನು ನನ್ನ ತೊಂದರೆ, ಏನು ನನ್ನ ಅಡಚಣೆ? ಆ ಅಡಚಣೆಯನ್ನು, ಅಯೋಗ್ಯತೆಯನ್ನು ಕಂಡು ಹಿಡಿದು ದೇವರ ಸನ್ನಿಧಿಗೆ ಬಂದು, ದೇವರೇ, ಇಂತಹ ವಿಷಯಗಳು ನಿನ್ನ ಮುಂದೆ ನನ್ನನ್ನು ಅಯೋಗ್ಯನಾಗಿ ನಿಲ್ಲಿಸುತ್ತಿದೆ, ಇಂತಿಂತಹ ಕೊರತೆಗಳು ನಿನ್ನ ಮುಂದೆ ಬಂದು ನಿಲ್ಲಲು ನನ್ನಲ್ಲಿ ಅಯೋಗ್ಯತೆಯನ್ನು ರೂಪಿಸುತ್ತಿದೆ. ಈ ಅಯೋಗ್ಯತೆಗಳು ದೇವರೇ ತೆಗೆದು ಹಾಕಲು ಬೇಕಾಗಿರುವಂತಹ ಎಲ್ಲ ವಿಧ ಶಕ್ತಿಗಳನ್ನು ನಮಗೆ ನೀಡಿ ಎಂದು ಪ್ರಾರ್ಥಿಸುತ್ತಾ ದೇವರ ಸನ್ನಿಧಿಗೆ ಬಂದು ಪ್ರಾರ್ಥಿಸುವ ಸಕಲ ಭಕ್ತನು, ಸಕಲ ಭಕ್ತೆಯು ಅನುಗ್ರಹಗಳನ್ನು ಸ್ವೀಕರಿಸದೆ, ಕೃಪೆಯನ್ನು ಸ್ವೀಕರಿಸದೆ ದೇವರ ದೇವಾಲಯದಿಂದ ಹೊರಗೆ ಹೋಗುವುದಿಲ್ಲ.
ತಮ್ಮ ಅಯೋಗ್ಯತೆಗಳ ಬೋಧ್ಯಗಳೊಂದಿಗೆ, ಅಯೋಗ್ಯತೆಗಳ ಚಿಂತೆಗಳೊಂದಿಗೆ ದೇವರ ಸನ್ನಿಧಿಗೆ ಬಂದು ಮೊಣಕಾಲೂರಿ ಪ್ರಾರ್ಥಿಸುವ ಒಂದು ಭಕ್ತನು, ಒಂದು ಭಕ್ತೆಯು ಅನುಗ್ರಹಗಳನ್ನು ಸ್ವೀಕರಿಸದೆ ದೇವರ ಪವಿತ್ರ ದೇವಾಲಯದಿಂದ ಆತ್ಮೀಯ ಸಹೋದರರೇ ಹೊರಗೆ ಹೋಗುವುದಿಲ್ಲ. ಆದುದರಿಂದ ಉತ್ತರ ಕೊಡಬೇಕಾದವರು ನಾವೇ. ನನ್ನ ಅಯೋಗ್ಯತೆ ಏನು? ನನ್ನ ಸಮಸ್ಯೆ ಏನು? ನನ್ನ ಕೊರತೆ ಏನು? ದೇವರ ಮುಂದೆ ನಿಲ್ಲಲು ನನಗೆ ಅಯೋಗ್ಯತೆಯನ್ನು ಕಲ್ಪಿಸುವ ವಿಷಯ ಏನು? ಆ ವಿಷಯವನ್ನು ಕಂಡುಹಿಡಿದು ದೇವರ ಸನ್ನಿಧಿಗೆ ಬಂದು ದೇವರ ಸನ್ನಿಧಿಯಲ್ಲಿ ಅದನ್ನು ಬಿಚ್ಚಿಟ್ಟು ಪ್ರಾರ್ಥಿಸುವಾಗ ನಿನ್ನ ಆರ್ಥಿಕ ಸಮಸ್ಯೆಗಳು ಬಗೆಹರಿಸಲ್ಪಡುತ್ತದೆ. ನಿನ್ನ ಅನಾರೋಗ್ಯ ಬಗೆಹರಿಸಲ್ಪಡುತ್ತದೆ. ನಿನ್ನ ಜೀವನದಲ್ಲಿ ನೀನು ಬಗೆಹರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಚಿಂತಿಸುತ್ತಿರುವ ಅನೇಕ ಕಾರ್ಯಗಳು ಬಗೆಹರಿಯುತ್ತದೆ. ಬೇರೆಯೊಬ್ಬನು ನನಗಾಗಿ ಪ್ರಾರ್ಥಿಸುವಾಗ ಮಾತ್ರವಲ್ಲ. ಹೌದು, ಖಂಡಿತವಾಗಿಯೂ ಬೇರೆಯೊಬ್ಬರು ನನಗಾಗಿ ಪ್ರಾರ್ಥಿಸುವಾಗ ನಾವೆಲ್ಲರೂ ಅನುಗ್ರಹಿಸಲ್ಪಡುತ್ತೇವೆ. ಅದಕ್ಕಿಂತ ಮಿಗಿಲಾಗಿ ನಾನು ನನ್ನ ಅಯೋಗ್ಯತೆಗಳ ಬೋಧ್ಯಗಳೊಂದಿಗೆ, ನನ್ನ ಜೀವನದ ಕೊರತೆಗಳ ಬೋಧ್ಯಗಳೊಂದಿಗೆ, ತಿಳುವಳಿಕೆಗಳೊಂದಿಗೆ, ಅರಿವಿನೊಂದಿಗೆ ದೇವರ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥಿಸಿ ನಮ್ಮ ನೋವುಗಳನ್ನು ದೇವರ ಸನ್ನಿಧಿಯಲ್ಲಿ ಇಳಿಸಿಡುವಾಗ ಆತ್ಮೀಯರೇ, ಹೇರಳವಾಗಿ ಅನುಗ್ರಹಗಳನ್ನು ಪಡೆಯಲು, ಕೃಪಾವರಗಳನ್ನು ಪಡೆಯಲು ನಮಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಚಿಂತೆಯನ್ನು ನಮ್ಮ ಮನದಲ್ಲಿ ರೂಪಿಸಿಕೊಂಡು ಮುನ್ನಡೆಯಲು ನಮಗೆ ಸಾಧ್ಯವಾಗಬೇಕು. ಒಂದು ಭಕ್ತನೋ ಅಥವಾ ಒಂದು ಭಕ್ತೆಯೋ ದೇವರ ಸನ್ನಿಧಿಯಲ್ಲಿ ಬರುವುದು ಎರಡು ವಿಷಯಗಳಿಗಾಗಿ. ಎರಡು ವಿಷಯಗಳಿಗಾಗಿ ಒಂದು ವ್ಯಕ್ತಿಯು ದೇವರ ಸನ್ನಿಧಿಗೆ ಬರುತ್ತಾನೆ. ಒಂದನೇದು ವಂದನೆ ಸಲ್ಲಿಸಲು, ಕಾಣಿಕೆ ಸಲ್ಲಿಸಲು. ವಂದನೆ ಸಲ್ಲಿಸಲು, ಕಾಣಿಕೆ ಸಲ್ಲಿಸಲು. ಒಂದನೇದಾಗಿ ಒಂದು ಭಕ್ತನು ದೇವಾಲಯದಲ್ಲಿ ಅಥವಾ ದೇವರ ಸನ್ನಿಧಿಯಲ್ಲಿ ಬರುವುದಕ್ಕೆ ಮೊದಲ ವಿಷಯ ವಂದನೆ ಸಲ್ಲಿಸಲು ಬರುತ್ತಾರೆ. ವಂದನೆಯನ್ನು ಸಲ್ಲಿಸಿ ತಮ್ಮ ಕಾಣಿಕೆಯನ್ನು ಕೃತಜ್ಞತಾಪೂರ್ವಕವಾಗಿ ದೇವರಿಗೆ ಸಮರ್ಪಿಸುತ್ತಾರೆ. ಆ ಕಾಣಿಕೆ ಎಂಬುದು ನಮ್ಮ ಹಣವಾಗಿರಬಹುದು, ನಮ್ಮ ಸಮಯವಾಗಿರಬಹುದು, ನಮ್ಮ ಸಾನ್ನಿಧ್ಯವಾಗಿರಬಹುದು, ನಮ್ಮ ಪ್ರಾರ್ಥನೆಯಾಗಿರಬಹುದು, ಬೇರೆಯೊಬ್ಬರಿಗೆ ಮಾಡುವ ಸಹಾಯವಾಗಿರಬಹುದು. ಹಾಗೆ ಹಲವಾರು ಕಾರ್ಯಗಳ ಮುಖಾಂತರ ನಮ್ಮ ಕಾಣಿಕೆಗಳನ್ನು ದೇವರ ಸನ್ನಿಧಿಗೆ ಸಮರ್ಪಿಸಲು ನಮಗೆ ಸಾಧ್ಯವಾಗುತ್ತದೆ. ಆದರೆ ವಂದನೆಯೊಂದಿಗೆ ನಾವು ದೇವರ ಸನ್ನಿಧಿಗೆ ಬರುತ್ತೇವೆ. ಮೊದಲನೇದಾಗಿ ಯಾಕೆ ಈ ವಂದನೆ? ದೇವರು ನೀಡಿದ ಅನುಗ್ರಹಗಳ ಕುರಿತಿರುವ ನೆನಪುಗಳ ಒಂದು ಚಿಂತೆಯಿಂದ ವಂದನೆಯ ಮನೋಭಾವ ನಮ್ಮ ಮನದಲ್ಲಿ ರೂಪಿಸಲ್ಪಡುತ್ತದೆ. ದೇವರು ನೀಡಿದ ಅನೇಕ ಅನುಗ್ರಹಗಳ ಕುರಿತಿರುವ ಚಿಂತೆಗಳ, ಯೋಚನೆಗಳ, ತಿಳುವಳಿಕೆಗಳ ನೆನಪಿನಲ್ಲಿ ದೇವರ ಸನ್ನಿಧಿಯಲ್ಲಿ ಬಂದು ವಂದನೆಯನ್ನು ಸಲ್ಲಿಸುತ್ತೇವೆ. ವಂದನೆ ಸಲ್ಲಿಸಲು ಹಲವಾರು ವಿಷಯಗಳು ನಮ್ಮೆಲ್ಲರ ಜೀವನದಲ್ಲಿದೆ. ಸುಮ್ಮನೆ ಹಿಂದಿರುಗಿ ನಮ್ಮ ನಿನ್ನೆಯ ಜೀವನಕ್ಕೆ, ಮೊನ್ನೆಯ ಜೀವನಕ್ಕೆ, ಕಳೆದ ದಿನಗಳ ಜೀವನಕ್ಕೆ ಹಿಂದಿರುಗಿ ನೋಡಿದರೆ ವಂದನೆ ಸಲ್ಲಿಸಲು ಬೇಕಾಗಿರುವಂತಹ ಅನೇಕ ವಿಷಯಗಳನ್ನು, ಅನೇಕ ಕಾರಣಗಳನ್ನು ನಮ್ಮ ಜೀವನದಲ್ಲೇ ಕಂಡುಹಿಡಿಯಲು ನಮಗೆ ಸಾಧ್ಯವಾಗುತ್ತದೆ. ಚಿಂತಿಸಿ ನೋಡಿ, ಎಷ್ಟೋ ವಿಷಯಗಳಿದೆ ದೇವರಿಗೆ ವಂದನೆಯನ್ನು ಸಲ್ಲಿಸಲು. ಆದುದರಿಂದ ದೇವರ ಸನ್ನಿಧಿಗೆ ಬಂದು ವಂದನೆಯನ್ನು ಸಲ್ಲಿಸಲು ನಮಗೆ ಸಾಧ್ಯವಾಗಬೇಕು. ಒಂದು ಭಕ್ತನು ದೇವರ ಸನ್ನಿಧಿಗೆ ಬರಲು, ವಂದನೆ ಸಲ್ಲಿಸಲು ಮೊದಲನೆಯದಾಗಿ ನಾವೆಲ್ಲರೂ ದೇವರ ಸನ್ನಿಧಿಗೆ ಬರುವ ಮೊದಲ ಕಾರಣವೇ ವಂದನೆ ಸಲ್ಲಿಸಲು ಆಗಿರಬೇಕು. ಮೊದಲನೇದಾಗಿ ವಂದನೆ ಸಲ್ಲಿಸಲು. ಎರಡನೇದಾಗಿ ಕೋರಿಕೆಗಳನ್ನು ಹೇಳಲು. ಎರಡನೇದಾಗಿ ಒಂದು ಭಕ್ತನು ದೇವರ ಸನ್ನಿಧಿಗೆ ಬರಲು ಕಾರಣ ಅಥವಾ ಬರುವುದು ಏನಕ್ಕೆಂದರೆ ಅದು ತನ್ನ ಪ್ರಾರ್ಥನೆಗಳನ್ನು ದೇವರ ಸನ್ನಿಧಿಗೆ ಸಮರ್ಪಿಸಲು, ಕೋರಿಕೆಗಳನ್ನು ಹೇಳಲು, ಕಾಣಿಕೆಗಳನ್ನು ಸಮರ್ಪಿಸಲು. ಈ ಕೋರಿಕೆಗಳನ್ನು ಹೇಳುವಾಗಲೂ ಮಾನವನು ಕಾಣಿಕೆಗಳನ್ನು ಸಮರ್ಪಿಸುತ್ತಾನೆ. ಯಾಕೆ? ನನ್ನ ಕಾಣಿಕೆಗಳ ಮುಖಾಂತರ ನನ್ನನ್ನು ಅನುಗ್ರಹಿಸಿದೇವಾ ಎಂದು. ಮೊದಲು ವಂದನೆಗಳನ್ನು ಸಲ್ಲಿಸಲು ಬರುವಾಗ ಕೃತಜ್ಞತಾಪೂರ್ವಕವಾಗಿ ಕಾಣಿಕೆಗಳನ್ನು ಸಮರ್ಪಿಸಿದರೆ, ಪ್ರಾರ್ಥನೆಗಳ ಮುಖಾಂತರ ಒಂದು ಭಕ್ತನು ದೇವಾಲಯಕ್ಕೆ ಅಥವಾ ಒಂದು ಭಕ್ತಿಯು ದೇವಾಲಯಕ್ಕೆ ಬರುವಾಗ ನನ್ನ ಪ್ರಾರ್ಥನೆಗಳನ್ನು ಆಲಿಸಿರಿ ಎಂಬ ಚಿಂತೆಯಿಂದ, ಒಂದು ಪ್ರಾರ್ಥನೆಯಿಂದ ಅವಳು ಕಾಣಿಕೆಗಳನ್ನು ಸಮರ್ಪಿಸಬಲ್ಲನು. ಹೌದು ಆತ್ಮೀಯರೇ, ಎರಡನೆಯದು ಪ್ರಾರ್ಥನೆಗಳ ಪೂರೈಕೆಗಾಗಿ ಕೋರಿಕೆಗಳೊಂದಿಗೆ ದೇವರ ಸನ್ನಿಧಿಗೆ ಬರುತ್ತೇವೆ. ಅತಿ ಹೆಚ್ಚು ನಮ್ಮ ಜೀವನದಲ್ಲಿ ನಾವು ಮಾಡಿರುವುದೇ ಈ ಎರಡನೇ ಕಾರ್ಯ,
ಕೋರಿಕೆಗಳೊಂದಿಗೆ ದೇವರ ಸನ್ನಿಧಿಗೆ ಬರುತ್ತೇವೆ. ಮೊದಲನೇದಾಗಿ ವಂದನೆ, ಎರಡನೇದಾಗಿ ಕೋರಿಕೆ. ಈಗ ಇಲ್ಲಿ ಕುಳಿತಿರುವ ನೀವೇ ಧ್ಯಾನಪೂರ್ವಕವಾಗಿ ನಿಮ್ಮ ಮನದ ಆಳಕ್ಕೆ ಇಳಿದು ಒಮ್ಮೆ ಚಿಂತೆ ಮಾಡಿ ನೋಡಿ, ಯಾಕೆ ನೀವು ಇಲ್ಲಿ ಇದ್ದೀರಾ? ಆತ್ಮೀಯರೇ, ವಂದನೆಗಳಿಗಂತಲೂ ಹೆಚ್ಚಾಗಿ ಪ್ರಾರ್ಥನೆಗಳನ್ನು ಮನದಲ್ಲಿಟ್ಟುಕೊಂಡು, ಕೋರಿಕೆಗಳನ್ನಿಟ್ಟುಕೊಂಡು ನಾವೆಲ್ಲರೂ ಇಲ್ಲಿದ್ದೀವಿ. ಯಾಕೆ ಕೋರಿಕೆ, ಯಾಕೆ ಪ್ರಾರ್ಥನೆ? ಯಾಕೆ ಅಂತ ಕೇಳಿದರೆ ಅದಕ್ಕೆ ಒಂದೇ ಉತ್ತರ, ನನ್ನ ಜೀವನದಲ್ಲಿ ನನಗೆ ಬಗೆಹರಿಸಲು ಸಾಧ್ಯವಾಗದ, ನನಗೆ ಪರಿಹಾರ ಹುಡುಕಲು ಸಾಧ್ಯವಾಗದ ಅನೇಕ ವಿಷಯಗಳು ಇದೆ ಎಂಬ ತಿಳುವಳಿಕೆಯಿಂದ, ನನಗೆ ಬಗೆಹರಿಸಲು ಸಾಧ್ಯವಾಗದ ಅನೇಕ ವಿಷಯಗಳು ನನ್ನ ಅನುದಿನ ಜೀವನದಲ್ಲಿ ನಡೆಯುತ್ತಿದೆ ಎಂಬ ಒಂದು ಚಿಂತೆಯೊಂದಿಗೆ ನಾವು ಇಲ್ಲಿಗೆ ಕೋರಿಕೆಯೊಂದಿಗೆ ಬರುತ್ತೇವೆ. ನಮ್ಮ ಮನದಾಳದಲ್ಲಿರುವ ಅನೇಕ ಕೋರಿಕೆಗಳು ನಮ್ಮ ಆರ್ಥಿಕ ಸಮಸ್ಯೆಗಳ ಕುರಿತಾಗಿರಬಹುದು, ಏನೋ ಒಂದು ಒಳ್ಳೆಯ ಕೆಲಸ ಸಿಗ್ತಾ ಇಲ್ಲ ಎಂಬ ಒಂದು ಚಿಂತೆ ಆಗಿರಬಹುದು, ಕುಟುಂಬದಲ್ಲಿ ಶಾಶ್ವತವಾದ ಒಂದು ಶಾಂತಿಯನ್ನು, ಸಮಾಧಾನವನ್ನು ಅನುಭವಿಸಲು ನನಗೆ ಸಾಧ್ಯವಾಗುತ್ತಿಲ್ಲ ಎಂಬ ಒಂದು ಚಿಂತೆಯಿಂದ ಆಗಿರಬಹುದು, ಅನಾರೋಗ್ಯತ, ರೋಗದ ಪೀಡೆಗಳಿಗೆ ನನ್ನ ಜೀವನಗಳು ಅವಾಗವಾಗ ಒಳಗಾಗುತ್ತಿವೆ ಎಂಬ ಒಂದು ಚಿಂತೆಯಿಂದ ಆಗಿರಬಹುದು. ಹೀಗೆ ನಾನು ಎಂಬ ವ್ಯಕ್ತಿಗೆ ಬಗೆಹರಿಸಲು ಸಾಧ್ಯವಾಗದ ಅನೇಕ ವಿಷಯಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಲು ನಾನು ನೀವು ಎಲ್ಲ ದೇವರ ಸನ್ನಿಧಿಗೆ ಬರುತ್ತೇವೆ. ಶುಭ ಸಂದೇಶದ ಮುಖಾಂತರ ಪ್ರಯಾಣವನ್ನು ಬೆಳಗಿಸುವಾಗ ದೇವರ ಸನ್ನಿಧಿಗೆ ಪ್ರಾರ್ಥನೆಯ ಮುಖಾಂತರ ಬರುವ ಅನೇಕ ವ್ಯಕ್ತಿಗಳನ್ನು ನಾವು ನೋಡಬಹುದು. ಕೋರಿಕೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸುವ ಅನೇಕ ವ್ಯಕ್ತಿಗಳನ್ನು ನಾವು ನೋಡಬಹುದು. ರೋಗಗಳು, ಆರ್ಥಿಕ ಸಮಸ್ಯೆಗಳು, ಏನೇನೋ ಸಮಸ್ಯೆಗಳು, ಬಗೆಹರಿಸಲು ಸಾಧ್ಯವಾಗದ ಅನೇಕ ಸಮಸ್ಯೆಗಳನ್ನೆಲ್ಲಿಟ್ಟುಕೊಂಡು ದೇವರ ಸನ್ನಿಧಿಗೆ ಬರುವ ಅನೇಕ ವ್ಯಕ್ತಿತ್ವಗಳನ್ನು ನಾವು ನೋಡಬಹುದು. ಎಲ್ಲ ಸಮಸ್ಯೆಗಳಿಗೂ ಇರುವ ಪರಿಹಾರ ಕ್ರಿಸ್ತನು, ದೇವರು ಎಂಬ ನಂಬಿಕೆಯೊಂದಿಗೆ ಆತ್ಮೀಯರೇ ದೇವರ ಸನ್ನಿಧಿಗೆ ಬರುವಾಗ ಒಂದು ಚಿಂತೆ ನಿಮ್ಮ ಮನದಲ್ಲಿ ರೂಪಿಸಿಕೊಳ್ಳಿ. ಅದು ಇಷ್ಟೇ, ದೇವರು ನನ್ನ ಜೀವನದಲ್ಲಿ ನಾನು ಸಹಿಸುತ್ತಿರುವಂತಹ, ನಾನು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಬಗೆಹರಿಸಲು ಒಂದೇ ಒಂದು ದಾರಿ ಇದೆ. ಅದು ಕ್ರಿಸ್ತನನ್ನು ನಾನು ಮುಟ್ಟುವುದು, ಕ್ರಿಸ್ತನು ನನ್ನನ್ನು ಮುಟ್ಟುವುದು. ಶುಭ ಸಂದೇಶದ ಮುಖಾಂತರ ಪ್ರಯಾಣವನ್ನು ಬೆಳಗಿಸುವಾಗ ಜೀವನದ ತೊಂದರೆಗಳು ಬಗೆಹರಿಸಲ್ಪಟ್ಟ ಅನೇಕ ವ್ಯಕ್ತಿಗಳಿಗೆ ಧ್ಯಾನಪೂರ್ವಕವಾಗ ಹಾಗೆ ಅವರ ಜೀವನವನ್ನು ಸ್ವಲ್ಪ ನಾವು ಧ್ಯಾನಿಸಿದರೆ, ನೋಡಿದರೆ ಈ ಒಂದು ಸತ್ಯ ನಮಗೆ ಅರ್ಥವಾಗುತ್ತದೆ. ಒಂದಿಲ್ಲ ಕ್ರಿಸ್ತನನ್ನು ಅವರು ಮುಟ್ಟಿರುತ್ತಾರೆ, ಇಲ್ಲ ಅಂದರೆ ಕ್ರಿಸ್ತನು ಅವರನ್ನು ಮುಟ್ಟಿರುತ್ತಾರೆ. ಕ್ರಿಸ್ತನನ್ನು ಅವರು ಮುಟ್ಟಿರುತ್ತಾರೆ, ಕ್ರಿಸ್ತನನ್ನು ಅವರು ಸ್ಪರ್ಶಿಸುತ್ತಾರೆ, ಅಥವಾ ಕ್ರಿಸ್ತನು ಅವರನ್ನು ಸ್ಪರ್ಶಿಸುತ್ತಿರುತ್ತಾರೆ. ಶುಭ ಸಂದೇಶವನ್ನು ನೋಡುವಾಗ ಸಂತ ಮತ್ತಾಯನು ಬರೆದ ಶುಭ ಸಂದೇಶದ 9ನೇ ಅಧ್ಯಾಯದ 18ರಿಂದ 26ರವರೆಗಿನ ವಾಕ್ಯಗಳನ್ನು ನಮಗೆ ಓದುವಾಗ ನಮಗೆ ಒಂದು ಸಂದೇಶ, ಸುಂದರವಾದ ಒಂದು ಸಂದೇಶ ನಮಗೆ ಲಭಿಸುತ್ತೆ. ಬೈಬಲ್ ಇದ್ದವರು ಅದನ್ನು ತೆಗೆಯಬಹುದು. ಸಂತ ಮತ್ತಾಯನು ಬರೆದ ಶುಭ ಸಂದೇಶದ 9ನೇ ಅಧ್ಯಾಯ, ಮತ್ತಾಯನು ಬರೆದ ಶುಭ ಸಂದೇಶದ 9ನೇ ಅಧ್ಯಾಯದಿಂದ ವಚನ, 9ನೇ ಅಧ್ಯಾಯದ 18ರಿಂದ ಇರುವ ವಚನಗಳು. ಯೇಸು ಸ್ವಾಮಿ ಹೀಗೆ ಬೋಧಿಸುತ್ತಿರುವಾಗಲೇ ಯೆಹೂದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನು ಯೇಸುವಿನ ಮುಂದೆ ಮೊಣಕಾಲೂರಿ, ನನ್ನ ಮಗಳು ಈಗ ತಾನೇ ಸತ್ತು ಹೋದಳು, ಆದರೂ ತಾವು ದಯಮಾಡಿಸಿ ತಮ್ಮ ಹಸ್ತವನ್ನು ಆಕೆಯ ಮೇಲಿಡಬೇಕು, ಅವಳು ಮರಳಿ ಬದುಕುವಳು ಎಂದು ಬೇಡಿಕೊಂಡನು. ಯೇಸು ಎದ್ದು ಅವನ ಹಿಂದೆ ಹೊರಟರು. ಶಿಷ್ಯರು ಹಿಂಬಾಲಿಸಿ ಹೋದರು. ಹೋಗುತ್ತಿರುವಾಗ 12 ವರ್ಷಗಳಿಂದ ರಕ್ತಸ್ರಾವ ರೋಗದಿಂದ ಬಹಳವಾಗಿ ನರಳುತ್ತಿದ್ದ ಒಬ್ಬ ಮಹಿಳೆ ಹಿಂಬದಿಯಿಂದ ಬಂದು ಯೇಸು ಸ್ವಾಮಿಯ ಉಡುಪಿನ ಅಂಚನ್ನು ಮುಟ್ಟಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವನು ಎಂದು ಆಕೆ ತಿಳಿದುಕೊಂಡಿದ್ದಳು. ಯೇಸು ಹಿಂದಿರುಗಿ ಆಕೆಯನ್ನು ನೋಡಿ, ಮಗಳೇ, ಹೆದರಬೇಡ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂದರು. ಆ ಕ್ಷಣದಲ್ಲೇ ಆಕೆ ವ್ಯಾಧಿಯಿಂದ ಮುಕ್ತಳಾದಳು. ಯೇಸು ಅಧಿಕಾರಿಯ ಮನೆಯನ್ನು ತಲುಪಿದರು. ಅಲ್ಲಿ ವಾದಿಗಾರನನ್ನು ಗದ್ದಲ ಮಾಡುತ್ತಿದ್ದ ಜಂಗುಳಿಯನ್ನು ಕಂಡು, ಎಲ್ಲರೂ ಇಲ್ಲಿಂದ ಹೊರಡಿರಿ, ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಜನರು ನಕ್ಕು ಅವರನ್ನು ಪರಿಹಾಸ್ಯ ಮಾಡಿದರು.
ಆದರೂ ಜನರ ಗುಂಪನ್ನು ಹೊರಗೆ ಕಳುಹಿಸಿ ಯೇಸು ಕೊಠಡಿಯೊಳಗೆ ಹೋಗಿ ಬಾಲಕಿಯ ಕೈ ಹಿಡಿದು ಎಬ್ಬಿಸಿದರು. ಆಕೆ ಎದ್ದಳು. ಈ ಸಮಾಚಾರ ಆ ನಾಡಿಲೆಲ್ಲ ಹಬ್ಬಿ ಹರಡಿತು. ದೇವರ ವಾಕ್ಯವಿದು. ಆತ್ಮೀಯರೇ, ನಾವು ಕೇಳಿದ ವಚನ ಸಂತ ಮತ್ತಾಯನು ಬರೆದ ಶುಭ ಸಂದೇಶದ 9ನೇ ಅಧ್ಯಾಯದ 18ರಿಂದ 26ರವರೆಗಿನ ವಚನ. ಸಮಸ್ಯೆಗಳಿರುವ 2 ವ್ಯಕ್ತಿತ್ವಗಳನ್ನು ಅಲ್ಲಿ ನಾವು ನೋಡಬಹುದು. ಜೀವನದಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವ 2 ವ್ಯಕ್ತಿಗಳು ವಚನದಲ್ಲಿ ನಾವು ನೋಡಬಹುದು. ಒಂದು 12 ವರ್ಷಗಳಿಂದ ರಕ್ತಸ್ರಾವದಿಂದ ಪೀಡಿತೆಯಾಗುತ್ತಿದ್ದ ಒಂದು ಮಹಿಳೆ, ಮತ್ತೊಂದು ಯೆಹೂದ್ಯ ಅಧಿಕಾರಿಯ ಸತ್ತು ಹೋದ ಅಥವಾ ತೀರಿಕೊಂಡ ಮರಣ ಹೊಂದಿದ ಒಂದು ಮಗಳು. ಈ 2 ವ್ಯಕ್ತಿಗಳನ್ನು ನಾವು ನೋಡಬಹುದು. ಮರಣ ಹೊಂದಲಿಕ್ಕೆ ಒಂದು ಕಾರಣ ಇರಬಹುದು, ಒಂದು ಕಾರಣ ಇದೆ, ಕಾರಣ ಇರಲೇಬೇಕು. ಈ 2 ವ್ಯಕ್ತಿಗಳನ್ನು ಶುಭ ಸಂದೇಶದಲ್ಲಿ ಸಂತ ಮತ್ತಾಯನು ಬರೆದ ಶುಭ ಸಂದೇಶದ 9ನೇ ಅಧ್ಯಾಯದ 18ರಿಂದ 26ರವರೆಗಿನ ವಚನಗಳಲ್ಲಿ ನಾವು ನೋಡಬಹುದು. ಇದರಲ್ಲಿ ಮೊದಲು ನಾವು ಏನು ನೋಡುವುದು? ಯೆಹೂದ ಅಧಿಕಾರಿಯೊಬ್ಬನು ಬಂದು ತನ್ನ ಮಗಳು, ಅವಳು ರೋಗದಲ್ಲಿದ್ದಾಳೆ ಅಥವಾ ಮರಣ ಹೊಂದುವ ಒಂದು ಅವಸ್ಥೆಯಲ್ಲಿದ್ದಾಳೆ, ನೀನು ಬಂದು ಆಕೆಯನ್ನು ಮುಟ್ಟಿದರೆ ಆಕೆ ಬದುಕಿಗೆ ಮರಳಿ ಬರುತ್ತಾಳೆ ಎಂಬ ಒಂದು ನಂಬಿಕೆಯೊಂದಿಗೆ ಕ್ರಿಸ್ತನ ಸನ್ನಿಧಿಗೆ ಬಂದು ಕ್ರಿಸ್ತನನ್ನು ಕರೆದುಕೊಂಡು ಹೋಗಲು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ. ಕ್ರಿಸ್ತನು ಅವನೊಂದಿಗೆ ಹೋಗಲು ತಯಾರಿ. ಕ್ರಿಸ್ತನು ಅವನ ಜೊತೆಗೆ ಆ ಮಗುವನ್ನು ಅಥವಾ ಆ ಮಗಳನ್ನು ಗುಣಪಡಿಸಲು ಯೆಹೂದ್ಯ ಅಧಿಕಾರಿಯೊಂದಿಗೆ ಆಕೆಯ ಮನೆಗೆ, ಯೆಹೂದ್ಯ ಅಧಿಕಾರಿಯ ಮನೆಗೆ ಹೊರಡು ಹೋಗುವ ಒಂದು ಸಂದರ್ಭ, ಯಾತ್ರೆ ನಡೆಸುತ್ತಿರುವ ಒಂದು ಸಂದರ್ಭ. ಆಗ ಹಿಂಬದಿಯಿಂದ ಬಂದು 12 ವರ್ಷಗಳಿಂದ ರಕ್ತಸ್ರಾವವನ್ನು ಹೊಂದಿರುವ ಒಂದು ಮಹಿಳೆ ಕ್ರಿಸ್ತನ ಉಡುಪನ್ನು ಮುಟ್ಟಿ ಸೌಖ್ಯವನ್ನು ಪಡೆಯುತ್ತಿದ್ದಾಳೆ. ಕ್ರಿಸ್ತನನ್ನು ಮುಟ್ಟಿ ಸೌಖ್ಯವನ್ನು ಪಡೆಯುವ ಒಂದು ವ್ಯಕ್ತಿ, ಕ್ರಿಸ್ತನ ಬಟ್ಟೆಯನ್ನು ಸ್ಪರ್ಶಿಸಿ ಸೌಖ್ಯವನ್ನು ಪಡೆಯುವ ಒಂದು ವ್ಯಕ್ತಿ. ಆಕೆ ಮಾಡಿದ ಒಂದು ವಿಷಯ, ನಂಬಿಕೆಯ ಆಳದಿಂದ ನಾನು ಕ್ರಿಸ್ತನ ಬಟ್ಟೆಯನ್ನು ಸ್ಪರ್ಶಿಸಿದರೆ, ನಾನು ಆತನ ಉಡುಪನ್ನು ಮುಟ್ಟಿದರೆ ನಾನು ಸೌಖ್ಯ ಹೊಂದುವೆನು ಎಂಬ ಒಂದು ಚಿಂತೆಯೊಂದಿಗೆ ಕ್ರಿಸ್ತನನ್ನು ಹಿಂಬಾಲಿಸಿ ಹೆದರಿ 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 ನಡುಗುವ ಕರಗಳೊಂದಿಗೆ ಕ್ರಿಸ್ತವನ್ನು ಸ್ಪರ್ಶಿಸಿ ಸೌಖ್ಯ ಹೊಂದುವ ಒಂದು ವ್ಯಕ್ತಿ. ಆತ್ಮೀಯರೇ, ನಮ್ಮ ಜೀವನದಲ್ಲೂ ಸೌಖ್ಯ ಬೇಕು ಎಂದರೆ, ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ನಾವು ಎದುರಿಸುತ್ತಿರುವಂತಹ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಎಂದರೆ ನೀನು ಮಾಡಬೇಕಾದ ಒಂದೇ ಒಂದು ವಿಷಯ, ನಂಬಿಕೆಯೊಂದಿಗೆ ಕ್ರಿಸ್ತನನ್ನು ಮುಟ್ಟಲು ನಿನಗೆ ಸಾಧ್ಯವಾಗಬೇಕು. ನಿನ್ನ ಜೀವನದಲ್ಲಿ ಹಲವಾರು ವರ್ಷಗಳಿಂದ ಬಗೆಹರಿಸಲು ಸಾಧ್ಯವಾಗದ, ಹಲವಾರು ವರ್ಷಗಳಿಂದ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಾಗದ ಸಮಸ್ಯೆಗಳನ್ನು ನಾನು ಎಲ್ಲ ಎದುರಿಸುತ್ತಿದ್ದರೆ ಒಂದೇ ಒಂದು ದಾರಿ, ಕ್ರಿಸ್ತನಲ್ಲಿಗೆ ಹೋಗಿ ಅವನ ಬಟ್ಟೆಯನ್ನು ಮುಟ್ಟಿ ಅವನನ್ನು ಸ್ಪರ್ಶಿಸಿ ಸೌಖ್ಯವನ್ನು ಪಡೆಯಲು ನನಗೂ ಹಾಗೂ ನಿನಗೂ ಸಾಧ್ಯವಾಗುತ್ತದೆ ಎಂಬುದಾಗಿದೆ ಈ ಮಹಿಳೆ ನಮಗೆ ಹೇಳಿಕೊಡುತ್ತಿರುವಂತಹ ವಿಷಯ. 12 ವರ್ಷಗಳಿಂದ ಏನಕ್ಕಾಗಿಯೂ ಅವಳು ಕಾಯುತ್ತಿದ್ದಳು. ಹಲವಾರು ವರ್ಷಗಳಿಂದ ಏನಕ್ಕಾಗಿ ನಾವು ಕಾಯುತ್ತಾ ಇದ್ದೇವೆ? ಯಾಕೆ ಅಲ್ಲಿ ಇಲ್ಲಿ ಹೋಗುವುದು? ಯಾಕೆ ಅಲ್ಲಿ ಇಲ್ಲಿ ಪ್ರಯಾಣ ಬೆಳೆಸುವುದು? ಯಾಕೆ ಅವರ ಮಾತನ್ನು ಇವರ ಮಾತನ್ನು ಕೇಳಿಕೊಂಡು ನಾವು ಓಡಾಡುವುದು? ಬಂದು ಕ್ರಿಸ್ತನನ್ನು ಮುಟ್ಟಿದರೆ ಯಾವ ರೀತಿ ಕ್ರಿಸ್ತನನ್ನು ಮುಟ್ಟಬೇಕು? ಯೋಗ್ಯತೆಯೊಂದಿಗೆ ಕ್ರಿಸ್ತನನ್ನು ಮುಟ್ಟಿದರೆ ನಿನ್ನ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡಿಯಲು, ಪರಿಹಾರವನ್ನು ದೊರೆಯಲು ನಮಗೆ ಸಾಧ್ಯವಾಗುತ್ತದೆ. ಕೇಳ್ಬೋದು, ಅವಾಗ ಮುಟ್ಟುತ್ತಾ ಇದ್ದೀನಲ್ಲ, ಯಾಕೆ ನನಗೆ ಪರಿಹಾರ ಸಿಗ್ತಾ ಇಲ್ಲ? ಕೇಳ್ಬೋದು, ನೀವು ಕೇಳಬೇಕು, ನಿಮ್ಮನ್ನೇ ಕೇಳಬೇಕು ನೀವು, ಯಾಕೆ ಪರಿಹಾರ ದೊರಕ್ತಾ ಇಲ್ಲ? ಯೋಗ್ಯತೆ ಇತ್ತೇ ನಿನಗೆ? ದೇವರನ್ನು ಮುಟ್ಟಲು, ಕ್ರಿಸ್ತನನ್ನು ಮುಟ್ಟಲು ಬೇಕಾದಂತಹ ಒಂದು ಯೋಗ್ಯತೆ ನಿನ್ನ ಆತ್ಮದಲ್ಲಿ ಇತ್ತೇ ನಿನಗೆ? ಮೊದಲು ಹೇಳಿದೆ ನಾನು ಯಾವ ರೀತಿ ಯೋಗ್ಯತೆಯನ್ನು ಪಡೆದುಕೊಳ್ಳಬೇಕು, ನಮ್ಮ ಅಯೋಗ್ಯತೆಗಳು ಏನು, ತಪಸ್ಸು ಕಾಲದಲ್ಲಿ ಪ್ರಯಾಣ ಬೆಳೆಸುವಾಗ ಯಾವ ರೀತಿ ಯೋಗ್ಯತೆಯನ್ನು ನಾವು ನಮ್ಮಲ್ಲಿ ದೊರಕಿಸಬಹುದು, ಯಾವ ರೀತಿಯಲ್ಲಿ ಯೋಗ್ಯರಾಗಿ ನಾವು ನಮ್ಮನ್ನೇ ಮಾರ್ಪಡಿಸಬಹುದು ಅಂತ ಮೊದಲು ಹೇಳಿದ್ದೆ. ಚಿಂತೆ ಮಾಡಿ ನೋಡಿ, ಆ ವಿಷಯಗಳನ್ನು ಮನದಲ್ಲಿಟ್ಟುಕೊಂಡು ಚಿಂತೆ ಮಾಡಿ ನೋಡಿ. ದೇವರನ್ನು, ಕ್ರಿಸ್ತನನ್ನು ಮುಟ್ಟಿದೆ, ಯಾಕೆ ನನಗೆ ಸೌಖ್ಯ ಲಭಿಸುತ್ತಾ ಇಲ್ಲ? ನನ್ನ ಜೀವನದಲ್ಲಿ ಕ್ರಿಸ್ತನನ್ನು ಮುಟ್ಟಿ ಸೌಖ್ಯವನ್ನು ಪಡೆಯಬೇಕಾದರೆ
ಅದಕ್ಕೆ ಒಂದು ಯೋಗ್ಯತೆ ನನಗಿರಬೇಕು. ನನ್ನ ಜೀವನದಲ್ಲಿ ಅಪೂರ್ಣತೆಗಳು ಇರಬಾರದು. ಕ್ರಿಸ್ತನನ್ನು ಮುಟ್ಟುವಾಗ ಆತನ ಶಕ್ತಿ, ಆತನ ಬಟ್ಟೆಯ ಮುಖಾಂತರ ನನ್ನ ಜೀವನಕ್ಕೆ ಹರಡಿ ನನಗೆ ಸೌಖ್ಯವನ್ನು ಕೊಡಬೇಕೆಂದರೆ ಆತ್ಮೀಯರೇ, ಅದಕ್ಕೆ ತದನುಸಾರವಾದ ಯೋಗ್ಯತೆ ನನಗೂ ಹಾಗೂ ನಿಮಗೂ ಇರಲೇಬೇಕು. ಈ ಯೋಗ್ಯತೆ ಇಲ್ಲದೆ ಕ್ರಿಸ್ತನನ್ನು ಮುಟ್ಟಿ ಯಾವುದೇ ಪ್ರಯೋಜನಗಳು ಇಲ್ಲ. ಈ ಯೋಗ್ಯತೆ ಇಲ್ಲದೆ ಕ್ರಿಸ್ತನನ್ನು ಸ್ವೀಕರಿಸಿ ಯಾವುದೇ ಪ್ರಯೋಜನಗಳಿಲ್ಲ. ಈ ಯೋಗ್ಯತೆಗಳಿಲ್ಲದೆ ಕ್ರಿಸ್ತನ ಮುಂದೆ ಬಂದು ಮೊಣಕಾಲೂರಿ ಕೈ ಹಿತ್ತು ಪ್ರಾರ್ಥಿಸಿ ಯಾವುದೇ ಪ್ರಯೋಜನಗಳು ಇಲ್ಲ ಎಂಬುದೇ ಸತ್ಯ. ಯೋಗ್ಯತೆಯೊಂದಿಗೆ ಕ್ರಿಸ್ತನ ಸನ್ನಿಧಿಗೆ ಬಂದು ಕ್ರಿಸ್ತನಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸುವಾಗ ಒಂದೇ ನಿಮಿಷ ಸಾಕು, ಒಂದೇ ಪ್ರಾರ್ಥನೆ ಸಾಕು. ಒಂದು ಸಾಲ ನೀನು ಮೊಣಕಾಲೂರಿ ಪ್ರಾರ್ಥಿಸಿದರೆ ಸಾಕು. ಒಂದು ಸಾಲಿ ನೀನು ದೇವರ ಮುಂದೆ ಕಣ್ಣೀರಿಟ್ಟು ಪ್ರಾರ್ಥಿಸಿದರೆ ಸಾಕು. ನಿನ್ನ ಜೀವನದ ಬಗೆಹರಿಸಲು ಸಾಧ್ಯವಾಗದು ಎಂದು ನೀನು ನಂಬಿರುವಂತಹ ವಿಷಯಗಳಿಗೆ ಪರಿಹಾರವನ್ನು ತಂದುಕೊಂಡು ದೇವರ ಸನ್ನಿಧಿಗೆ ಅನುಗ್ರಹವನ್ನು ಸ್ವೀಕರಿಸಿ ನಿನ್ನ ಜೀವನವನ್ನು ಸಂತೋಷದಿಂದ ಮುನ್ನಡೆಸಲು ನನಗೂ ನಿನಗೂ ನಮಗೆಲ್ಲರಿಗೂ ಸಾಧ್ಯವಾಗುತ್ತದೆ. ಆದುದರಿಂದ ಯೋಗ್ಯತೆಯೊಂದಿಗೆ ಕ್ರಿಸ್ತನನ್ನು ಮುಟ್ಟಲು ನಮಗೆ ಸಾಧ್ಯವಾಗಬೇಕು ಎಂಬ ಚಿಂತೆಯನ್ನು ನಿಮ್ಮ ಮನದಾಳದಲ್ಲಿ ಮೂಡಿಸಿಕೊಳ್ಳಿ. ನಮ್ಮ ಅಯೋಗ್ಯತೆಗಳ ಕುರಿತಿರುವ ಚಿಂತೆಗಳು, ನೋವುಗಳು, ನಮ್ಮ ಅಯೋಗ್ಯತೆಗಳು, ನಮ್ಮ ಜೀವನದ ಅಪೂರ್ಣತೆಗಳು ದೇವರನ್ನು ಅನುಭವಿಸಲು, ಅವರ ಕೃಪಾವರಗಳನ್ನು ಸ್ವೀಕರಿಸಲು ನನ್ನಲ್ಲಿರುವ ಕೊರತೆಗಳು, ಅದಕ್ಕೆ ನಾನೇ ಕಾರಣ. ಉತ್ತರ ಕಂಡುಹಿಡಿಯಬೇಕಾದಂಥ ವ್ಯಕ್ತಿಯು ನಾನೇ ಕಂಡುಹಿಡಿಬೇಕು. ನನ್ನ ಜೀವನದಲ್ಲಿ ಏನು ಅಪೂರ್ಣತೆಗಳಿವೆ, ಏನು ಕೊರತೆಗಳಿವೆ, ಏನು ತೊಂದರೆಗಳಿವೆ. ಆ ಉತ್ತರವನ್ನು ದೊರಕಿಸಿಕೊಂಡು ಆ ಉತ್ತರವನ್ನು ಕಂಡುಹಿಡಿದು ದೇವರ ಸನ್ನಿಧಿಗೆ ಬಂದು ಪ್ರಾರ್ಥನಾಪೂರ್ವಕವಾಗಿ ಮೊಣಕಾಲೂರಿ ಪ್ರಾರ್ಥಿಸಿ ಆ ಕ್ರಿಸ್ತನನ್ನು, ಆ ರಕ್ತಸ್ರಾವವನ್ನು ಹೊಂದಿದ ಸ್ತ್ರೀ ಮುಟ್ಟಿದ ಹಾಗೆ ಮುಟ್ಟುವಾಗ ಆತ್ಮೀಯರೇ, ನನ್ನ ಜೀವನದ, ನಿಮ್ಮ ಜೀವನದ, ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು, ಪರಿಹಾರವನ್ನು ದೊರಕಿಸಲು ಸಾಧ್ಯ ಎಂದು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದುದರಿಂದ ಮೊದಲು ಸೌಖ್ಯ ಹೊಂದಲು ಒಂದು ದಾರಿ, ಅದು ಕ್ರಿಸ್ತನನ್ನು ಮುಟ್ಟುವುದು ಆಗಿದೆ. ಯೋಗ್ಯತೆಯೊಂದಿಗೆ ಕ್ರಿಸ್ತನನ್ನು ಮುಟ್ಟುವುದು ಆಗಿದೆ. ಆತನ ಚೈತನ್ಯವನ್ನು ಸ್ವೀಕರಿಸಿ ನಮ್ಮ ಜೀವನದ ಅಯೋಗ್ಯತೆಗಳನ್ನು ನೀಗಿಸಿ ಕ್ರಿಸ್ತನನ್ನು ಮುಟ್ಟಲು ನಮಗೆ ಸಾಧ್ಯವಾಗಬೇಕು. ಆಗ ನಮ್ಮ ಜೀವನದ ಕೊರತೆಗಳೆಲ್ಲ ನೀಗಿಸಿ ತೊಲಗಿಸಿ ಆತ್ಮೀಯರೇ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪೀಕರಿಸಲು ನಮಗೆ ಸಾಧ್ಯವಾಗುತ್ತದೆ. ಇನ್ನು ಎರಡನೇ ದಾರಿ ಈಗಾಗಲೇ ಹೇಳಿದ್ದೀನಿ. ಒಂದನೆಯದು ಕ್ರಿಸ್ತನನ್ನು ನಾವು ಮುಟ್ಟುವುದು, ಎರಡನೆಯದು ಕ್ರಿಸ್ತನು ನಮ್ಮನ್ನು ಮುಟ್ಟುವುದು. ಯಹೂದ ಅಧಿಕಾರಿಯೊಂದಿಗೆ ಆತನ ಮಗಳನ್ನು ಗುಣಪಡಿಸಲು ಕ್ರಿಸ್ತನು ಆತನ ಮನೆಗೆ ಪ್ರಯಾಣವನ್ನು ನಡೆಸುತ್ತಿರುವಾಗ ಹಿಂಬದಿಯಿಂದ ಬಂದ ಒಂದು ರಕ್ತಸ್ರಾವವನ್ನು ಹೊಂದಿದ ಸ್ತ್ರೀ ಕ್ರಿಸ್ತನ ಬಟ್ಟೆಯನ್ನು ಮುಟ್ಟಿ ಸೌಖ್ಯವನ್ನು ಪಡೆದಳು. ಕ್ರಿಸ್ತನನ್ನು ಮುಟ್ಟಿದಳು, ಸೌಖ್ಯವನ್ನು ಪಡೆದಳು. ಮುಂದೆ ಏನಾಯಿತು? ಮುಂದೆ ಕ್ರಿಸ್ತನು ಯಹೂದ್ಯ ಅಧಿಕಾರಿಯ ಮನೆಯನ್ನು ತಲುಪಿದಾಗ ಆಕೆಯು ಮರಣ ಹೊಂದಿದ್ದಳು. ಎಲ್ಲರೂ ಆ ಸತ್ಯವನ್ನು ತಿಳಿದಿದ್ದರು. ಆಕೆ ಮರಣವನ್ನು ಹೊಂದಿದ್ದಳು, ತೀರಿ ಹೋದಳು. ಈ ಲೋಕದ ತನ್ನ ಜೀವನವನ್ನು ಅಸ್ತಮಿಸಿ ಆಕೆಯು ಹೋದಳು, ಮರಣ ಹೊಂದಿದಳು ಎಂದು ಶುಭ ಸಂದೇಶ ಹೇಳಿದೆ. ಆಗ ಏನಾಯಿತು? ಕ್ರಿಸ್ತನು ಬಂದು ಆಕೆಯನ್ನು ಸ್ಪರ್ಶಿಸಿ ಆಕೆಗೆ ಸೌಖ್ಯವನ್ನು ನೀಡಿ ಆಕೆಯನ್ನು ಮರಳಿ ಜೀವನಕ್ಕೆ ಕರೆತಂದನು ಎಂಬುದಾಗಿದೆ. ಎರಡನೇದು, ಕ್ರಿಸ್ತನು ನಮ್ಮನ್ನು ಮುಟ್ಟುವುದು. ಒಂದು, ಕ್ರಿಸ್ತನನ್ನು ನಾವು ಮುಟ್ಟುವುದು. ಕ್ರಿಸ್ತನು ನಮ್ಮನ್ನು ಮುಟ್ಟಬೇಕಾದರೆ ಆತ್ಮೀಯರೇ, ಈಗಾಗಲೇ ಹೇಳಿದ ಹಾಗೆ ನಮ್ಮಲ್ಲಿ ಯೋಗ್ಯತೆ ಇರಬೇಕು. ನನ್ನ ಜೀವನದ ಕೊರತೆಗಳನ್ನು, ನನ್ನ ಜೀವನದ ತೊಂದರೆಗಳನ್ನು ನೀಗಿಸಲು ಕ್ರಿಸ್ತನು ನನ್ನನ್ನು ಮುಟ್ಟುವುದು ನನ್ನ ಸೌಖ್ಯಕ್ಕೆ ಒಂದು ದಾರಿಯಾದರೆ, ಕ್ರಿಸ್ತನು ನನ್ನನ್ನು ಮುಟ್ಟಬೇಕಾದರೆ ಅದರಂತಿರುವ ಒಂದು ಜೀವದ ಶೈಲಿಯನ್ನು, ಯೋಗ್ಯತೆಯನ್ನು ಹೊಂದಿಕೊಂಡ, ಯೋಗ್ಯತೆ ಇರುವ ಒಂದು ವ್ಯಕ್ತಿಯಾಗಿ ನಾನು ಮಾರ್ಪಡಬೇಕಾಗಿದೆ. ಆ ಯೋಗ್ಯತೆ ನನ್ನ ಒಳಗಿದ್ದರೆ, ಆ ಒಂದು ಚೈತನ್ಯ ನನ್ನ ಒಳಗಿದ್ದರೆ ಮಾತ್ರ ಕ್ರಿಸ್ತನು ನನ್ನನ್ನು ಮುಟ್ಟುವನು ಎಂಬುದು ಚಿಂತೆಗೆ ವಿಷಯ ಮಾಡಬೇಕಾದಂತಹ ವಿಷಯ. ಇಲ್ಲಿ ಮತ್ತೊಂದು ಚಿಂತೆಯು ನಮ್ಮ ಮನದಲ್ಲಿ ಬರುತ್ತೆ. ಕ್ರಿಸ್ತನು ಆ ಬಾಲಕಿಯನ್ನು ಸ್ಪರ್ಶಿಸಿ ಮುಟ್ಟಿ
ಅವಳಿಗೆ ಜೀವನವನ್ನು ನೀಡಿದಳು. ಆದರೆ ಆ ಬಾಲಕಿ ಎಲ್ಲೂ ಪ್ರಾರ್ಥಿಸಲಿಲ್ಲ. ಬಾಲಕಿಗೆ ಕ್ರಿಸ್ತನ ಬಗ್ಗೆ ಅರಿವಿರಬೇಕು ಎಂದಿಲ್ಲ. ಕ್ರಿಸ್ತನ ಬಗ್ಗೆ ಕೇಳಿಯೇ ಇರಲ್ಲ ಅವಳು. ಸಣ್ಣ ಹುಡುಗಿ. ಮತ್ತೆ ಹೇಗೆ ಕ್ರಿಸ್ತನು ಆಕೆಯನ್ನು ಮುಟ್ಟುವಂತಹ ಒಂದು ಯೋಗ್ಯತೆ ಆಕೆ ಪಡೆದಳು? ಕ್ರಿಸ್ತನು ಆಕೆಯ ಮನೆಗೆ ಬಂದು ಆಕೆಯನ್ನು ಮುಟ್ಟುವಂತಹ ಒಂದು ಯೋಗ್ಯತೆ ಆಕೆಗೆ ಎಲ್ಲಿಂದ ಬಂದು? ಆಕೆ ಕ್ರಿಸ್ತನ ಬಗ್ಗೆ ಕೇಳಿದ್ದಳೆ, ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ್ದಳೆ. ಅವಳು ಹೇಗಿದ್ದವಳು ಏನೂ ಗೊತ್ತಿಲ್ಲ, ಶುಭ ಸಂದೇಶ ಏನೂ ಹೇಳಿಲ್ಲ. ಆದರೆ ಒಂದೇ ಒಂದು ವಿಷಯ, ಕ್ರಿಸ್ತನು ಆಕೆಯನ್ನು ಸ್ಪರ್ಶಿಸಿ ಆಕೆಗೆ ಸೌಖ್ಯವನ್ನು ನೀಡಿದಳು ಎಂದ ಒಂದು ವಿಷಯವನ್ನು ಮಾತ್ರ ಶುಭ ಸಂದೇಶ ಹೇಳ್ತಾ ಇದೆ. ಆದ್ಮೇಲೆ ಯಾಕೆ? ಏನು ಯೋಗ್ಯತೆ ಆಕೆಗೆ? ಆಕೆಯ ಜೀವನದಲ್ಲಿದ್ದ ಯೋಗ್ಯತೆ ಏನು? ಕ್ರಿಸ್ತನು ಬಂದು ಆಕೆಯನ್ನು ಸ್ಪರ್ಶಿಸಿ ಆಕೆಗೆ ಜೀವವನ್ನು ನೀಡಲು ಆಕೆಗಿದ್ದ ಯೋಗ್ಯತೆ ಏನು? ಆ ಯೋಗ್ಯತೆ ಏನು ಎಂದು ಶುಭ ಸಂದೇಶ ಹೇಳ್ತಾ ಇದೆ. ಮೊದಲೇ ಒಂದು ಯಹೂದ ಅಧಿಕಾರಿಯು ಕ್ರಿಸ್ತನಲ್ಲಿಗೆ ಬಂದು ನಂಬಿಕೆಯೊಂದಿಗೆ ತನ್ನ ಮಗಳನ್ನು ಅನುಗ್ರಹಿಸಿ ಎಂದು ಬೇಡಿಕೊಂಡನು. ಆದ್ಮೇಲೆ ನನ್ನ ಸಹೋದರನ ಪ್ರಾರ್ಥನೆಯು, ಯೋಗ್ಯತೆಯು ನನ್ನ ಜೀವನಕ್ಕೆ ಅನುಗ್ರಹವಾಗಬಹುದು. ಒಂದು ಕುಟುಂಬಸ್ಥರು ಎಂಬ ರೀತಿಯಲ್ಲಿ ನಮ್ಮ ಜೀವನವನ್ನು ಮುನ್ನಡೆಸುವಾಗ ನನ್ನ ಜೀವನದಲ್ಲಿ, ವ್ಯಕ್ತಿ ಜೀವನದಲ್ಲಿ ಮಾತ್ರವಲ್ಲ, ನನ್ನ ಕುಟುಂಬದ ಜೀವನದಲ್ಲಿ, ನನ್ನ ಸಮಾಜದ ಜೀವನದಲ್ಲಿ, ನಾನು ನೆಲೆಸಿರುವಂತಹ ಜಾಗದಲ್ಲೆಲ್ಲ ನನ್ನ ಜೀವನದ ಒಳ್ಳೆಯ ರೀತಿಯಲ್ಲಿ ನಾನು ಮುನ್ನಡೆಸುವಾಗ ನನ್ನ ಜೀವನವು ನನ್ನ ನೆರೆಯವನಿಗೆ, ನನ್ನ ಜೊತೆ ಇರುವವನಿಗೆ ಅನುಗ್ರಹವಾಗಿ ಮಾರ್ಪಡುತ್ತದೆ ಎಂಬ ಒಂದು ದೊಡ್ಡ ಸತ್ಯವನ್ನು ಶುಭ ಸಂದೇಶ ನನಗೆ ಹೇಳುತ್ತಿದೆ. ಕ್ರಿಸ್ತನು ನನ್ನನ್ನು ಮುಟ್ಟಲು ನನ್ನ ಸಹೋದರನು ನನಗಾಗಿ ಪ್ರಾರ್ಥಿಸಿದರೆ ಸಾಧ್ಯ. ನಿನ್ನ ಕುಟುಂಬದಲ್ಲಿ ಬಗೆಹರಿಸಲ್ಪಡದ ಅನೇಕ ತೊಂದರೆಗಳು, ನೋವುಗಳು ಇದ್ದರೆ ನಿನ್ನ ಜೀವನವನ್ನು ಯೋಗ್ಯತಾಪೂರ್ಣವಾಗಿ ನೀನು ನಡೆಸುವಾಗ ನಿನ್ನ ಕುಟುಂಬದ, ನಿನ್ನ ಸಮಾಜದ ತೊಂದರೆಗಳನ್ನು, ನೋವುಗಳನ್ನು ಬಗೆಹರಿಸಲು ನಿನಗೆ ಸಾಧ್ಯವಾಗುತ್ತದೆ ಎಂಬ ಒಂದು ದೊಡ್ಡ ಸತ್ಯವನ್ನು ಶುಭ ಸಂದೇಶ ನಮಗೆ ಹೇಳಿಕೊಡುತ್ತಿದೆ. ನಿನ್ನ ಜೀವನದಲ್ಲಿ, ನಿನ್ನ ಕುಟುಂಬದಲ್ಲಿ ರೋಗದಿಂದ ನೆರಳುತ್ತಿರುವ ನಿನ್ನ ತಂದೆ, ನಿನ್ನ ತಾಯಿ, ನಿನ್ನ ಮಗ, ನಿನ್ನ ಪತಿ, ನಿನ್ನ ಪತ್ನಿ ಯಾರಾದರೂ ಇದ್ದರೆ ನೀನು ಯೋಗ್ಯತೆಯೊಂದಿಗೆ ಆ ದೇವರಲ್ಲಿ ಬೇಡಿಕೊಳ್ಳುವಾಗ ನಿನ್ನ ಯೋಗ್ಯತೆಯಿಂದ ದೇವರು ನಿನ್ನ ಕುಟುಂಬಕ್ಕೆ ಬಂದು, ನಿನ್ನ ಭವನಕ್ಕೆ ಬಂದು, ನಿನ್ನ ಮನೆಗೆ ಬಂದು ನಿನಗೆ ಬೇಕಾದವರ, ನೀನು ಪ್ರೀತಿಸುವವರ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವನು ಎಂಬ ದೊಡ್ಡ ಸತ್ಯವನ್ನು ಶುಭ ಸಂದೇಶ ಇಂದು ನಮಗೆ ಹೇಳಿಕೊಡುತ್ತಾ ಇದೆ. ಹೌದು ಆತ್ಮೀಯರೇ, ನಮ್ಮ ಯೋಗ್ಯತೆಯು ನನ್ನ ನೆರೆಯವನ, ನನ್ನ ಮನೆಯವರ, ನನ್ನ ಜೊತೆಗಿರುವವರ ಅನುಗ್ರಹಕ್ಕೆ ಕಾರಣವಾಗುತ್ತದೆ ಎಂಬುದಾಗಿದೆ. ನನ್ನ ಒಳ್ಳೆಯ ಜೀವನ, ನನ್ನ ಒಳ್ಳೆಯ ನಡವಳಿಕೆ, ನನ್ನ ಆಧ್ಯಾತ್ಮಿಕವಾದ ಬದಲಾವಣೆಗಳು, ನನ್ನ ಜೀವನದಲ್ಲಿ ನಾನು ರೂಪಿಸಿಕೊಂಡಿರುವಂತಹ ಯೋಗ್ಯತೆಗಳು, ನನ್ನ ಜೀವನದಲ್ಲಿ ನಾನು ನಡೆಸುತ್ತಿರುವಂತಹ ಶಿಸ್ತುಬದ್ಧ ಜೀವನ, ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಿರುವಂತಹ ಶುಭ ಸಂದೇಶದ ಮೌಲ್ಯಗಳು, ನನ್ನ ಜೀವನದಲ್ಲಿ ನಾನು ಬೇಡಿಕೊಂಡಿರುವಂತಹ ಸಕಲ ಸಂತಹುತಾತ್ಮರ ಪ್ರಾರ್ಥನೆಯ ಚೈತನ್ಯ ಹಾಗೂ ಶಕ್ತಿ ನನ್ನನ್ನು ಯೋಗ್ಯತೆಗೆ ಒಳಪಡಿಸಿ ನನ್ನ ಜೊತೆಗಿರುವವರ ತೊಂದರೆಗಳ, ನೋವುಗಳ ಪರಿಹಾರಕ್ಕೆ ಕಾರಣವಾಗುತ್ತದೆ ಎಂದು ಶುಭ ಸಂದೇಶ ಹೇಳ್ತಾ ಇದೆ. ಆದುದರಿಂದ ಈ ಎರಡು ದಾರಿ ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ದೊರಕಲು. ಒಂದು, ಕ್ರಿಸ್ತನು ನಮ್ಮನ್ನು ಮುಟ್ಟಬೇಕು. ಎರಡು, ಕ್ರಿಸ್ತನನ್ನು ನಾವು ಮುಟ್ಟಬೇಕು. ಕ್ರಿಸ್ತನನ್ನು ಮುಟ್ಟಿದಾಗ ರಕ್ತಸ್ರಾವ ಹೊಂದಿದ ಸ್ತ್ರೀ ಅದರಿಂದ ಹೊರಬಂದು ಸೌಖ್ಯವನ್ನು ಪಡೆದಳು. ಕ್ರಿಸ್ತನ ಮುಟ್ಟಿದಾಗ ಮರಣ ಹೊಂದಿದ ಬಾಲಕಿ ಮರಳಿ ಜೀವನಕ್ಕೆ ಬಂದಳು. ಎರಡಲ್ಲಿ ಇದ್ದದ್ದು ಇದೇ, ಒಂದು ಕ್ರಿಸ್ತನನ್ನು ಮುಟ್ಟಿದರು, ಒಂದು ಕ್ರಿಸ್ತನು ಮುಟ್ಟಿದರು. ಎರಡಲ್ಲಿ ಇದು ಒಂದೇ ಒಂದು ಸಾಮ್ಯ ಎಂದರೆ ಯೋಗ್ಯತೆ ಅವನಿಗೆ, ಅವಳಿಗೆ, ಅವರಿಗೆ ಇತ್ತು ಎಂಬುದಾಗಿದೆ. ಯೋಗ್ಯತೆ ಅವನಿಗೆ, ಕ್ರಿಸ್ತನನ್ನು ಮುಟ್ಟುವ ಯೋಗ್ಯತೆ ಆ ಸ್ತ್ರೀಗೆ ಇತ್ತು. ಕ್ರಿಸ್ತನ ಮುಟ್ಟುವ ಯೋಗ್ಯತೆ ಆ ಬಾಲಕಿಗೆ ಇತ್ತು. ಆತ್ಮೀಯರೇ, ನಮ್ಮ ಜೀವನದಲ್ಲಿ ಕ್ರಿಸ್ತನು ನಮ್ಮನ್ನು ಮುಟ್ಟುವಂತಹ ಯೋಗ್ಯತೆ ನಮಗಿದೆಯೇ? ಕ್ರಿಸ್ತನನ್ನು ಮುಟ್ಟುವಂತಹ ಯೋಗ್ಯತೆ ನಮಗಿದೆಯೇ? ಕ್ರಿಸ್ತನು ನಮ್ಮನ್ನು ಮುಟ್ಟುವಂತಹ ಒಂದು ಒಳ್ಳೆಯ ಜೀವನ ನಾವು ನಡೆಸಿದ್ದೇವೆಯೇ?
ಕ್ರಿಸ್ತನು ನಮ್ಮನ್ನು ಮುಟ್ಟುವಂತಹ ಒಳ್ಳೆಯ ಒಂದು ಜೀವಿತವನ್ನು ನಾವು ರೂಪಿಸಿಕೊಂಡು ಬಂದಿದ್ದೇವೆಯೇ? ಚಿಂತೆಗೆ ವಿಷಯ ಮಾಡಿ ನೋಡಿ. ಅದೇ ರೀತಿ ಕ್ರಿಸ್ತನನ್ನು ಮುಟ್ಟುವಷ್ಟು ಧೈರ್ಯ ನಮಗಿದೆಯೇ? ಯೋಗ್ಯತೆ ಬೇಕು ನಮಗಿದೆಯೇ? ಚಿಂತೆ ಮಾಡಿ ನೋಡಿ. ಕ್ರಿಸ್ತನು ನಮ್ಮನ್ನು ಮುಟ್ಟಬೇಕು, ನಾವು ಕ್ರಿಸ್ತನನ್ನು ಮುಟ್ಟಬೇಕು. ಅಯೋಗ್ಯತೆಗಳೇನು? ತೊಂದರೆಗಳೇನು? ಏನು ನಮ್ಮ ಜೀವನದ ಕೊರತೆಗಳೇನು? ಇದಕ್ಕೆಲ್ಲ ಅಡಚಣೆಗಳು ಸೃಷ್ಟಿಸುವ ಕಾರ್ಯಗಳೇನು? ಉತ್ತರ ಕಂಡು ಹಿಡಿಯಬೇಕಾದವರು ಬೇರೆ ಯಾರೂ ಅಲ್ಲ, ನಾವೇ. ಪ್ರಾರ್ಥನೆಗಳ ಮುಖಾಂತರ ಅನೇಕರು ನಮಗೆ ಸಹಾಯ ಮಾಡಬಲ್ಲರು. ಅನುಗ್ರಹಗಳ ಮುಖಾಂತರ, ಪ್ರವಚನಗಳ ಮುಖಾಂತರ, ರೋಗ ಸೌಖ್ಯಗಳ ಮುಖಾಂತರ ಅನೇಕರು ನಮಗೆ ಸೌಖ್ಯ ಮಾಡಬಲ್ಲರು. ಅದೆಲ್ಲ ಅವರ ಜೀವನದ ಅನುಗ್ರಹ, ನಮ್ಮ ಅನುಗ್ರಹ ಅಲ್ಲ. ಅವರು ನಮಗೆ ಕೊಡುತ್ತಿರುವಂಥ ಅವರ ಜೀವನದ ಮುಖಾಂತರ ಅವರು ರೂಪಿಸಿಕೊಂಡ ಯೋಗ್ಯತೆಗಳಿಗೆ ಅನುಸಾರ ನಾವು ಪಡೆಯುವ ಅನುಗ್ರಹಗಳು. ಆದರೆ ಅನುಗ್ರಹಗಳು, ಯೋಗ್ಯತೆ ಪಡೆಯಲು ಬೇಕಾದಂತಹ ಎಲ್ಲ ವಿಧ ಅನುಗ್ರಹಗಳು, ತಿಳುವಳಿಕೆಗಳು, ಧಾರ್ಮಿಕ ಮೌಲ್ಯಗಳು ಶುಭ ಸಂದೇಶದ ಮೂಲ್ಯಗಳ ಮೂಲಕ, ವಚನಗಳ ಮೂಲಕ ಕ್ರಿಸ್ತನು ನಮಗೆ ನೀಡಿದ್ದಾನೆ. ಈ ಒಂದು ಚಿಂತೆಯಿಂದ ನಮ್ಮ ಜೀವನವನ್ನು ಮುನ್ನಡೆಸಲು ನಮಗೆ ಸಾಧ್ಯವಾಗಬೇಕು. ಹಾಗೆಯೇ ಮತ್ತೊಂದು ವಿಷಯ, ನಮ್ಮ ಆಧ್ಯಾತ್ಮಿಕ ಜೀವನ ಎಂಬುದು ಕೆಲವೊಮ್ಮೆ ಅಲ್ಲದೆ ಹಲವಾರು ಸಮಯಗಳಲ್ಲಿ ನದಿಯಲ್ಲಿ ಮುಳುಗಿರುವ ಕಲ್ಲಿನ ಹಾಗೆ. ನದಿಯಲ್ಲಿ ಅಥವಾ ಕೆರೆಯಲ್ಲಿ, ಹಳ್ಳದಲ್ಲಿ, ನೀರಿನಲ್ಲಿ, ಬಾವಿಯಲ್ಲಿ ಎಲ್ಲಾದರೂ ಮುಳುಗಿರುವ ಕಲ್ಲುಗಳನ್ನು ನಾವೆಲ್ಲರೂ ನೋಡಿದ್ದೀವಿ. ನೋಡಕ್ಕೆ ಒಳ್ಳೆ ಚಂದ ಇರುತ್ತೆ, ಸಪೂರ, ಒಳ್ಳೆ ಮೆದುವಾಗಿರುತ್ತೆ. ಕಲ್ಲುಗಳು ನದಿಯಲ್ಲಿ ಬಿದ್ದರೂ ಎಲ್ಲಿದ್ದರೂ ಅನೇಕ ವರ್ಷಗಳಿಂದ ನಾವು ನೋಡಿರ್ಬೋದು. ಕೆಲವು ಕಲ್ಲುಗಳು ನದಿಯಲ್ಲಿರಬಹುದು, ಹಳ್ಳದಲ್ಲಾಗಿರ್ಬೋದು, ಕೆರೆಯಲ್ಲಾಗಿರ್ಬೋದು, ಸಮುದ್ರದಲ್ಲಾಗಿರ್ಬೋದು, ಬಾವಿಯಲ್ಲಾಗಿರ್ಬೋದು, ಎಲ್ಲಾದರೂ ಆಗಿರ್ಬೋದು. ನೀರಿನಲ್ಲಿ ಬಿದ್ದ ಕೆಲವು ಕಲ್ಲುಗಳ ಥರ ನಮ್ಮ ಜೀವನ. ಹಲವು ವರ್ಷಗಳು, ಹಲವಾರು ವರ್ಷಗಳು, 10 ವರ್ಷಗಳು, 20 ವರ್ಷಗಳು, 100 ವರ್ಷಗಳು ನದಿಯಲ್ಲೇ ಇದ್ದ ಒಂದು ಕಲ್ಲನ್ನು ಹೊರತೆಗೆದು ಹೊಡೆದು ನೋಡಿದರೆ, ಸುತ್ತಿಗೆಯಿಂದ ಹೊಡೆದು ನೋಡಿದರೆ ಅದರೊಳಗಡೆ ನೀರಿನ ಅಂಶವೇ ಇರಲ್ಲ. 10 ವರ್ಷಗಳಿಂದ, 20 ವರ್ಷಗಳಿಂದ, 30 ವರ್ಷಗಳಿಂದ, 40 ವರ್ಷಗಳಿಂದ, 100 ವರ್ಷಗಳಿಂದ ಸಮುದ್ರದಲ್ಲಿ, ನದಿಯಲ್ಲಿ ಮುಳುಗಿರುವ ಒಂದು ಕಲ್ಲನ್ನು ಹೊರತೆಗೆದು ಹೊಡೆದು ಬಡಿದು ತುಂಡು ಮಾಡಿ ನೋಡಿದರೆ ಅದರೊಳಗಡೆ ನೀರಿನ ಅಂಶವೇ ಇರಲ್ಲ. ನಮ್ಮ ಜೀವನವು ಕೆಲವೊಮ್ಮೆ ಹೀಗೆ ಆಗುತ್ತೆ. ಆತ್ಮೀಯವಾದ ಪರಿಸರಗಳಲ್ಲಿ ನಮ್ಮ ಜೀವನ ಇದ್ದರೆ, ಹಲವಾರು ವರ್ಷಗಳಿಂದ ಶುಭ ಸಂದೇಶವನ್ನು ಕೇಳುತ್ತಾ ಇದ್ದರೆ, ಹಲವಾರು ವರ್ಷಗಳಿಂದ ಪ್ರಾರ್ಥನೆಗಳಲ್ಲಿ ನಮ್ಮ ಜೀವನವನ್ನು ನಾವು ತೊಡಗಿಸಿಕೊಂಡಿದ್ದರು, ಹಲವಾರು ವರ್ಷಗಳಿಂದ ದೇವರ ಸನ್ನಿಧಿಗೆ ಬಂದು ದೇವರ ಪ್ರವಚನವನ್ನು, ವಾಕ್ಯಗಳನ್ನು, ಪ್ರಬೋಧನೆಗಳನ್ನು ಕೇಳಿದರು. ಯಾಕೆ ನನ್ನ ಜೀವನದಲ್ಲಿ ಬದಲಾವಣೆಗಳಾಗುತ್ತಿಲ್ಲ? ಹೊಡೆದು ನೋಡಿದರೆ ಹಾಗೆ ಇದ್ದೀನಿ ನಾನೀಗ. ಅದೇ ಕಲ್ಲಿನ ಥರ 100 ವರ್ಷಗಳಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗಿದ್ದಿರೋ ಅದೇ ಕಲ್ಲಿನ ಥರ ನನ್ನ ಆತ್ಮೀಯ ಪರಿಸರವು ಯಾವುದೇ ರೀತಿಯ ಬದಲಾವಣೆಗಳು ನನ್ನ ಜೀವನದಲ್ಲಿ ಇನ್ನೂ ತಂದಿಲ್ಲ ಎಂದರೆ ನನ್ನಲ್ಲಿ ಬದಲಾವಣೆ ಆಗಬೇಕಾಗಿದೆ. ನದಿಯಲ್ಲಿರುವ ಕಲ್ಲು ತನ್ನೊಳಗೆ ನೀರಿನ ಅಂಶವನ್ನು ಸೇರಿಸದೇ ಇದ್ದ ಹಾಗೆ, ನೀರಿನ ಒಂದು ಅಂಶವು ತನ್ನ ಒಳಗೆ ಸ್ವೀಕರಿಸದೆ ಹಾಗೆಯೇ ಗಟ್ಟಿಮುಟ್ಟಾಗಿದ್ದ ರೀತಿಯಲ್ಲಿ ನಾನು ವಚನವನ್ನು ಕೇಳುತ್ತಾ ಇದ್ದೇನೆ, ಸಂಸ್ಕಾರಗಳನ್ನು ಸ್ವೀಕರಿಸುತ್ತಾ ಇದ್ದೇನೆ, ಶುಭ ಸಂದೇಶವನ್ನು ಕೇಳುತ್ತಾ ಇದ್ದೇನೆ, ಪ್ರಬೋಧನೆಗಳನ್ನು ಕೇಳುತ್ತಾ ಇದ್ದೇನೆ, ಜಪಸರಗಳನ್ನು ಹೇಳುತ್ತಾ ಇದ್ದೇನೆ. ಹಲವಾರು ಪ್ರಾರ್ಥನೆಗಳು, ಹಲವಾರು ಧ್ಯಾನ ಮಂದಿರಗಳು, ಹಲವಾರು ಪ್ರಬೋಧನೆಗಳು, ಅನೇಕ ವಚನ ಸಂದೇಶಗಳು, ಅನೇಕ ಗಂಟೆಗಳ ಪ್ರಾರ್ಥನೆಗಳು, ಇವೆಲ್ಲವೂ ಯಾವುದೇ ರೀತಿಯ ಬದಲಾವಣೆಗಳು ನನ್ನ ಜೀವನದಲ್ಲಿ ತರದೆ, ಯೋಗ್ಯತೆಯನ್ನು ನನ್ನ ಜೀವನದಲ್ಲಿ ತರದೇ ಇರುವಾಗ ನಾವು ಇದೇ ಕಲ್ಲಿನ ಥರ 106 ವರ್ಷ ನದಿಯಲ್ಲಿದ್ದ ಕಲ್ಲಿನ ಹಾಗೆ ಯಾವುದೇ ಬದಲಾವಣೆಗಳಿಲ್ಲದೆ ನಮ್ಮ ಜೀವನವು ಮುನ್ನಡೆಸಲ್ಪಡುತ್ತಿದೆ. ಆದುದರಿಂದ ಆತ್ಮೀಯರೇ, ಈ ದಿನ ವಚನವನ್ನು ಕೇಳಲು ನಾವು ಬಂದಿರುವಾಗ ನಾವು ಚಿಂತೆ ಮಾಡಬೇಕಾಗಿದ್ದು ಮನದಾಳದಲ್ಲಿ ತುಂಬಿಸಿಕೊಂಡು ಹೋಗಬೇಕಾದ ಒಂದೇ ವಿಷಯ. ಅದೇ ರೀತಿಯಲ್ಲಿ ನಾವು ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ನಮ್ಮ ಪ್ರಾರ್ಥನೆಗೆ ವಿಷಯ ಮಾಡಬೇಕಾದಂತಹ ಅತಿ ದೊಡ್ಡ ಕಾರ್ಯ ಎಂದರೆ ನಮ್ಮ ಅಯೋಗ್ಯತೆಗಳು ಏನು ಎಂಬ ಚಿಂತೆಯೊಂದಿಗೆ ಅಯೋಗ್ಯತೆಗಳನ್ನು ಬದಲಾಗಿಸಿಕೊಂಡು ದೇವರ ಕೃಪೆಯನ್ನು, ಅನುಗ್ರಹಗಳನ್ನು ಸ್ವೀಕರಿಸಲು
ದೇವರ ಕೃಪಾವರಿಗಳಿಗೆ ಅನುಸಾರವಾಗಿ ನನ್ನ ಜೀವನವನ್ನು ಮುನ್ನಡೆಸಲು ಏನು ಅಯೋಗ್ಯತೆ ನನ್ನ ಜೀವನದಲ್ಲಿದೆ, ದೇವರು ನನ್ನನ್ನು ಮುಟ್ಟಲು, ನಾನು ದೇವರನ್ನು ಮುಟ್ಟಲು, ಕ್ರಿಸ್ತನನ್ನು ಮುಟ್ಟಿ ಅನುಗ್ರಹ ಪಡೆಯಲು, ಕ್ರಿಸ್ತನು ನನ್ನನ್ನು ಮುಟ್ಟಿ ಅನುಗ್ರಹ ಪಡೆಯಲು ಏನು ಅಡಚಣೆ, ಏನು ತೊಂದರೆ ನನ್ನ ಜೀವನದಲ್ಲಿ ಆಗಿದೆ ಎಂಬ ಚಿಂತೆಯೊಂದಿಗೆ ನಾವು ನಮ್ಮ ಕೊರತೆಗಳನ್ನು ಬಗೆಹರಿಸಿಕೊಂಡು ಅದಕ್ಕೆ ಉತ್ತರವನ್ನು ನಾವೇ ಕಂಡುಹಿಡಿದುಕೊಂಡು ನಮ್ಮ ಜೀವನವನ್ನು ಮುನ್ನಡೆಸಿ ಯೋಗ್ಯತೆಯೊಂದಿಗೆ ಮುನ್ನಡೆಯಲು ನಮಗೆ ಸಾಧ್ಯವಾಗಬೇಕು. ಆದುದರಿಂದ ಈ ಚಿಂತೆಯನ್ನು ನಿಮ್ಮ ಮನದಲ್ಲಿ ಗಟ್ಟಿಯಾಗಿ ರೂಪಿಸಿಕೊಳ್ಳಿ. ಒಂದು ಸೌಖ್ಯ ನನಗೆ ಬೇಕಾಗಿದೆ, ನನ್ನ ಜೀವನದಲ್ಲಿ ಸಮಸ್ಯೆಗಳಿವೆ, ಕೊರತೆಗಳಿವೆ, ತೊಂದರೆಗಳಿವೆ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯಬೇಕಾಗಿದೆ. ಆ ಪರಿಹಾರವನ್ನು ಕೊಡಲು ಕ್ರಿಸ್ತನಿಗೆ ಮಾತ್ರ, ದೇವರಿಗೆ ಮಾತ್ರ ಸಾಧ್ಯ. ಆ ಪರಿಹಾರಕ್ಕೆ ಎರಡು ದಾರಿ. ಒಂದು, ಕ್ರಿಸ್ತನನ್ನು ನಾನು ಮುಟ್ಟಬೇಕು, ಮತ್ತೊಂದು ಕ್ರಿಸ್ತನು ನನ್ನನ್ನು ಮುಟ್ಟಬೇಕು. ಈ ಎರಡಕ್ಕೂ ಬೇಕಾದಂತಹ ಯೋಗ್ಯತೆ ನನ್ನ ಒಳಗೆ ಇದೆಯೇ? ಏನಾರು ಅಯೋಗ್ಯತೆಗಳು ನಮ್ಮ ಒಳಗಿದ್ದರೆ ಕ್ರಿಸ್ತನನ್ನು ಮುಟ್ಟಲು, ಕ್ರಿಸ್ತ ನಮ್ಮನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ, ಮುಟ್ಟಿದರೂ ಅನುಗ್ರಹ ಪಡೆಯಲು ಸಾಧ್ಯವಾಗುವುದಿಲ್ಲ ಎಂಬ ಚಿಂತೆಯೊಂದಿಗೆ ನಮ್ಮ ಅಯೋಗ್ಯತೆಗಳನ್ನು, ಕೊರತೆಗಳನ್ನು ನೀಗಿಸಿಕೊಂಡು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ದೇವರ ಸನ್ನಿಧಿಗೆ ಪ್ರಯಾಣ ಬೆಳೆಸಲು ಈ ತಪಸ್ಸು ಕಾಲದ ಮುಖಾಂತರ ನಮಗೆ ಸಾಧ್ಯವಾಗಬೇಕು. ತಪಸ್ಸು ಕಾಲ 3 ಚಿಂತೆಗಳು. 1, ನನಗೆ ಇಷ್ಟವಿರುವುದನ್ನು ನಾನು ಬಿಟ್ಟು ಹಾಕಬೇಕು. 2, ದೇವರಿಗೆ ಇಷ್ಟವಿಲ್ಲದನ್ನು ನಾನು ಬಿಟ್ಟು ಹಾಕಬೇಕು. 3, ದೇವರಿಗೆ ಇಷ್ಟವಿರುವುದನ್ನು ಮಾತ್ರ ನಾನು ಮಾಡಬೇಕು. ಈ 3 ಕಾರ್ಯಗಳಿಂದ ಯೋಗ್ಯತೆಗಳನ್ನು ಸ್ವೀಕರಿಸಿ ಕ್ರಿಸ್ತನನ್ನು ಮುಟ್ಟಲು, ಕ್ರಿಸ್ತನು ನಮ್ಮನ್ನು ಮುಟ್ಟಲು ಬೇಕಾದಂತಹ ಯೋಗ್ಯತೆಗಳನ್ನು ಪಡೆಯೋಣ. ಅದಕ್ಕಾಗಿ ಸರ್ವಶಕ್ತನಾದ ದೇವರು ನಮ್ಮೆಲ್ಲರನ್ನು ಹೇರಳವಾಗಿ ಅನುಗ್ರಹಿಸಲಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ದೇವರು ಎಲ್ಲರನ್ನೂ ಅನುಗ್ರಹಿಸಲಿ. ಒಂದು ನಿಮಿಷ ಕರಗಳನ್ನು ಜೋಡಿಸಿ ಕಣ್ಣು ಮುಚ್ಚಿಕೊಳ್ಳಿ. ನಮಗೆ ಇಷ್ಟೊತ್ತು ದೇವರ ವಾಕ್ಯವನ್ನು, ಜೀವಂತ ವಾಕ್ಯವನ್ನು ಕೊಟ್ಟಂತಹ ಅಭಿಷಿಕ್ತರು ಸರಳ ರೀತಿಯಲ್ಲಿ, ನಮಗೆ ಅರ್ಥವಾಗುವ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೊಟ್ಟರು. ನಮಗೆ ಇಷ್ಟವಿರುವುದನ್ನು ನಾವು ಬಿಟ್ಟು ದೇವರಿಗೆ ಇಷ್ಟವಿಲ್ಲದನ್ನು ನಾವು ಮಾಡದೆ ದೇವರಿಗೆ ಇಷ್ಟವಿರುವ ಕಾರ್ಯಗಳನ್ನು ಮಾಡಿ ಜೀವಿಸಬೇಕೆಂದು ದೇವರ ವಾಕ್ಯವು ನಮ್ಮಲ್ಲಿ ಹೇಳಿತು. ಪ್ರಿಯರೇ, ನಮ್ಮ ಜೀವನಕ್ಕೆ ಬರುವ ಅನುಗ್ರಹಗಳಿಗೆ ನನ್ನ ಅಯೋಗ್ಯತೆಗಳೇನು, ಅದನ್ನು ನನಗೆ ಅರ್ಥ ಮಾಡಿಕೊಳ್ಳಲು ಬೇಕಾದ ನಿಮ್ಮ ಜ್ಞಾನವನ್ನು ನೀಡಿ ನಮ್ಮ ಅಯೋಗ್ಯತೆಗಳನ್ನು ಈ ಪರಿಶುದ್ಧ ಬೆಲೆಯ ಮೊದಲು ನಾವು ನಿಮ್ಮ ಬಲಿಪೀಠದ ಮುಂದೆ ಸಮರ್ಪಿಸಿಕೊಳ್ಳುತ್ತಿದ್ದೇವೆ. ಈ ಪರಿಶುದ್ಧ ಬೆಲೆ ನಮಗೆ ಒಂದು ಅನುಗ್ರಹವು, ಸೌಖ್ಯವೂ, ಅಭಿಷೇಕವೂ ಆಗಿ ಮಾರ್ಪಡಲಿ. ಪ್ರಿಯರೇ, ನಮಗೆ ಗೊತ್ತು, ಈ ಸಮಯಗಳಲ್ಲಿ ಎಲ್ಲ ಮಕ್ಕಳು ಪರೀಕ್ಷೆ ಬರೆಯುವಂತಹ ಸಮಯವಿದು. ಅನೇಕ ಮಕ್ಕಳು ಪರೀಕ್ಷೆಗಾಗಿ ತಯಾರಿ ಮಾಡುತ್ತಿದ್ದಾರೆ. ಈ ಮಕ್ಕಳನ್ನೆಲ್ಲ ನಮ್ಮ ಇಂದಿನ ಶುಶ್ರೂಷೆಯಲ್ಲಿ ಸಮರ್ಪಿಸುವ, ಈ ಪರಿಶುದ್ಧ ಬೆಲೆಯಲ್ಲಿ ಸಮರ್ಪಿಸಿಕೊಳ್ಳುವ, ಪರೀಕ್ಷೆ ಬರೆಯುವಂತಹ ಎಲ್ಲ ಮಕ್ಕಳ ಅವರು ಕಲಿತದ್ದನ್ನು ಉತ್ತಮವಾಗಿ ಪರೀಕ್ಷೆಯಲ್ಲಿ ಅವರು ಬರೆಯಲು ಒಳ್ಳೆ ರೀತಿಯಲ್ಲಿ ಅವರಿಗೆ ಫಲಿತಾಂಶ ಲಭಿಸಲು ಪ್ರಾರ್ಥಿಸುವ, ನಮ್ಮ ಎಲ್ಲ ಕೋರಿಕೆಗಳನ್ನು ಇಡುವ ಈ ತಪಸ್ಸು ಕಾಲದಲ್ಲಿ ನಾವು ಬಿಡಬೇಕಾದುದನ್ನು ಬಿಟ್ಟು ದೇವರಿಗೆ ಇಷ್ಟವಾದುದನ್ನು ಮಾಡಿ ಜೀವಿಸಬೇಕಾದ ಕೃಪೆಗಾಗಿ ಈ ಪರಿಶುದ್ಧ ಬಲಿಯಲ್ಲಿ ನಾವು ಭಾಗವಹಿಸಿ ಪ್ರಾರ್ಥಿಸುವ.
ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಗಾಢಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ, ನನ್ನಲ್ಲೆರವೇರುವುದು. ನೀ ನನ್ನ ಜೊತೆಯಲ್ಲೇ ಇರುವೆ ದೇವಾ, ನೀನು ವಾಗ್ದಾನ ನನ್ನಲ್ಲಿ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನನಗೆ.
ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ ಸತ್ತವರ ಆತ್ಮಗಳಿಗಾಗಿ. ಶ್ರೆವಿನ್ ಮೊಂತೇರೋ, ಆಂಟೋನಿ ಜೆಸಿಂತಾ, ಶರ್ಲಿ ಆಂಟೋನಿ, ಆಂಜಲಿನಾ ಡಿಸೋಜಾ, ಮೈಕಲ್ ಡಿಸೋಜಾ, ಜೋಕಿಮ್, ಥಾಮಸ್, ಜೋಸ್ ಮತ್ತು ಕುಟುಂಬ, ಫೆಲಿಕ್ಸ್ ಡಿಸೋಜಾ, ಮೇರಿ ಲೋಬೋ. ಹಾಗೂ ಉಪಕಾರ ಸ್ಮರಣೆ ಮಾಡುತ್ತಾ ಬಲಿಪೂಜೆಯನ್ನು ಕೊಟ್ಟಿದ್ದಾರೆ ಸ್ನೇಹ ಕುಟಿನೋ, ಶರ್ಲಿ ಆಂಟೋನಿ, ರವಿ ಸೋನಿಯಾ, ವೀನಾ ಸೈಮನ್, ಲಿಮಾ ಡಿಸೋಜಾ, ಆಂಜಲಿನಾ ಡಿಸೋಜಾ, ಪ್ರವೀಣ್ ರಾಜ್, ಜೆಸಿಂತಾ ಮಾರ್ತಾ, ಸೆಲೆಸ್ಟಿನ್ ಫೆರ್ನಾಂಡಿಸ್, ಶರಲ್ ಕ್ವೆಲ್ಲೋ, ಆನ್ಸನ್, ಥಾಮಸ್, ಆಂಟೋನಿ, ನಿಶಾನ್, ಶಿಲ್ಪಾ, ಮೇರಿ, ಉದಯ ಪೆರ್ಮನೂರ್ ಇವರೆಲ್ಲ ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಕೋರಿಕೆಗಳನ್ನು ಎಲ್ಲ ಬೇಡಿಕೆಗಳನ್ನು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಈ ಬಲಿಪೂಜೆಗಳನ್ನು ನಾವು ಅರ್ಪಿಸೋಣ. സ്നേഹമുള്ളവരെ, ഈ ബലിയുടെ മുന്നിൽ നമ്മളായിരിക്കുമ്പോൾ ಇಲ್ಲಿ ನಾವಾಗಿರುವಾಗ നമ്മളെല്ലാം നല്ല നിയോഗങ്ങളെയും ഈ സുടമ്പിലേക്ക് സമർപ്പിക്കാം. ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಳ್ಳುವ. ഈ കുർബാനയിൽ നമ്മളോട് പ്രാർത്ഥനാ സഹായം ചോദിച്ചിട്ടുള്ള എല്ലാവരെയും ഓർക്കാം. ಈ ಪರಿಶುದ್ಧ ಬಲಿಯಲ್ಲಿ ನಮ್ಮಲ್ಲಿ ಪ್ರಾರ್ಥನೆ ಕೋರಿದವರ ಪ್ರಾರ್ಥನೆಗಳನ್ನು ನೆನೆದುಕೊಂಡು നമ്മൾ പ്രാർത്ഥിക്കാൻ കടപ്പെട്ടിട്ടുള്ള എല്ലാ വ്യക്തികളെയും ഓർക്കാം. ನಾವು ಯಾರಿಗೆಲ್ಲ ಪ್ರಾರ್ಥಿಸಬೇಕಾಗಿದೆಯೋ ಅವರನ್ನೆಲ್ಲ ಸ್ಮರಿಸುತ್ತಾ കടബാധ്യത മൂലം ക്ലേശിക്കുന്നവരെ ഓർക്കാം. ಸಾಲದ ಬಾಧೆ ಮಾತ್ರ ವೇದನೆ ಪಡುವವರು, നമ്മുടെ കുടുംബങ്ങളിലെ രോഗികളായി കഴിയുന്ന എല്ലാവരെയും പരിശുദ്ധ കുർബാനയുടെ മുന്നിലേക്ക് കൊണ്ടുവരാം. ನಮ್ಮ ಮನೆಯಲ್ಲಿ ರೋಗಿಗಳಾಗಿದ್ದರೆ ಅವರನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಳ್ಳುವ. വിവാഹം കഴിഞ്ഞിട്ടും കുഞ്ഞുങ്ങളില്ലാത്ത എല്ലാ ദമ്പതികളെയും ഓർക്കാം. ವಿವಾಹವಾಗಿ ಮಕ್ಕಳಿಲ್ಲದೆ ವೇದನಿಸುತ್ತಿರುವ ದಂಪತಿಯೊಂದರನ್ನು ಸಮರ್ಪಿಸಿಕೊಳ್ಳುವ. കുടുംബ ജീവിതത്തിൽ അസ്വസ്ഥതകൾ അനുഭവിക്കുന്ന എല്ലാ വ്യക്തികളെയും ഓർക്കുക. ಕುಟುಂಬ ಜೀವನದಲ್ಲಿ ಅಸಮಾಧಾನವನ್ನು ಅನುಭವಿಸುತ್ತಿರುವ ಕುಟುಂಬಸ್ಥರನ್ನು ಸಮರ್ಪಿಸಿಕೊಳ್ಳುವ. വിവിധ തരത്തിലുള്ള പരീക്ഷകൾക്കായി ഒരുങ്ങിക്കൊണ്ടിരിക്കുന്ന എല്ലാ വിദ്യാർത്ഥികളെയും ഓർക്കാം. ವಿವಿಧ ರೀತಿಯ ಪರೀಕ್ಷೆ ಬರೆಯುತ್ತಿರುವ ಪರೀಕ್ಷೆಗಾಗಿ ತಯಾರಾಗುತ್ತಿರುವ ಮಕ್ಕಳನ್ನು ಸಮರ್ಪಿಸಿಕೊಳ್ಳುವ. മാനസികവും ശാരീരികവുമായ അസ്വസ്ഥതകൾ അനുഭവിക്കുന്ന എല്ലാ വ്യക്തികളും ഓർക്കാം. ಮಾನಸಿಕ ಶಾರೀರಿಕ ವೇದನೆಗಳನ್ನು ಅನುಭವಿಸುತ್ತವರನ್ನು ಸಮರ್ಪಿಸಿಕೊಳ್ಳುವ. പഠനത്തിൽ പിന്നോക്കം നിൽക്കുന്ന എല്ലാ കുഞ്ഞുങ്ങളെയും ഓർക്കാം. ವಿದ್ಯಾಭ್ಯಾಸದಲ್ಲಿ ಹಿಂದೆ ಆಗುತ್ತಿರುವ ಮಕ್ಕಳನ್ನು ಸ್ಮರಿಸಿಕೊಳ್ಳುವ. നമ്മുടെ കുടുംബങ്ങളിൽ നിന്ന് മരിച്ചു പോയിട്ടുള്ള എല്ലാവരുടെയും ആത്മശാന്തിക്ക് വേണ്ടി പ്രാർത്ഥിക്കാം. ನಮ್ಮ ಕುಟುಂಬದಿಂದ ಮರಣ ಮುಖಾಂತರ ಬೇರ್ಪಟ್ಟವರ ಆತ್ಮದ ನಿತ್ಯಶಾಂತಿಗಾಗಿ ಪ್ರಾರ್ಥಿಸುವ. ലോകത്തിന്റെ വിവിധ ഭാഗങ്ങളിൽ ശുശ്രൂഷ ചെയ്യുന്ന എല്ലാ വൈദികരെയും സിസ്റ്റേഴ്സിനെയും ഓർക്കാം. ಲೋಕದ ವಿವಿಧ ಭಾಗಗಳಲ್ಲಿ ಶುಶ್ರೂಷೆ ದೇವರ ವಾಕ್ಯವನ್ನು ಬೋಧಿಸುತ್ತಿರುವಂತಹ ദൈവമേ അനുഗ്രഹിക്കണമേ, ದೇವರೇ ಅನುಗ್ರಹಿಸಿರಿ, അഭിഷേകം ചെയ്യണമേ, ಅಭಿಷೇಕ ಮಾಡಿರಿ എന്ന പ്രാർത്ഥനയോടെ ഈ വിശുദ്ധ കുർബാനയിലേക്ക് നമുക്ക് പ്രവേശിക്കാം. ಕೃತಜ್ಞತಾಪೂರ್ವಕವಾಗಿ ಈ ಪರಿಶುದ್ಧ ಬಲಿಯನ್ನು ಪ್ರಾರಂಭಿಸುವ. The name of the Father and of the Son and of the Holy Spirit. Amen. Amen. The grace of our Lord Jesus Christ and the love of God and the communion of the Holy Spirit be with you all. And with your spirit. Brethren, let us acknowledge our sins and so prepare ourselves to celebrate the sacred mysteries. I confess to Almighty God And to you, my brothers and sisters, that I have greatly sinned in my thoughts and in my words, in what I have done and in what I have failed to do, through my most grievous fault. Therefore I ask Blessed Mary, ever Virgin, all the angels and saints, and to you, my brothers and sisters, to pray for me to the Lord our God. May Almighty God have mercy on us, forgive us our sins, and bring us to everlasting life. Amen. Swami daye tori, Swami daye tori, Kristare daye tori.
Let's pray. Grant, we pray, Almighty God, that purifying us by the sacred practice of penance, you may lead us in sincerity of heart to attain the holy things to come. Through our Lord Jesus Christ, your Son, who lives and reigns with you in the unity of the Holy Spirit, one God, forever and ever. Amen. ಆದಿಕಾಂಡ 37ನೇ ಅಧ್ಯಾಯ 12ರಿಂದ 20 ತನಕ. ಈಜಿಪ್ಟಿಗೆ ಜೋಸೆಫನ ಮಾರಾಟ. ಒಮ್ಮೆ ಜೋಸೆಫನ ಹನ್ನಂದಿರು ತಂದೆಯ ಹಾಡು ಕುರಿಗಳನ್ನು ಮೇಯಿಸಲು ಶೆಕೆಮಿಗೆ ಹೋಗಿದ್ದರು. ಯಾಕೋಬನು ಜೋಸೆಫನಿಗೆ, ನಿನ್ನ ಹನ್ನಂದಿರು ಶೆಕೆಮಿನಲ್ಲಿ ಆಡು ಕುರಿಗಳನ್ನು ಮೇಯಿಸುತ್ತಾರೆ ಇದ್ದಾರಲ್ಲವೇ, ಅವರ ಬಳಿಗೆ ನಿನ್ನನ್ನು ಕಳಿಸಬೇಕೆಂದಿದ್ದೇನೆ ಎನ್ನಲು ಅವನು, ಇಗೋ ಸಿದ್ಧನಿದ್ದೇನೆ ಎಂದ. ಯಾಕೋಬನು ಅವನಿಗೆ, ನೀನು ಹೋಗಿ ನಿನ್ನ ಹನ್ನಂದಿರ ಹಾಗೂ ಆಡು ಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಟ್ಟು ಅವನನ್ನು ಹೆಬ್ರೋನ್ ಕಣಿವೆಯಿಂದ ಕಳುಹಿಸಿಕೊಟ್ಟ. ಜೋಸೆಫನು ಹೊರಟ ಶೆಕೆಮಿಗೆ ಬಂದು ಅಡವಿಯೊಳಗೆ ತಿರುಗಾಡುತ್ತಿರುವಾಗ ಒಬ್ಬ ಮನುಷ್ಯನನ್ನು ಕಂಡ. ಆ ಮನುಷ್ಯ, ಏನು ಹುಡುಕುತ್ತಾ ಇದ್ದೀಯಾ ಎಂದು ವಿಚಾರಿಸಿದ. ಜೋಸೆಫನು, ನನ್ನ ಹನ್ನಂದಿರನ್ನು ಹುಡುಕುತ್ತಾ ಇದ್ದೇನೆ, ಅವರು ಆಡು ಕುರಿಗಳನ್ನು ಎಲ್ಲಿ ಮೇಯಿಸುತ್ತಿದ್ದಾರೆ, ದಯವಿಟ್ಟು ಹೇಳು ಎಂದ. ಅದಕ್ಕೆ ಆ ಮನುಷ್ಯ, ಅವರು ಇಲ್ಲಿಂದ ಹೊರಟು ಹೋದರು, ದೋಥಾನನಿಗೆ ಹೋಗೋಣ ಎಂದು ಮಾತಾಡುವುದನ್ನು ಕೇಳಿದೆ ಎಂದ. ಜೋಸೆಫನು ಅವರನ್ನು ಹುಡುಕುತ್ತಾ ಹೋಗಿ ದೋಥಾನಿನಲ್ಲಿ ಅವರನ್ನು ಕಂಡ. ಹನ್ನಂದಿರು ಅವನನ್ನು ದೂರದಿಂದಲೇ ನೋಡಿದರು. ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಳ್ಳಲು ಒಳಸಂಚು ಮಾಡಿಕೊಂಡರು. ಅಗೋ, ಆ ಕನಸುಗಾರ ಬರುತ್ತಾ ಇದ್ದಾನೆ, ನಾವು ಅವನನ್ನು ಕೊಂದು ಈ ಬಾವಿಯೊಂದರಲ್ಲಿ ಹಾಕಿಬಿಡೋಣ, ಕಾಡುಮೃಗ ಅವನನ್ನು ತಿಂದು ಬಿಟ್ಟಿತು ಎಂದು ಹೇಳಿದರೆ ಆಯಿತು. ಬನ್ನಿ, ಆಗ ಅವನ ಕನಸುಗಳು ಏನಾಗುತ್ತವೋ ನೋಡೋಣ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಂಡರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲೂ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ.
ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲೂ ಸಿದ್ಧ ಸಹಾಯಕ. ವೈರಿಗಳ ಎದುರಲ್ಲಿ ಔತಣ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಣ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ ಶುಭವನ್ನಿಡುವನು, ಜೀವಮಾನವೆಲ್ಲ ಶುಭವನ್ನಿಡುವನು, ಶುಭವ ತೋರುವನು, ಕೃಪೆಯ ತೋರುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಒಂದಂತೂ ಕ್ರಿಸ್ತ ಮಹಿಮೆ ಪರಿತ್ರಾಯ, ಒಂದಂತೂ ಕ್ರಿಸ್ತ ಮಹಿಮೆ ಪರಿತ್ರಾಯ. God so loved the world that he gave his only begotten Son, so that everyone who believes in him might have eternal life. ವಂದಂತು ಕ್ರಿಸ್ತ ಮಹಿಮೆ ಪರಿತ್ರಾಯ, ವಂದಂತು ಕ್ರಿಸ್ತ ಮಹಿಮೆ ಪರಿತ್ರಾಯ. The Lord be with you. And with your spirit. All reading from the Holy Gospel according to Saint Matthew. Glory to you, Lord Jesus. At that time, Jesus said to the chief priests and the elders of the people,
Here another parable. There was a master of a house who planted a vineyard and put a fence around it and dug a wine press in it and built a tower and leased it to tenants and went into another country. When the season for fruit drew near, he sent his servants to tenants to get his fruit. And the tenants took his servants and beat one, killed another, and stoned another. Again he sent other servants more than at first, and they did the same to them. Finally he sent his own son to them, saying, "They will respect my son." But when the tenants saw the son, they said to themselves, "This is the heir. Come, let us kill him and have his inheritance." And they took him and threw him out of the vineyard and killed him. When therefore the owner of the vineyard comes, what will he do to those tenants? They said one another that he will put those righteous to a miserable death and let out the vineyard to other tenants who will give him the fruits in their seasons. Jesus said to them, "Have you never read in the scriptures, the stone that the builders rejected has become the cornerstone? This was the Lord's doing, and it is marvelous in our eyes. Therefore, I tell you, the kingdom of God will be taken away from you and given to a people producing its fruits." When the chief priests and the Pharisees heard this parable, they perceived that he was speaking about him. And although they were seeking to arrest him, they feared the crowds, because they held him to be a prophet. This is the word of the Lord. Praise Praise to you, Praise to Lord God, Jesus Christ. Praise the Lord. Praise the Lord. Hallelujah. 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 Praise the Lord. Praise the Lord. Praise the Lord. Praise the Lord. Raise your hands and say hallelujah. 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 Praise you, Jesus. Praise you, Jesus. Praise you, Jesus. Praise you, Jesus. Hallelujah. 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 And let all the devil come out of us. Hallelujah. 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 Praise you, Jesus. Praise you, Jesus. Hallelujah. Hallelujah. ഇന്ന് നമ്മൾ യഥാർത്ഥ ദൈവത്തെ ആരാധിക്കേണ്ടതിൻ്റെയും യഥാർത്ഥ ദൈവത്തിൽ വിശ്വസിക്കേണ്ടതിൻ്റെയും ആവശ്യകതയെപ്പറ്റി അല്പം ഒന്ന് കാണുവാൻ പോവുകയാണ്. ನಾವು ಇವತ್ತು ಧ್ಯಾನಿಸುವಂಥದ್ದು ಯಥಾರ್ಥ ದೇವರನ್ನು ಆರಾಧಿಸುವುದು ಯಾವ ರೀತಿ ಎಂದು. പ്രിയമുള്ളവരെ, ബൈബിളിൽ നാം കാണുന്നുണ്ട് വിശ്വാസത്തിൻ്റെ പ്രത്യേകതയെക്കുറിച്ച്. ನಾವು ದೇವರ ವಚನದಲ್ಲಿ ಕಾಣುತ್ತದೆ ವಿಶ್ವಾಸದ ಪ್ರಾಮುಖ್ಯತೆಗಳು ಏನು. നമ്മൾ കേട്ടിട്ടുണ്ട് ദൈവത്തിന് ഒന്നാം സ്ഥാനം കൊടുക്കണം. ನಾವು ಕೇಳಿದ್ದೇವೆ ದೇವರಿಗೆ ಒಂದನೆಯ ಸ್ಥಾನ ಕೊಡಬೇಕು. എന്തിനാണ് ദൈവത്തിന് ഒന്നാം സ്ഥാനം കൊടുക്കണമെന്ന് പറയുന്നത്? ಯಾಕಾಗಿ ದೇವರಿಗೆ ಒಂದನೆಯ ಸ್ಥಾನ ನೀಡಬೇಕಂತ ಹೇಳುವುದು? ഈ ലോകത്തിൽ ദൈവമാണ് ഒന്നാമനായിട്ടുള്ളതും പൂർണ്ണനായിട്ടുള്ളതും. ಈ ಲೋಕದಲ್ಲಿ ಒಂದನೆಯವನಾಗಿ ದೇವರು ಮಾತ, പൂർണ്ണനാಗಿರುവನು ಆತನು ಮಾತ್ರ. ദൈവമാണ് പരിപൂർണതയുടെ ഏറ്റവും ഉയരത്തിൽ നിൽക്കുന്നത്. ದೇವರಾಗಿದ್ದಾರೆ ಪರಿಪೂರ್ಣತೆಯ ಉನ್ನತ ಸ್ಥಾನದಲ್ಲಿರುವನು. മറ്റെല്ലാവരും ദൈവത്തേക്കാൾ തൊട്ട് താഴെയുള്ളവരും അപൂർണരുമാണ്. ಬಾಕಿ ಇರುವವರೆಲ್ಲರೂ ದೇವರ ಕೆಳಗಡೆ ಇರುವವರು ಅಪೂರ್ಣರು ಆಗಿದ್ದಾರೆ. അപ്പോൾ നമ്മൾ ദൈവത്തിൻ്റെ സ്ഥാനം മറ്റൊരാൾക്ക് കൊടുത്തു കഴിയുമ്പോൾ അതിൻ്റെ അപൂർണതകൾ, ആ വ്യക്തിയുടെ അപൂർണതകൾ, ആ വസ്തുവിൻ്റെ അപൂർണതകൾ, ആ സാഹചര്യത്തിൻ്റെ അപൂർണതകൾ നമ്മിലേക്ക് കടന്നു വരും.
ನಾವು ದೇವರ ಸ್ಥಾನವನ್ನು ಬೇರೆ ವಸ್ತುಗಳಿಗೆ, ವ್ಯಕ್ತಿಗಳಿಗೆ, ಇನ್ನು ಯಾವುದಕ್ಕೂ ಕೊಟ್ಟರೆ ആ വ്യക്തിയുടെ അപൂർണതകൾ എന്ന് പറയുമ്പം നിങ്ങളൊന്ന് ചിന്തിച്ച് നോക്കിക്കേ. ನೋಡಿ, ಆ ವ್ಯಕ್ತಿಗಳ ಅಪೂರ್ಣತೆ ಏನೆಂದು ನೀವೊಮ್ಮೆ ಚಿಂತಿಸಿ ನೋಡಿ. ദൈവത്തിന്റെ സ്ഥാനം നിങ്ങൾ ഒരുപക്ഷെ നിങ്ങളുടെ ജീവിത പങ്കാളിക്ക് കൊടുത്തു എന്ന് വിചാരിക്കുക. ನೋಡಿ, ದೇವರಿಗೆ ಕೊಡುವ ಸ್ಥಾನವನ್ನು ನಿಮ್ಮ ಜೀವನದ ಸಂಗಾತಿಗೆ ಕೊಟ್ಟಿರಿ ಅಂತ ಒಮ್ಮೆ ನೀವು ಮೆಚ್ಚಿಸಿಕೊಳ್ಳಿ. ജീവന് തുല്യം സ്നേഹിക്കുന്ന ഭാര്യമാർ, ನೋಡಿ, ಅವರನ್ನು ಅತಿ ಹೆಚ್ಚಾಗಿ ಪ್ರೀತಿಸುವಂತ ಪತ್ನಿಯಂದಿರು, ജീവന് തുല്യം സ്നേഹിക്കുന്ന ഭർത്താക്കന്മാർ, ಅತಿ ಹೆಚ್ಚಾಗಿ ಪ್ರೀತಿಸುವಂತ ಪತಿಯಂದಿರು, ജീവന് തുല്യം സ്നേഹിക്കുന്ന മക്കൾ, ಅತಿ ಹೆಚ್ಚಾಗಿ ಪ್ರೀತಿಸುವ ಮಕ್ಕಳು, നമ്മൾ ജോലി സംബന്ധമായ കാര്യങ്ങൾ, ನಮ್ಮ ಕೆಲಸ ಕಾರ್ಯಗಳು, നമ്മുടെ മറ്റ് വസ്തുക്കൾ, ನಮ್ಮ ಬಾಕಿ ಇರುವ ಹಾಸ್ಪಿಟಲ್, നമ്മുടെ സമ്പത്ത്, ನಮ್ಮ ಆಸ್ತಿ ಸೊತ್ತುಗಳು, നമ്മുടെ കഴിവുകൾ, ನಮ್ಮ ಸಾಮರ್ಥ್ಯಗಳು, നമ്മുടെ പ്രശസ്തി, ನಮಗೆ ಲಭಿಸುವ ಪ್ರಶಸ್ತಿಗಳು, ഇതിനെല്ലാം നമ്മൾ പ്രാധാന്യം കൊടുത്തു കഴിയുമ്പോൾ ಇದಕ್ಕೆಲ್ಲ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡುವಾಗ ഇതിൻ്റെ ജീവിതത്തിലെ ഇവരുടെ അപൂർണതകൾ നമ്മുടെ ജീവിതത്തിലേക്ക് വന്നു തുടങ്ങും. ನೋಡಿ, ಇದರೆಲ್ಲ ಅಪೂರ್ಣತೆಗಳು ನಮ್ಮ ಜೀವನಕ್ಕೂ ಬರುತ್ತದೆ. കാരണം ദൈവമാണ് പൂർണ്ണനായ വ്യക്തി. ಕಾರಣವೇನೆಂದರೆ ಅದಕ್ಕೆ ಒಂದೇ ದೇವರೊಬ್ಬನೇ ಪೂರ್ಣನು. ദൈവത്തിന്റെ സ്ഥാനം, ದೇವರ ಸ್ಥಾನ ನಾವು മറ്റൊരു വ്യക്തിക്ക് കൊടുത്തു കഴിയുമ്പോഴത്തേക്കും ಒಬ್ಬ ವ್ಯಕ್ತಿಗೆ ಕೊಡುವಾಗ ആ വ്യക്തിയുടെ ജീവിതത്തിലെ എല്ലാ കുറവുകളും, ಜೀವನದ ಎಲ್ಲ ಕೊರತೆಗಳು എന്റെ ജീവിതത്തിലേക്കും കടന്നു വരാൻ തുടങ്ങും. ನಮ್ಮ ಜೀವನಕ್ಕೆ ಬರಲು ಸಾಧ್ಯವಿದೆ. ഉദാഹരണം പറഞ്ഞാൽ, ಉದಾಹರಣೆ ಹೇಳುವುದಾದರೆ, നിങ്ങളുടെ ജീവിത പങ്കാളി, ನಿಮ್ಮ ಜೀವನದ ಸಂಗಾತಿ പെട്ടെന്ന് ദേഷ്യപ്പെടുന്ന ഒരു വ്യക്തിയാണെന്ന് വിചാരിക്കുക. ಪಕ್ಕನೆ ದ್ವೇಷ ಪಡುವವರಾಗಿರಬಹುದು, ಕೋಪಗೊಳ್ಳುವವರು. ആ വ്യക്തിയുടെ കുറവ്, ಆ ವ್ಯಕ್ತಿಯ ಕೊರತೆ എന്റെ ജീവിതത്തിലും ನನ್ನ ಜೀವನದಲ್ಲೂ കണ്ടു തുടങ്ങും. ಅದು ಬಂದೇ ಬರುತ್ತೆ. അവൻ ദേഷ്യപ്പെടുമ്പോൾ, ಅವನು ಕೋಪಗೊಳ್ಳುವಾಗ, അവൾ ദേഷ്യപ്പെടുമ്പോൾ, ಅವಳು ಕೋಪಗೊಳ್ಳುವಾಗ ഞാനും തിരിച്ചു ദേഷ്യപ്പെടാൻ ನಾನು തുടങ്ങും. ಸಹ ತಿರುಗಿ ಅವರಿಗೆ ಕೋಪಪಡುತ್ತೇನೆ. പ്രിയമുള്ളവരെ, ഇങ്ങനെയാണ് ಹೀಗೆ ജീവിതത്തിൽ ಜೀವನದಲ್ಲಿ ദൈവത്തിന്റെ സ്ഥാനം ದೇವರಿಗೆ ಕೊಡುವ ಸ್ಥಾನ ആർക്കെല്ലാം കൊടുത്തിട്ടുണ്ടോ, ಬೇರೆ ಯಾವುದಕ್ಕೆಲ್ಲ ಕೊಟ್ಟಿದೆಯೋ ആ വ്യക്തിയുടെ കുറവുകൾ, ಆ ವ್ಯಕ್ತಿಯ ಕೊರತೆಗಳು നമ്മുടെ ജീവിതത്തിലേക്ക് ನಮ್ಮ ಜೀವನಕ್ಕೂ വന്നു തുടങ്ങുന്നത്. ಸ್ವಾಧೀನಪಡಿಸುತ್ತಾರೆ. അതുകൊണ്ട് ಆದುದರಿಂದ യഥാർത്ഥ ദൈവത്തിന്, ಯಥಾರ್ಥ ನಿಜವಾದ ದೇವರನ್ನು, പരിപൂർണ ദൈവത്തിന് ಪರಿಪೂರ್ಣರಾಗಿರುವ ದೇವರನ್ನು പ്രഥമ സ്ഥാനം കൊടുക്കുവാൻ ಆ ಪ್ರಥಮ ಸ್ಥಾನ ಕೊಡಲು വചനം, ದೇವರ ವಾಕ್ಯ നമ്മെ ഓർമ്മപ്പെടുത്തുന്നു. ನಮ್ಮನ್ನು ಇವತ್ತು ಹೇಳಿಕೊಳ್ಳುತ್ತದೆ. ഹല്ലേലൂയ, ಹಾಲೆಲೂಯ, പ്രൈസ് ടു ജീസസ്, ಪ್ರೈಸ್ ಟು ಜೀಸಸ್, ഹല്ലേലൂയ, ಹಾಲೆಲೂಯ, പ്രൈസ് ടു ജീസസ്, ഹല്ലേലൂയ. ಹಾಲೆಲೂಯ. പ്രിയമുള്ളവരെ, എന്തുകൊണ്ടാണ് നമ്മൾ ഹല്ലേലൂയ പറയണമെന്ന് പറയുന്ന അറിയാമോ? ಪ್ರಿಯರೇ, ನಾವು ಯಾಕಾಗಿ ಹಾಲೆಲೂಯ ಅಂತ ಹೇಳೋದು ಗೊತ್ತಾ? കൈ വിരിച്ചും കൈ ഉയർത്തിയും ഹല്ലേലൂയ പറയണമെന്ന് പറയാൻ കാരണം എന്താണ്? ಕರಗಳನ್ನು ಬಿಡಿಸಿ, ಇಲ್ಲದ್ರೆ ಕರಗಳನ್ನು ಎತ್ತಿ ಹಾಲೆಲೂಯ ಹೇಳಲು ಕಾರಣವೇನು? കൈ ഉയർത്തി പിടിക്കുമ്പോൾ ಈ ಕರಗಳನ್ನು ನಾವು ಬಿಡಿಸಿ ಇಡುವಾಗ കൈ വേദന എടുക്കാൻ തുടങ്ങും. ನಮ್ಮ ಕೈಗಳಿಗೆ ಸ್ವಲ್ಪ ನೋವುಂಟಾಗುತ್ತದೆ. ഈ വേദനയാണ്, ಈ ವೇದನೆ നമ്മുടെ പ്രാർത്ഥനയെ, ನಮ್ಮ ಪ್ರಾರ್ಥನೆಯನ್ನು സ്വർഗത്തിലേക്ക് എത്തിക്കുന്നത്, ಸ್ವರ್ಗಕ್ಕೆ ತಲುಪಿಸುವಂತದ್ದು. ನಮಗೆ ചരിത്രത്തിൽ കല്ലിന്മേൽ മുട്ടുകുത്തി നിന്ന് പ്രാർത്ഥിക്കുന്ന വിശുദ്ധരെ കാണാം. കല്ലിന ಮೇಲೆ ಮೊಣಕಾಲೂರಿ ಪ್ರಾರ್ಥಿಸುವ ಸಂತರನ್ನು ಕಂಡಿದ್ದೇವೆ. ഇത് അവർക്ക് നല്ല മിനുസമുള്ള തറ കിട്ടാത്തതുകൊണ്ടല്ല, ಅವರಿಗೆ ಒಳ್ಳೆಯ ಸ್ಥಳಗಳು ಲಭಿಸದೇ ಇರುವುದರಿಂದ ಅಲ್ಲ. മുട്ടുവേദന എടുക്കുമ്പോൾ, ಆ ಮೊಣಕಾಲು ನೋಯುವಾಗ ആ ವೇದನೆ നമ്മുടെ പ്രാർത്ഥനയെ, ಆ ಪ್ರಾರ್ಥನೆಯನ್ನು സ്വർഗത്തിലേക്ക് എടുക്കും, ಸ್ವರ್ಗಕ್ಕೆ ಬೇಗ ಸ್ವೀಕರಿಸುತ್ತಾರೆ. വില കൊടുത്ത്, ಬೆಲೆ ನೀಡಿ എന്തെങ്കിലും ಯಾವುದಾದರೂ നേടിയെടുത്താലേ ಅದನ್ನು ಸಂಪಾದಿಸಿದರೆ ಅದಕ್ಕೆ മൂല്യമുണ്ടാവുകയുള്ളൂ, ಮೂಲ್ಯವಿರುವುದು. അതുകൊണ്ടാണ് ಆದುದರಿಂದ ബൈബിളിൽ നാം കാണുന്നുണ്ട്, ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ദാവീദ് രാജാവ്, ദാവീദ് ಅರಸನು ഫ്രീ ആയിട്ട് സ്ഥലം കൊടുത്ത് ബലിയർപ്പിക്കാൻ മറ്റുള്ളവർ പറഞ്ഞപ്പോഴും ಫ್ರೀಯಾಗಿ ಸ್ಥಳ ಕೊಟ್ಟು ಅಲ್ಲಿ ಬಲಿ ಅರ್ಪಿಸಲು ಹೇಳಿದಾಗ ദാവീദ് പറഞ്ഞു, ದಾವೀದನು ಹೇಳಿದನು, എന്റെ കർത്താവിന് ನನ್ನ ಪ್ರಭುವಿಗೆ ബല കൊടുത്തേ ಬೆಲೆ ನೀಡಿಯೇ ഞാൻ ബലിയർപ്പിക്കൂ, ನಾನು ಬೆಲೆ ಅರ್ಪಿಸುವ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, പ്രൈസ് ടു ജീസസ്, ഹല്ലേലൂയ. ಹಾಲೆಲೂയ. പ്രിയമുള്ളവരെ, ಪ್ರಿಯರೇ, ഈ വചനത്തിലേക്ക് കടന്നു വരുമ്പോൾ ದೇವರ ವಾಕ್ಯವನ್ನು ನಾವು ബൈബിളിൽ നാം കാണുന്നുണ്ട്, ದೇವರ ವಾಕ್ಯದಲ್ಲಿ ಕಾಣುತ್ತೇವೆ, ഒരു അത്തിവൃക്ഷത്തെ ശപിക്കുന്ന ഈശോയെ, ಒಂದು ಅಂಜೂರದ ಮರವನ್ನು ಶಪಿಸುವ വിശുദ്ധ മത്തായി സുവിശേഷം ಮತ್ತಾಯನ ಸುವಾರ್ತೆ 18-ാം അധ്യായം 18ನೇ ಅಧ್ಯಾಯ ആ ವചനങ്ങളിലാണ് നാം കാണുന്നത്. ಆ ವಾಕ್ಯದಲ್ಲಿ ನಾವು ಕಾಣುವಂತದ್ದು അത്തിവൃക്ഷത്തെ ಅಂಜೂರದ ಮರವನ್ನು ശപിക്കുന്ന ഈശോയെ. ಶಪಿಸುವ ಯೇಸು ಸ್ವಾಮಿ. ഒരിക്കൽ ಒಮ್ಮೆ
ഒരു പ്രായം ചെന്ന ചേട്ടത്തി ಒಂದು ಪ್ರಾಯವಾದ ಒಬ್ಬ ತಾಯಿ പള്ളിയിൽ പോയി. ದೇವಾಲಯಕ್ಕೆ ಹೋಗಿ അന്ന് വികാരി അച്ഛൻ ಅವತ್ತು ಆ ಧರ್ಮಕೇಂದ್ರ ಗುರುಗಳು പള്ളിയിൽ വായിച്ച വചനഭാഗം ಆ ದೇವಾಲಯದಲ್ಲಿ ಅವತ್ತು ಓದಿದಂತ ದೇವರ ವಚನ ഈ അത്തിവൃക്ഷത്തെ ശപിക്കുന്ന ಈ ഭാഗമായിരുന്നു. ಅಂಜೂರದ ಮರವನ್ನು ಶಪಿಸುವಂತಹ ಅಧ್ಯಾಯವಾಗಿತ್ತು. ആ വചനത്വം കേട്ടപ്പോൾ ಈ ಅಧ್ಯಾಯದ ವಾಕ್ಯಗಳನ್ನು ಕೇಳಿದಾಗ ഈ ചേട്ടത്തി ഏറ്റവും കൂടുതൽ സ്പർശിച്ച വചനം, ಈ ತಾಯಿಗೆ ಅತಿ ಹೆಚ್ಚು ಸ್ಪರ್ಶಿಸಿದಂತ ವಾಕ್ಯ, വിശ്വാസത്തോടെ ವಿಶ್ವಾಸದೊಂದಿಗೆ ഈ മലയോട് ಈ ಬೆಟ್ಟವನ್ನು ഇവിടെ നിന്ന് മാറി ಇಲ್ಲಿಂದ ಹೋಗಿ കടലിൽ ചെന്ന് വീഴാൻ പറഞ്ഞാൽ ಸಮುದ್ರದಲ್ಲಿ ಹೋಗಿ ಬೀಳು ಅಂತ ಹೇಳಿದರೆ അത് സംഭവിക്കും. ಅದು ನಡೆಯುತ್ತದೆ. ചേട്ടത്തിക്ക് വളരെ സന്തോഷമായി. ತಾಯಿಗೆ ತುಂಬಾ ಸಂತೋಷವಾಯಿತು. കാരണ എല്ലാ ദിവസവും ಎಲ್ಲಾ ದಿನವೂ ഈ പ്രായമായ അമ്മജി ಈ ಪ್ರಾಯವಾದಂತ ತಾಯಿ ദേവാലയത്തിൽ പോകുമ്പോൾ ದೇವಾಲಯಕ್ಕೆ ಹೋಗುವಾಗ വലിയൊരു മല കയറി ഇറങ്ങിയാണ് പോകുന്നത്. ಬೆಟ್ಟವಾದ ಪ್ರದೇಶವನ್ನು ಹತ್ತಿ ಬರಬೇಕಿತ್ತು. അന്ന് വൈകുന്നേരം ಅವತ್ತು ಸಂಜೆ ഈ ചേട്ടത്തി തീരുമാനിച്ചു, ಈ ತಾಯಿ ಒಂದು ತೀರ್ಮಾನ ಮಾಡುತ್ತಾಳೆ. അത്താഴമൊക്കെ കഴിഞ്ഞ് അത്താഴമൊക്കെ കഴിഞ്ഞ് ಆ ಸಂಜೆ ಹೊತ್ತಿನ ಔತಣವೆಲ್ಲ ಕಳೆದು മുറ്റത്തിറങ്ങി ಆ ಮೈದಾನಕ್ಕೆ ಬಂದು ചേട്ടത്തി പറഞ്ഞു, ಆ ತಾಯಿ ಹೇಳ್ತಾಳೆ, മലയോട് കടലിൽ പോയി ചാട്. ಬೆಟ್ಟವೇ ನೀನು ಹೋಗಿ ಸಮುದ್ರಕ್ಕೆ ಹೋಗಿ ಬೀಳು. ಕಾರಣ ദേവാലയത്തിൽ പള്ളിയിൽ വെച്ച് ದೇವಾಲಯದಲ್ಲಿ ಗುರುಗಳು വികാരി അച്ഛൻ പറഞ്ഞു, ಗುರುಗಳು ಹೇಳಿದ್ರು, മലയോട് കടലിൽ പോയി ചെന്ന ചാടാൻ പറഞ്ഞാൽ സംഭവിക്കും. ಆ ಬೆಟ್ಟವನ್ನು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಅದು ಹಾಗೆ ನಡೆಯುತ್ತದೆ. ചേട്ടത്തിക്ക് സന്തോഷമായി. ಈ ತಾಯಿಗೆ ತುಂಬಾ ಸಂತೋಷವಾಯಿತು. കാരണം നാളെ നേരം വെളുക്കുമ്പോൾ ಕಾರಣ ನಾಳೆ ಬೆಳಿಗ್ಗೆ ಆಗುವಾಗ മല കയറാതെ ಈ ಬೆಟ್ಟ ಹತ್ತದೆ പള്ളിയിൽ പോകാം. ದೇವಾಲಯಕ್ಕೆ ಹೋಗ್ಬೋದಲ್ವಾ. അപ്പൊ ചേട്ടത്തി ചാടി അത്താഴം കഴിഞ്ഞിട്ട് പറഞ്ഞു, ಹಾಗೆ ತಾಯಿ ತನ್ನ ಸಂಜೆ ಹೊತ್ತಿನ ಔತಣವನ್ನು ಕಳೆದು നാളെ കടലിൽ പോയി ചാടിക്കണം. ನಾಳೆನೆ ಹೋಗಿ ನೀನು ಆ ಕಡಲಿಗೆ ಹೋಗಿ ಬೀಳ್ಬೇಕು. ചേട്ടത്തി ചാടിപ്പോയി വീട്ടിൽ കയറി കഥ കടച്ചിരിക്കുകയാണ്. ಹಾಗೆ ಅದು ಹೇಳಿದ ನಂತರ ಬಾಗಿಲು ಮುಚ್ಚಿ ಮನೆ ഇടയ്ക്കിടയ്ക്ക് ചേട്ടത്തിക്ക് ഒന്നും പുറത്ത് നോക്കാൻ തോന്നും, മല പോയോ ಕೆಲವೊಮ್ಮೆಲ್ಲ ಈ ತಾಯಿ ಅನಿಸ್ತಾಳೆ, ಒಮ್ಮೆ ನೋಡಿದರೆ ಹೋಗಿರಬಹುದಾ ಬೆಟ್ಟ ಅಂತ ಚಿಂತಿಸುತ್ತಿದ್ದಳು. ಕಾರಣ ക്യൂരിയോസിറ്റി ഉണ്ടല്ലോ. നാളെ രാവിലെ ഏൽക്കുമ്പം മലയുണ്ടോ ഇല്ലയോ, രാത്രി മല പോയോ ഇല്ലയോ, ചേട്ടത്തിക്ക് ഉറങ്ങാൻ പറ്റുന്നില്ല. ಒಂದು ಚಿಂತೆ, ಈ ಬೆಟ್ಟ ಹೋಯ್ತಾ ಇಲ್ಲ ಅಂತ ಚಿಂತೆ ಆಯ್ತು. ರಾತ್ರಿ ನಿದ್ರೆ ಮಾಡಲು ಆಗ್ತಾ ಇಲ್ಲ. അപ്പൊ ചേട്ടത്തി രാവിലെ നേരം വെളുത്ത് ಬೆಳಗಿನ ಹೊತ್ತು ಈ ചാടി എണീറ്റ് ಬೇಗ ಎದ್ದುಕೊಂಡು വാതില് തുറന്നു, ಬಾಗಿಲನ್ನು ತೆರೆದು നോക്കി, ನೋಡಿದಳು, കണ്ടു, ಕಾಣ್ತಾಳೆ. നിങ്ങൾ പറ, അവിടെ മലയുണ്ടോ ഇല്ലയോ? ಅಲ್ಲಿ ಬೆಟ್ಟ ಇರ್ತದಾ ಇಲ್ವಾ? ಹೇಳಿ, ನೀವೇ ಹೇಳಿ. നീ ಹೇಳಿ. ಬೆಟ್ಟ ಇರ್ತದೆ. മല എവിടെ ഉണ്ട്? ಬೆಟ್ಟ ಅಲ್ಲಿ ಉಂಟು, ಬೆಟ್ಟ ಅಲ್ಲಿ ಉಂಟು. കാരണ ആ വചനത്തിന്റെ തൊട്ട് മുൻഭാഗത്ത് ആ വചനದ ಮುಂದೆ ഈശോ ഇങ്ങനെ പറഞ്ഞു വെക്കുന്നു, യേശുസ്വാമി ഈ ರೀತಿ ಹೇಳುತ್ತಾರೆ, വിശ്വാസത്തോടെ പ്രാർത്ഥിക്കുകയും വിശ്വാസದೊಂದಿಗೆ ಪ್ರಾರ್ಥಿಸುತ್ತಾ ഈ മലയോട്, ഈ ಬೆಟ್ಟವನ್ನು ഇവിടെ നിന്ന് മാറി ಇಲ್ಲಿಂದ ಹೋಗಿ കടലിൽ ചെന്ന് വീഴാൻ പറഞ്ഞാൽ ಕಡಲಿಗೆ ಹೋಗಿ ಬೀಳು ಅಂತ ಹೇಳಿದರೆ അത് സംഭവിക്കും. ಅದು ನಡೆಯುತ್ತದೆ. നിങ്ങൾ സംശയിക്കാതിരിക്കണം. ಸಂಶಯ ಮಾತ್ರ, അങ്ങനെയാണ് വചനം പറയുന്നത്. ಅದು ಸಹ ದೇವರ ವಾಕ್ಯ ಹೇಳುತ್ತಿದೆ. വിശ്വസിക്കുകയും ವಿಶ್ವಾಸವು ഹൃദയത്തിൽ സംശയിക്കാതിരിക്കുകയും, ಹೃದಯದಲ್ಲಿ ಸಂಶಯಿಸದೇ ಇದ್ದರೆ ഈ അത്തിവൃക്ഷത്തോട് ഞാൻ ചെയ്തത് മാത്രമല്ല, ಈ ಅಂಜೂರ ಮರದಲ್ಲಿ ಮಾಡಿದ್ದು ಮಾತ್ರವಲ್ಲ, ഈ മലയോട് ಈ ಬೆಟ್ಟವನ್ನು ഇവിടെ നിന്ന് മാറി ಇಲ್ಲಿಂದ ಹೋಗಿ കടലിൽ ചെന്ന് വീഴാൻ പറഞ്ഞാൽ ಸಮುದ್ರದಲ್ಲಿ ಹೋಗಿ ಬೀಳು ಅಂತ ಹೇಳಿದರೆ സംഭവിക്കും. ಅದು ಸಹ ನಡೆಯುತ್ತದೆ. Praise the Lord. Praise the Lord. Hallelujah. 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 പ്രിയമുള്ളവരെ, പ്രിയരേ, ഈ ചേച്ചിക്ക് വിശ്വാസമുണ്ട്, ಈ ತಾಯಿಗೆ ವಿಶ್ವಾಸವೆಲ್ಲ ಉಂಟು. പക്ഷെ സംശയം ಆದರೆ കൂടുതലാണ്. ಸಂಶಯ ಹೆಚ್ಚು. കാരണം രാത്രി കിടന്നുറങ്ങാൻ പറ്റുന്നില്ല. ಕಾರಣ ರಾತ್ರಿ ಮಲಗಿ ನಿದ್ರಿಸಲಿಕ್ಕೆ ಆಗ್ತಾ ಇರಲಿಲ್ಲ. നമുക്ക് എന്താ പറയാ, മല മാറിയോ, നമ്മുടെ ചിന്ത മുഴുവൻ അതാണ്. ನೋಡಿ, ಮನಸ್ಸಿನಲ್ಲಿರುವ ಚಿಂತೆ ಬೆಟ್ಟ ಹೋಯ್ತಾ ಅಂತ. അതാണ് ഈശോ പറഞ്ഞത്. ಅದೇ ಯೇಸು ಹೇಳಿದ್ದು, ഹൃദയത്തിൽ ನೀವು സംശയിക്കരുത്, ಸಂಶಯಿಸಬಾರದು. നിങ്ങൾ സമർപ്പിച്ച് പ്രാർത്ഥിച്ചാൽ, ನೀವು ಸಮರ್ಪಿಸಿ ಪ್ರಾರ್ಥಿಸಿದರೆ, ഈ അൾത്താരയിൽ സമർപ്പിച്ച് പ്രാർത്ഥിച്ചാൽ, ಈ ಬಲಿಪೀಠದಲ್ಲಿ ನೀವು ಸಮರ್ಪಿಸಿಕೊಂಡು ಪ್ರಾರ್ಥಿಸಿದರೆ സംഭവിക്കുക തന്നെ ചെയ്യും. ಅದು ನಡೆಯುತ್ತದೆ. ഹല്ലേലൂയ, 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 ഹല്ലേലൂയ. പ്രൈസ് ദി ലോർഡ്, പ്രൈസ് ദി ലോർഡ്, ഹല്ലേലൂയ. ഹല്ലേലൂയ. ബൈബിളിൽ നമ്മൾ അബ്രാഹത്തെ കാണുന്നുണ്ട്. ನಾವು ಅಬ್ರಾಮನನ್ನು ಕಾಣುತ್ತೇವೆ. ഈ അബ്രാഹത്തിന്റെ കഥ വായിക്കുമ്പോൾ, ಈ ಅಬ್ರಾಮನ ಚರಿತ್ರೆಯನ್ನು ಓದುವಾಗ എനിക്ക് പലപ്പോഴും അത്ഭുതം തോന്നിയിട്ടുണ്ട്. ನಮಗೆ ತುಂಬಾ ಅದ್ಭುತ ಕಂಡಿದೆ. കാരണം മറ്റൊന്നുമല്ല, ಕಾರಣವೇನೂ ಅಲ್ಲ,
ഉൽപ്പത്തി പുസ്തകം 17-ാം അധ്യായത്തിൽ ಆದಿಕಾಂಡದಲ್ಲಿ 17ನೇ ಅಧ್ಯಾಯದಲ್ಲಿ നാം കാണുന്നുണ്ട്, ನಾವು ಕಾಣುತ್ತೇವೆ അബ്രാഹത്തിന് 100 വയസ്സ്, ಅಬ್ರಹಾಮನಿಗೆ 100 ವರ್ಷ, ഭാര്യ സാറയ്ക്ക് 90 വയസ്സ്. ಈ ಸಾರಾಳಿಗೆ 90 ವರ್ಷ. മാനുഷികമായി ചിന്തിച്ചാൽ ಮಾನುಷಿಕವಾಗಿ ನಾವು ಚಿಂತಿಸಿದರೆ അബ്രാഹത്തിന് കുഞ്ഞുണ്ടാവുകയില്ല, ಅಬ್ರಹಾಮನಿಗೆ ಮಕ್ಕಳಾಗಲು ಸಾಧ್ಯ, സാറ ഗർഭിണിയാവുകയുമില്ല. ಸಾರಾ ಗರ್ಭಿಣಿ ಆಗುವುದು ಸಹ ಇಲ್ಲ. പക്ഷെ ദൈവത്തിന്റെ ദൂതൻ ಆದರೆ ದೇವರ ದೂತನು ഈ അബ്രാഹത്തോട് ಈ പറയുകയാണ്, ಅಬ್ರಹಾಮನಲ್ಲಿ ಹೇಳುವಂತದ್ದು, നിനക്ക് ನಿನಗೆ ഒരു സന്തതി ഉണ്ടാകും. ಒಬ್ಬ ಸಂತತಿ ಹುಟ್ಟುತ್ತಾನೆ. ആ സന്തതിയുടെ പേര് ಆ ಸಂತತಿಯ ಹೆಸರು ഇസ്ഹാക്ക് എന്നായിരിക്കും. ಇಸ್ಹಾಕ್ ಎಂಬುದಾಗಿದೆ. അവനുമായി ಅವನು ಆಗಿ ഞാൻ ഒരു ഉടമ്പടി സ്ഥാപിക്കും, ನಾನೊಂದು ಒಡಂಬಡಿಕೆ ಮಾಡುತ್ತೇನೆ. അവന്റെ തലമുറ ಅವನ ತಲೆಮಾರು കടലിലെ മണൽത്തരി പോലെ പെരുകിക്കൊണ്ടിരിക്കും. ಸಮುದ್ರದ ಮರಳಿನಷ್ಟೇ ಹೆಚ್ಚಾಗುತ್ತದೆ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഇത് പറയുന്നത് ಇದನ್ನು ಹೇಳುವ ഉൽപ്പത്തി പുസ്തകം ಆದಿಕಾಂಡ 17-ാം അധ്യായത്തിലാണ്. 17ನೇ ಅಧ್ಯಾಯದಲ್ಲಿ, ഉൽപ്പത്തി പുസ്തകം ಆದಿಕಾಂಡ 22-ാം അധ്യായത്തില് 22ನೇ ಅಧ್ಯಾಯದಲ್ಲಿ ഇതേ ദൈവദൂതൻ ಇದೇ ದೇವದೂತನು അബ്രാഹത്തോട് പറയുകയാണ്, ಅಬ್ರಹಾಮನಲ್ಲಿ ಹೇಳುವುದು, നീ സ്നേഹിക്കുന്ന ನೀನು ಪ್ರೀತಿಸುವ നിന്റെ ഏക സന്തതിയെ ನಿನ್ನ ಏಕ ಸಂತತಿ എനിക്കായി ನನಗಾಗಿ ദഹന ബലി അർപ്പിക്കുക. ದಹನ ಬಲಿ ಅರ್ಪಿಸು. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. എൻ്റെ ഒരു ചോദ്യം, ನನ್ನ ಒಂದು ಪ್ರಶ್ನೆ, ദൈവം ഉൽപ്പത്തി പുസ്തകം 17-ാം അധ്യായത്തിൽ അബ്രാഹത്തോട് പറഞ്ഞു, ನೋಡಿ ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಅಬ್ರಹಾಮನಲ್ಲಿ ದೇವದೂತನು ಹೇಳುತ್ತಾನೆ, നിനക്ക് ഞാനൊരു സന്തതിയെ തരും, ನಿನಗೆ ನಾನೊಂದು ಸಂತತಿಯನ್ನು ಕೊಡುವೆನು, അവനിലൂടെ ಅವನ ಮುಖಾಂತರ നിന്റെ തലമുറ ನಿನ್ನ ತಲೆಮಾರು കടലിലെ മണൽത്തരി പോലെ പെരുകും. ಸಮುದ್ರದ ಮರಳಿನಷ್ಟು ಹೆಚ್ಚಾಗು. ഉൽപ്പത്തി പുസ്തകം 22-ാം അധ്യായത്തിൽ ಆದಿಕಾಂಡ 22ನೇ ಅಧ್ಯಾಯದಲ್ಲಿ ദൈവം വീണ്ടും ആവശ്യപ്പെടുന്നു, ದೇವರು ಪುನಃ ಅವನಲ್ಲಿ ಕೇಳಿಕೊಳ್ಳುವಂತದ್ದು, നിന്നെ സ്നേഹിക്കുന്ന ನೀನು ಪ್ರೀತಿಸುವ നിന്റെ ഏകജാതനെ ನಿನ್ನ ಏಕ ಪುತ್ರನನ್ನು എനിക്ക് ബലി അർപ്പിക്കുക. ನನಗಾಗಿ ಬಲಿಯರ್ಪಿಸು. അബ്രഹാം ഇസ്ഹാക്കിനെ ಇಸಾಕನನ್ನು ബലി അർപ്പിച്ചാൽ ಬಲಿಯರ್ಪಿಸಲು പിന്നെ എങ്ങനെ സന്തതി ഉണ്ടാവും? ಮತ್ತೆ ಯಾವ ರೀತಿ ಅವನಿಗೆ ಸಂತತಿ ಹೆಚ್ಚಾಗುತ್ತದೆ? എങ്ങനെ ഉണ്ടാവും? ಯಾವ ರೀತಿ ಸಂತತಿ ಹೆಚ್ಚಲ್ಪಡುತ್ತದೆ? പ്രിയമുള്ളവരെ, ಪ್ರಿಯರೇ, നിങ്ങൾ എന്തെങ്കിലും ഇങ്ങനെ ചിന്തിച്ചിട്ടുണ്ടോ? ನೀವು ಯಾವತ್ತಾದರೂ ಇದರ ಬಗ್ಗೆ ಚಿಂತಿಸಿದ್ದೀರಾ? 100 കഴിഞ്ഞ അബ്രാഹത്തിനും 100 ವರ್ಷ ಪ್ರಾಯ ಕಳೆದ ಅಬ್ರಹಾಮನಿಗೂ 90 കഴിഞ്ഞ സാറയ്ക്കും 90 ವರ್ಷ ಪ್ರಾಯ ಕಳೆದ ಸಾರಾಳಿಗೂ വാഗ്ദാനത്തിൽ ജനിച്ച ഈ കുഞ്ഞിൻ ವಾಗ್ದಾನದಲ್ಲಿ ಹುಟ್ಟಿದಂತಹ ಈ ಮಗ ഇവനെ ബലി അർപ്പിച്ചാൽ ಇವನನ್ನು ಬಲಿ ಅರ್ಪಿಸಿದರೆ പിന്നെ എങ്ങനെ സന്തതി ഉണ്ടാകും? ಮತ್ತೆ ಯಾವ ರೀತಿ ಇವರಿಗೆ ಸಂತತಿ ಉಂಟಾಗುವುದು? എന്റെ ചോദ്യം അതാണ്. ನನ್ನ ಪ್ರಶ್ನೆ ಎಷ್ಟೇ. നിങ്ങൾക്ക് ഉത്തരം അറിയാവോ? ನಿಮಗೆ ಉತ್ತರವಿದೆಯಾ? ഇത് പറയുമ്പം ಇದನ್ನು ಹೇಳುವಾಗ നിങ്ങളൊന്ന് ചിന്തിച്ചു നോക്കി. ನೀವೆಲ್ಲರೊಮ್ಮೆ ಚಿಂತಿಸಿ, ആശിച്ച് മോഹിച്ച് ആഗ്രഹിച്ച് പ്രാർത്ഥിച്ച് കാത്തിരുന്ന് ಪ್ರಾರ್ಥಿಸಿ ಮೋಹಿಸಿ ಬಯಸಿ ಇದ್ದಂತಹ ಈ ಮಗ ഒരു കുഞ്ഞുണ്ടായി കഴിയുമ്പോൾ ಒಂದು ಮಗು ಹುಟ್ಟಿದ ಮೇಲೆ ദൈവം പറയുകയാണ്, ದೇವರು ಹೇಳುತ್ತಾರೆ, നീ അവനെ എനിക്ക് ബലി അർപ്പിക്കണം. ನೀನು ಅವನನ್ನು ನನಗಾಗಿ ಬಲಿ ಅರ್ಪಿಸಬೇಕು. നിങ്ങളിൽ എത്ര പേർ ഇതിന് തയ്യാറാകും? ನಿಮ್ಮಲ್ಲಿ ಎಷ್ಟು ಮಂದಿ ಇದಕ್ಕೆ ತಯಾರಿದ್ದೀರಿ? നിങ്ങൾ എത്ര പേർ ഇതിന് തയ്യാറാകും? ನಿಮ್ಮಲ್ಲಿ ಎಷ್ಟು ಮಂದಿ ಇದಕ್ಕೆ ರೆಡಿ ಇದ್ದೀರಿ? നിങ്ങൾ കുഞ്ഞിന്റെ കാര്യം വിടും. ನೀವು ಮಕ್ಕಳ ವಿಷಯ ಬಿಡಿ. നിങ്ങൾക്കൊരു 10 ലക്ഷം രൂപ ആവശ്യമുണ്ടെന്ന് വിചാരിക്കുക. ನಿಮಗೆ ಒಂದು 10 ಲಕ್ಷದ ಅವಶ್ಯಕತೆ ಇದೆ. നിങ്ങൾ പ്രാർത്ഥിച്ച് കാത്തിരിക്കുകയാണ്. ನೀವು ಪ್ರಾರ್ಥಿಸಿ ಕಾದಿದ್ದೀರಿ. നിങ്ങൾക്ക് ലോട്ടറി അടിച്ചു. ಹಾಗೆ ನಿಮಗೆ ಒಂದು ಲಾಟರಿ ಸಿಕ್ಕಿ 10 ലക്ഷം രൂപ, 10 ಲಕ್ಷ ರೂಪಾಯಿ. അന്ന് രാത്രി ದೇವರ ದೂತ നിങ്ങളോട് പറയുക, ನಿಮ್ಮಲ್ಲಿ ಬಂದು ಕೇಳುತ್ತಾರೆ, 10 ലക്ഷം രൂപ നീ ഡിവൈനുകൾ കൊണ്ടേ കൊടുക്കുക. ಆ 10 ಲಕ್ಷವನ್ನು ಹೋಗಿ ನೀನು ಡಿವೈನ್ ಸೆಂಟರ್ಗೆ ಕೊಟ್ಟು ಬಿಡು. നിങ്ങൾ എത്ര പേര് കൊടുക്കും? ನಿಮ್ಮಲ್ಲಿ ಎಷ್ಟು ಮಂದಿ ಮಾಡುತ್ತೀರಿ? ഒന്ന് കൈ പൊക്കി കാണിക്കുക. ಕೈ ಮೇಲೆ ಮಾಡುತ್ತೀರಾ? എത്ര പേര് കൊടുക്കും? ಎಷ್ಟು ಜನ ಕೊಡ್ತೀರಿ? നിങ്ങൾക്ക് 10 ലക്ഷം രൂപ ആവശ്യമുണ്ട്. ನಿಮಗೆ 10 ಲಕ್ಷದ ಅಗತ್ಯವಿದೆ, അത്യാവശ്യമാണ്. ತುಂಬಾ ಅವಶ್ಯವಾದ ಸಮಯ ആ ನಿಮಗೆ. സമയത്ത് ಆ ಸಮಯದಲ್ಲಿ നിങ്ങൾക്ക് ലോട്ടറി അടിച്ചു, ನಿಮಗೆ ಲಾಟರಿ ಹೊಡೆಯಿತು, 10 ലക്ഷം കിട്ടി, 10 ಲಕ್ಷ ನಿಮಗೆ നിങ്ങൾ ದೊರಕಿತು, സന്തോഷിച്ച് ನೀವು ತುಂಬಾ ಸಂತೋಷದಿಂದ ಇದ್ದೀರಿ. അന്ന് അത്താഴം കഴിഞ്ഞിരിക്കുമ്പം ಆಗಿರುವಾಗ ദൈവം പറയുന്നു, ದೇವದೂತನು ಹೇಳುತ್ತಾನೆ, 10 ലക്ഷം രൂപ ഡിവൈൻ പ്രയർ സെന്റർ കൊടുക്കും. ಆ 10 ಲಕ್ಷ ಡಿವೈನ್ ಸೆಂಟರ್ಗೆ ಕೊಡುವಂತ. എത്ര പേര് കൊടുക്കും? ಎಷ್ಟು ಮಂದಿ ಕೊಡ್ತೀರಿ? 1 2 3 4 5 6 7 8 പേര്. 8 ಮಂದಿ ಕೊಡ್ತಾರೆ. ബാക്കിയുള്ളവർ കൊടുക്കുകയല്ല. ಬಾಕಿಯವರವರು ಕೊಡುವುದಿಲ್ಲ.
കാരണം എന്താണ്? ಕಾರಣವೇನು? നമുക്ക് പൈസ ആവശ്യമുണ്ട്. ಅವರಿಗೆ ಆ ಹಣದ ಅಗತ್ಯವಿದೆ. ആഗ്രഹിച്ച സമയത്ത് പൈസ കിട്ടി. ಅವರಿಗೆ ಇಚ್ಛಿಸಿದಂತ ಸಂದರ್ಭ ದುಡ್ಡು ಸಿಕ್ಕಿತು. ഇനിയിപ്പോ 10 ലക്ഷം രൂപ അവിടെ കൊടുക്കാൻ പറഞ്ഞാ ಇನ್ನು 10 ಲಕ್ಷ ಅಲ್ಲಿ ಕೊಡು ಅಂತ ಹೇಳಿದರೆ, പറഞ്ഞല്ലോ ഇത്രയും പേരില് 8 പേരൊക്കെ പൈസ കൊടുക്കാൻ പറ്റും. ನೋಡಿ ಇಷ್ಟು ಜನರಲ್ಲಿ 8 ಮಂದಿ ಮಾತ್ರ ചിന്തിച്ചു നോക്കിക്കേ. ನೋಡಿ ಚಿಂತಿಸಿರಿ. ഇതിന്റെ 3 ഇരട്ടി ആഗ്രഹത്തോടെ ജനിച്ച കുഞ്ഞിനെ ബലിയർപ്പിക്കാൻ ನೋಡಿ ಇದರಿಂದ ಎಷ್ಟೋ ಆ ಇಚ್ಛೆಯಿಂದ ಹುಟ್ಟಿದಂತಹ ಮಗು ಅಬ್ರಾಮನಿಗೆ. നിങ്ങൾ ആ അബ്രാഹത്തിന്റെ മാനസിക അവസ്ഥ ನೋಡಿ ಅಬ್ರಾಮನ ಒಂದು ಮಾನಸಿಕ ಅವಸ್ಥೆ ನೀವು ಚಿಂತಿಸಿ. ഏകജാതനെ ಆ ಏಕಪುತ್ರ ബലിയർപ്പിക്കാൻ പോവുക, ಬಲಿ ಅರ್ಪಿಸಲು ಹೋಗುವಂತದ್ದು. രാത്രിയിൽ ദൈവദൂതൻ പറയുന്നു, ರಾತ್ರಿಯಲ್ಲಿ ದೇವದೂತನ ಹೇಳುತ್ತಾನೆ, വചനത്തിൽ നാം വായിക്കുന്നു, പിറ്റേ ദിവസം തന്നെ അവർ യാത്ര പുറപ്പെട്ടു. ಮರುದಿನವೇ ತಕ್ಷಣ ಅವರು ಪ್ರಯಾಣ ಮಾಡುತ್ತಾರೆ. അബ്രാഹം, ಇಸಾಕ್, പിന്നെ വേലക്കാര് ಸ್ವಲ್ಪ ಕೆಲಸದಾಳರು യാത്ര തുടങ്ങി. ಅವರು ಪ್ರಯಾಣ ಮಾಡುತ್ತಾರೆ. 3 ദിവസങ്ങൾക്ക് ശേഷം 3 ದಿನಗಳ ನಂತರ മോറിയ ദേശത്തെത്തി. ಮೋರಿಯಾ ದೇಶ ತಲುಪುತ್ತಾರೆ. മലയുടെ മുകളിൽ ಆ ಬೆಟ್ಟದ ಮೇಲೆ അവർക്ക് ബലി അർപ്പിക്കണം. ಅವರಿಗೆ ಬಲಿ ಅರ್ಪಿಸಬೇಕು. അപ്പം ഏകദേശം കണക്ക് കൂട്ടിയാൽ 5 ദിവസമായി. ಆಗ ನಾವೊಂದು ಲೆಕ್ಕ ಮಾಡಿದ್ರಿಂದ 5 ದಿನವಾಗುತ್ತದೆ. ദൈവം പറഞ്ഞ രാത്രി, പിറ്റേ ദിവസം രാവിലെ, ದೇವರ ದಿನದ ರಾತ್ರಿ, ಮರುದಿನ ಬೆಳಿಗ್ಗೆ, പിന്നെ 3 ദിവസത്തെ യാത്ര, ಮತ್ತೆ 3 ದಿನದ ಪ್ರಯಾಣ. 5 ദിവസം 5 ದಿನ ഈ അബ്രാഹാം ഉള്ളിൽ ಒಳಗಡೆ വേദനയോടെ യാത്ര ചെയ്യുക, വേദനയൊಂದಿಗೆ ಪ್ರಯಾಣ ಮಾಡುವ. ഓരോ സ്റ്റെപ്പ് എടുത്തു വെക്കുമ്പോഴും ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ അബ്രാഹത്തിന് അറിയാം, ಅಬ್ರಾಹ್ಮನಿಗೆ ಗೊತ್ತು, ആ മലയിൽ, ಆ ಬೆಟ್ಟದಲ್ಲಿ എന്റെ ഈ കുഞ്ഞ്, ನನ್ನ ಈ ಮಗ ഞാൻ ബലിയർപ്പിക്കും. ನಾನು ಬಲಿಯರ್ಪಿಸಬೇಕು. സാറായോട് പറഞ്ഞിട്ടില്ല, ಸಾರಾಯಲ್ಲಿ ಹೇಳಲಿಲ್ಲ, വീട്ടിൽ ആരോടും പറഞ്ഞിട്ടില്ല, ಮನೆಯಲ್ಲಿ ಯಾರಲ್ಲಿ ಹೇಳಲಿಲ್ಲ. നിങ്ങളൊന്ന് ചിന്തിച്ചു നോക്കിക്കേ. ನೀವೊಮ್ಮೆ ಚಿಂತಿಸಿರಿ ಪ್ರಿಯ. സാറായോട് പറഞ്ഞാൽ ಸಾರಾನಲ್ಲಿ ಹೇಳಿದರೆ സാറ സമ്മതിക്കോ? ಸಾರ ಅದಕ್ಕೆ ಒಪ್ಪುತ್ತಾಳ? സാറ സമ്മതിക്കോ? ಸಾರ ಒಪ್ಪುತ್ತಾಳ? ഇല്ല, സമ്മതിക്കുകയല്ല. അബ്രാഹത്തെ ബലിയർപ്പിക്കും മിക്കവാറും. ಅಬ್ರಾಮನು ಬೇಕಾದರೆ ಬಲಿ ಅರ್ಪಿಸುತ್ತಾರೆ ಸಾರ, പക്ഷെ ಇಸഹാಕനെ ಆದರೆ സമ്മതിക്കില്ല. ಇಸಾಕನನ್ನು ಕೊಡುವುದಿಲ್ಲ. സാറ ചിന്തിക്കുമ്പോ ശരിയാണല്ലോ, ಸಾರ ಚಿಂತಿಸುವಾಗ ಸರಿಯಲ್ವಾ? അബ്രാഹാം കുഞ്ഞാണ്, സോറി ಅಲ್ಲ, ഇസഹാക്ക് കുഞ്ഞാണ്, ಇಸಾಕ ಮಗು. അബ്രാഹത്തിന് പ്രായമായി. ಅಬ್ರಾಮನಿಗೆ ಪ್ರಾಯವಾಯಿತು. സാറ പറയും, ಸಾರ ಹೇಳ್ತಾಳೆ, നീ പോയി ബലിയർപ്പിച്ചോ, ನಿನ್ನನ್ನು ಬೇಕಾದರೆ ಬಲಿ ಮಾಡಿಕೋ, കുഞ്ഞിനെ കൊല്ല. ಆದರೆ ಮಗನನ್ನು ಮಾತ್ರ ಕೊಡುವುದಿಲ್ಲ. അതുകൊണ്ട് ಆದುದರಿಂದ സാറായോട് പോലും പറയാതെ ಸಾರಲ್ಲಿಯೂ ಹೇಳಲಿಲ್ಲ. അബ്രാഹാം ഇസഹാക്കിനെ കൂട്ടി ಇಸಾಕನನ್ನು ಕರೆದುಕೊಂಡು യാത്ര പോവുകയാണ്, ಪ್ರಯಾಣ ಮಾಡುತ್ತಾರೆ. വഴിമധ്യേ ದಾರಿಯ ಮಧ್ಯದಲ್ಲಿ ഇസഹാക്ക് അബ്രാഹത്തോട് ഒരു ചോദ്യം ചോദിച്ചു. ಅಬ್ರಾಮನಲ್ಲಿ ಒಂದು ಪ್ರಶ್ನೆ ಕೇಳುತ್ತಾರೆ, അപ്പാ, ತಂದೆ, ബലിക്കുള്ള വിറകുണ്ട്, തീയുണ്ട്, കുഞ്ഞാടെവിടെ? ಬೆಲಿಗಿರುವ ಕಟ್ಟಿಗೆ ಇದೆ, ಬೆಂಕಿ ಇದೆ, ಕುರಿಮರಿ ಎಲ್ಲಿ? നിങ്ങൾ ചിന്തിച്ചു നോക്കിക്കേ. ಚಿಂತಿಸಿ ಪ್ರಿಯರೇ. ചങ്ക് തകർന്നിരിക്കുന്ന ನೋಡಿ, ಹೃದಯ ಒಡೆದಿದೆ അപ്പനോട് ತಂದೆಯಲ್ಲಿ മകൻ ചോദിക്കുകയാണ്, ಕೇಳುವಂತದ್ದು, അപ്പ, ತಂದೆ, വിറകുണ്ട്, ಕಟ್ಟಿಗೆ ಇದೆ, തീയുണ്ട്, ಬೆಂಕಿ ಇದೆ, കത്തിയുണ്ട്, ಕತ್ತಿ ಇದೆ, ആടെവിടെ? ಆದರೆ ಕುರಿಮರಿಯಲ್ಲಿ, ബലിക്കുള്ള കുഞ്ഞാടെവിടെ? ಆ ಬಲಿ ಅರ್ಪಿಸಲು ಬೇಕಾದ ಕುರಿಮರಿಯಲ್ಲಿ. യാത്രാ മധ്യേ ഇസഹാക്ക് അബ്രാഹത്തോട് ചോദിക്കും, ಪ್ರಯಾಣ ಮಧ್ಯದಲ್ಲಿ ಇಸಾಕನ ತಂದೆಯಲ್ಲಿ ಕೇಳುವಂತ. അബ്രാഹാം പറഞ്ഞു, ಅಬ್ರಾಹ್ಮನು ಹೇಳಿದನು, മലമുകളിൽ ಆ ಬೆಟ್ಟದ ಮೇಲೆ ദൈവം കുഞ്ഞാടിനെ തരും, ದೇವರು ಕುರಿಮರಿಯನ್ನು ಕೊಡುತ್ತಾನೆ. ഹല്ലേലൂയ, 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 ഹല്ലേലൂയ. പ്രൈസ് യു ജീസസ്, Praise you, Jesus. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. പ്രിയമുള്ളവരെ, പ്രിയരേ, അബ്രാഹാം വഴിമധ്യേ ದಾರಿಯ ಮಧ್ಯೆ ഇസഹാക്കിനോട് പറഞ്ഞു, ಇಸಾಕನಲ್ಲಿ ಹೇಳಿದರು, മലമുകളിൽ ಬೆಟ್ಟದ ಮೇಲೆ ದೇವರು നമുക്ക് കുഞ്ഞാടിനെ തരും. ನಮಗೆ ಕುರಿಮರಿಯನ್ನು ನೀಡುವರು. മലയുടെ മുകളിലെത്തി ಆ ಬೆಟ್ಟದ ಮೇಲೆ ತಲುಪಿದ അബ്രാഹാം ബലിപീഠമുണ്ടാക്കി, ಬಲಿಪೀಠವನ್ನು ಮಾಡುತ್ತಾ വിറകടുക്കി, ಆ ಕಟ್ಟಿಗಳನ್ನು ಸಜ್ಜು ಮಾಡುತ್ತಾ, തീ കൊളുത്തി, ಬೆಂಕಿ ಕೊಡುತ್ತಾನೆ. ಮಗನನ್ನು ഈ തീയുടെ മേളിൽ വിറകിന്റെ മേളിൽ കിടത്തി, ಈ ಕಟ್ಟಿಗೆಯ ಮೇಲೆ ಮಲಗಿಸಿ, കത്തിയെടുത്തു, ಕತ್ತಿಯನ್ನು ತೆಗೆದು കുത്താൻ തുടങ്ങുമ്പോ ಅವನಿಗೆ ಚೂರಿ ಹಾಕಲು ಹೋದಾಗ ദൈവത്തിന്റെ ദൂതൻ പറഞ്ഞു, ದೇವರ ದೂತನು ಹೇಳಿದ, അബ്രാഹാമേ, ನೀ അവനെ ബലിയർപ്പിക്കരുത്, ನೀನು ಅವನನ್ನು ബലിയರ್ಪಿಸಬೇಡ. ഇത്രയും ഉള്ളത് നിന്റെ വിശ്വാസം. ಇಷ್ಟು ಆಳವಾದ ವಿಶ್ವಾಸ. നിനക്കുള്ള ബലിയർപ്പിക്കാനുള്ള കുഞ്ഞാട് ನಿನಗೆ ಬಲಿಯರ್ಪಿಸಲಿರುವಂತಹ ಕುರಿಮರಿ മുള്ളുകൾക്കിടയിൽ കൊമ്പുടക്കി കിടപ്പുണ്ട്. ಆ ಮುಳ್ಳು ಪೊದೆಗಳ ಮಧ್ಯದಲ್ಲಿ. ഹല്ലേലൂയ,
ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. നിങ്ങൾ ഓർത്തേ, ನೋಡಿ ಗಮನಿಸಿ ಪ್ರಿಯ. വഴി മധ്യേ ದಾರಿ ಮಧ್ಯದಲ್ಲಿ അബ്രാഹം പറഞ്ഞു, ಅಬ್ರಾಹ್ಮನು ಹೇಳಿದನು, ബലിക്കുള്ള കുഞ്ഞാടിനെ ಬೆಲಿಗಿರುವಂತಹ ಕುರಿಮರಿ ആര് തരും? ಯಾರು ಕೊಡುತ್ತಾರೆ? ദൈവം തരും. ದೇವರು ಕೊಡುತ್ತಾರೆ. Praise the Lord. Praise the Lord. Praise the Lord. Praise the Lord. മലമുകളിൽ ಬೆಟ್ಟದ ಮೇಲೆ ബലിയർപ്പിക്കാനുള്ള ബലി അർപ്പിಸಲು കുഞ്ഞിനെ, ആടിനെ ಕುರಿಮರಿಯನ್ನು ആര് കൊടുത്തു? ಯಾರು ಕೊಟ್ಟರು ಪ್ರಿಯರೇ? ദൈവം കൊടുത്തു. ದೇವರು ಕೊಟ್ಟರು. ഹല്ലേലൂയ. Hallelujah. Praise the Lord. Praise the Lord. Praise the Lord. Praise the Lord. പ്രിയമുള്ളവരെ, ಪ್ರಿಯರೇ, ഈ വചനം നമ്മൾ ഓർമ്മപ്പെടുത്തുന്ന ഒരു സത്യമുണ്ട്. ಈ ವಾಕ್ಯ ನಮ್ಮಲ್ಲಿ ಹೇಳಿಕೊಳ್ಳುವ ಒಂದು ಸತ್ಯವಿದೆ. നമ്മുടെ ജീവിതത്തിലെ ನಮ್ಮ ಜೀವನದಲ್ಲಿ നമ്മൾ ആഗ്രഹിച്ച് സ്വന്തമാക്കിയത് ನಾವು ತುಂಬಾ ಇಚ್ಛಿಸಿ ಸ್ವಂತವಾಗಿಸಿದ നമുക്ക് നഷ്ടപ്പെട്ടു പോകുമെന്ന് തോന്നുമ്പോൾ ನಮಗೆ ನಷ್ಟವಾಗಿ ಹೋಗುತ್ತದೆ ಎಂದು ಬಂದಾಗ അതൊരു നഷ്ടപ്പെടലല്ല, ಅದೊಂದು ನಷ್ಟವಲ್ಲ, അത് ദൈവത്തിന്റെ ದೇವರ വലിയ പദ്ധതികൾ ಅದು ದೊಡ್ಡ ಪದ್ಧತಿ നമുക്ക് നഷ്ടപ്പെടാതിരിക്കാൻ ನಮಗೆ ನಷ್ಟವಾಗದೇ ಇರಲು അത് ദൈവം മാറ്റിവെക്കുന്ന ದೇವರು ಬೇರ್ಪಡಿಸಿರುವಂತಹ ചെറിയ ചെറിയ ಸಣ್ಣ ಸಣ್ಣ ചെറിയ വേദനകളാണ്. ಸಣ್ಣ ಸಣ್ಣ ನೋವುಗಳು. ഈ വേദനയെ, ಈ ನೋವುಗಳನ್ನು നീ സഹിക്കാൻ തയ്യാറായ ನೀನು ಸಹಿಸಲು ರೆಡಿ ಆದರೆ ദൈവം നിനക്ക് അനുഗ്രഹം തരും. ದೇವರು ನಿನಗೆ ದೊಡ್ಡ ಅನುಗ್ರಹವನ್ನು വിശുദ്ധ ಕೊಡುತ್ತಾನೆ. പത്രോസിന്റെ 1-ാം ലേഖനം ಪೇತ್ರನ 1ನೇ ಲೇಖನ 5:6 പറയുന്നു, 5:6 ಹೇಳುತ್ತಾರೆ, ദൈവസന്നിധിയിൽ ದೇವರ ಸನ್ನಿಧಿಯಲ್ಲಿ നീ എളിമയോടെ നിൽക്കുക, ನಿನ್ನನ್ನೇ ತಗ್ಗಿಸಿ ನಿಂತು ദൈവത്തിന്റെ ശക്തമായ കരത്തിൻ കീഴിൽ ದೇವರ ಕರದ ಕೆಳಗಡೆ അവിടുന്ന് നിങ്ങളെ ಅಲ್ಲಿ ನಿಮ್ಮನ್ನು തക്ക സമയത്ത് ತಕ್ಕ ഉയർത്തുക. ಸಂದರ್ಭದಲ್ಲಿ ഹല്ലേലൂയ, ഹല്ലേലൂയ, ഹല്ലേലൂയ. നമ്മുടെ എല്ലാ വേദനകളെയും, ನಮ್ಮ ಎಲ್ಲ ವೇದನೆಗಳು, പ്രശ്നങ്ങളെയും, ಸಮಸ್ಯೆಗಳು, പ്രതിസന്ധികളെയും ഈശോയുടെ മുമ്പിലേക്ക് സമർപ്പിച്ചുകൊണ്ട് ಸನ್ನಿಧಿಯಲ್ಲಿ നമുക്ക് ಸಮರ್ಪಿಸು. സ്തുതിച്ചൊന്ന് ಎಲ್ಲರೂ പ്രാർത്ഥിക്കാം. ಸ್ವತಂತ್ರವಾಗಿ ಸ್ತುತಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಸರಯತಿ ಸ್ತುತಿಸಿರಿ. ಹಾಲೆಲೂಯ, 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 ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നമുക്ക് കുർബാന തുടരാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, ಕಾಣಿಕೆ ಅರ್ಪಿಸುವಂತಹ ಸಮಯ. तुझ्या पायांतळी नितळ जाऊच्या आकाशे आमची काळजां मेळ्ळी. मागता तुझे लागी पातकी निर्भागी, मागता तुझे लागी पातकी निर्भागी, उपकार सभा केल्याय तुवें दिवून आमकां जिवीत नवें भेटयता वास जीवन आमचें उड्या वायना सवें. Pray, brethren, that my sacrifice and yours may be acceptable to God the Almighty Father. May the Lord accept the sacrifice at your hands, for the grace and glory of His name, for our good and good of all His church. Let's pray. May your merciful grace prepare your servants, O Lord, for the worthy celebration of these mysteries, and lead them to it by a devout way of life, through Christ our Lord. Amen. The Lord be with you. And with your spirit. Lift up your hearts. We lift them We up lift our heart to the Lord. Let us give thanks to the Lord our God. It is It's right right and and just. just. It is truly right and just, our duty and our salvation, always and everywhere, to give you thanks, Father most holy, through your beloved Son, Jesus Christ, your word, through whom you made all things, whom you sent as our Savior and Redeemer, incarnate by the Holy Spirit and born of the Virgin, fulfilling your will and gaining for you a holy people,
he stretched out his hands and entered his passion so as to break the bonds of death and manifest the resurrection. And so, with the angels and all the saints, we declare your glory as with one voice we acclaim. Hosanna, ಯೇಸುವಿನ ನಾಮಕ್ಕೆ Hosanna, 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 ಯೇಸುವಿನ ನಾಮಕ್ಕೆ Hosanna, Hosanna, Hosanna. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತನು ನೀನೇ, ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೋಸಾನಾ Hosanna, ಹೋಸಾನಾ Hosanna, ದಾವೀದ ಪುತ್ರನಿಗೆ ಹೋಸಾನಾ ಹೋಸಾನಾ Hosanna, ಹೋಸಾನಾ Hosanna, ದಾವೀದ ಪುತ್ರನಿಗೆ ಹೋಸಾನಾ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವರಿಗೆ ಹೋಸಾನಾ. ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. Hosanna, ಹೋಸಾನಾ Hosanna, ಕನ್ಯಾತನಯಗೆ ಹೋಸಾನಾ ಹೋಸಾನಾ Hosanna, ಹೋಸಾನಾ Hosanna, ಕನ್ಯಾತನಯಗೆ ಹೋಸಾನಾ. You are indeed holy, Lord, the fountain of all holiness. Make holy, therefore, these gifts, we pray, by sending down His Spirit upon them like the dewfall, so that they may become first the body and blood of our Lord Jesus Christ. At the time when He was betrayed and entered willingly into His passion, He took the bread and, giving thanks, broke it and gave to His disciples, saying, "Take this, all of you, and eat of it, for this is my body, which will be given up for you." In a similar way, when the supper was ended, He took the chalice, and once more giving thanks, He gave it to His disciples, saying, "Take this, all of you, and drink from it, for this is the chalice of my blood, the blood of the new and eternal covenant, which will be poured out for you and for many for the forgiveness of sins. Do this in memory of me." The mystery of faith. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. Therefore, as we celebrate the memorial of His death and resurrection, we offer you, Lord, the bread of life and the chalice of salvation, giving thanks that you held us worthy to be in your presence and minister to you. Humbly we pray that, partaking of the body and blood of Christ, we may be gathered in one by the Holy Spirit. Remember, Lord, your church spread throughout the world, and bring her to the fullness of charity, together with Francis, our Pope, Peter Paul, our Bishop, and all the clergy.
Remember also brothers and sisters who have fallen asleep in the hope of resurrection, and all who have died in your mercy. Welcome them in the light of your face. Have mercy on us all, we pray, that with the Blessed Virgin Mary, Mother of God, with the blessed apostles and all the saints who have pleased you throughout the ages, we may merit to be co-heirs to eternal life, and may praise and glorify you through your Son, Jesus Christ. Through him and with him and in him, O God Almighty Father, in the unity of the Holy Spirit, all glory and honor is yours forever and ever. Amen. 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 At the Savior's command and formed by the divine teaching, we dare to say, Our Father, Who art in in heaven, heaven, hallowed be thy name. Thy kingdom come, thy will be done, on earth as it is in heaven. Give Give us us today our daily bread, forgive us our trespasses, as we forgive those who trespass against us. Lead us not into temptation, but deliver us from evil. Amen. deliver us, Lord, we pray, from every evil. Graciously grant peace nowadays, that by the help of your mercy we may be always free from sin and safe from all distress, as we wait the blessed hope and the coming of our Savior Jesus Christ. For the kingdom, the power, Power, and the glory are yours, now and forever. Lord Jesus Christ, who said to your apostles, Peace I leave you, my peace I give you, look not on our sins, but on the faith of your church, and graciously grant her peace and unity in accordance with your will, who live and reign forever and ever. Amen. The peace of the Lord be with you always. And with your spirit. Let us offer each other the sign of peace. Lamb of God, who take away the sins of the world, have mercy on us. Lamb of God, you take away the sins of the world, Have have mercy on us. Lamb of God, you take away the sins of the world, grant us peace. Behold the Lamb of God, behold him who takes away the sins of the world. Lord, I am not Lord, I am worthy not worthy that to you should receive enter it, my but room, only say the but word, its and word, my soul my soul shall shall be be healed. healed. May the body and blood of Christ crucified, laid behind the stone. You live to die, rejected and alone, like a rose trampled on the ground. You took the fall and thought of me above all powers, above all things, above all nature and all created things, above all wisdom and all the ways of man. You were here before the world began. Above all kingdoms, above all thrones, above all wonders the world has ever known, above all wealth and treasures of the earth,
There's no way to measure what you were. Crucified, laid behind the stone, you live to die, rejected and alone, like a rose trampled on the ground. You took the fall, thought of me above all. Crucified, laid behind the stone, you live to die, rejected and alone, like a rose trampled on the ground. You took the fall, thought of me above, like a rose trampled on the ground. You took the fall, thought of me above. Crucified, laid behind the stone, you live to die, rejected and alone, like a rose trampled on the ground. You took the fall, thought of me above. Grant your people, O Lord, we pray, health of mind and body, that by constancy in good deeds they may always merit the defense of your protection through Christ our Lord. Amen. The Lord be with you. And with your spirit. May Almighty God bless you, Father, Son, and Holy Spirit. Amen. The Mass is ended. Go forth and serve the Lord. Thanks be to God. ಒಂದು ನಿಮಿಷ ಪ್ರಿಯರೇ, ಕರಗಳನ್ನು ಮೇಲೆತ್ತಿ ನಮಗಾಗಿ ಪರಿಶುದ್ಧ ಬಲಿಯನ್ನು ಅರ್ಪಿಸಿದಂತಹ ಫಾದರ್ ರೋಣಿ ಗುರುಗಳಿಗಾಗಿ ಪ್ರಾರ್ಥಿಸುವ. ಅವರ ಮುಖಾಂತರ ಬಂದಂತಹ ದೇವರ ವಾಕ್ಯಗಳನ್ನು ನಮ್ಮ ಜೀವನಕ್ಕೆ ಸ್ವೀಕರಿಸಿಕೊಂಡು ಆ ವಚನದ ಆಶೀರ್ವಾದಗಳನ್ನು ಅನುಗ್ರಹಗಳನ್ನು ಪಡೆದುಕೊಳ್ಳುವ. ಗುರುಗಳ ಮುಂದಿನ ಎಲ್ಲ ಅವರ ವಿದ್ಯಾಭ್ಯಾಸಕ್ಕಾಗಿಯೂ ಅವರ ಮುಂದಿನ ಎಲ್ಲ ಜೀವನಕ್ಕಾಗಿಯೂ ದೇವರ ಆಶೀರ್ವಾದ ಧಾರಾಳವಾಗಿ ದೊರಕಲಿ ಎಂದು ಪ್ರಾರ್ಥಿಸುತ್ತಾ ಕರಗಳನ್ನು ವಿಸ್ತುತಿಸಿ ಪ್ರಾರ್ಥಿಸುವ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಗಳಿಗೆ ಕೂತ್ಕೊಳ್ಳೋಣ. ನಾಡ್ದು ಶುಕ್ರವಾರ ಇದೇ ರೀತಿಯಲ್ಲಿ ದಾನಕೂಟ ಇರೋದು, ಮತ್ತು ಸೋಮವಾರ, ಮಂಗಳವಾರ, ಬುಧವಾರ ಅಂದರೆ ಈ ತಿಂಗಳ 20, 21, 22 3 ದಿನಗಳ ದಾನಕೂಟ. ಬ್ರದರ್ ಸಾಜಿದ್ ಜೋಸೆಫ್ ಇಲ್ಲಿ ಬರ್ತಾರೆ. 3 ದಿನಗಳ ದಾನಕೂಟ ಬೆಳಿಗ್ಗೆ 9ರಿಂದ ಸಂಜೆ 6ರ ತನಕ ಇರುವುದು. ಈ ವಿಷಯವಾಗಿ ದಯಮಾಡಿ ಅಲ್ಲಿ ಬ್ಯಾನರ್ ಹಾಕಿದ್ದಾರೆ, ಅದೊಂದು ಫೋಟೋ ತೆಗೆದು ನಿಮ್ಮ ಗ್ರೂಪ್ಗಳೆಲ್ಲ ಹಾಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಸೇರಲಿ, ಎಲ್ಲರ ಆರೋಗ್ಯ ಸೌಖ್ಯ ಸಿಗಲಿ, ಎಲ್ಲರಿಗೂ ಬಿಡುಗಡೆ ದೊರೆಯಲಿ 3 ದಿನದ ದಾನಕೂಟದಲ್ಲಿ. ಅದೇ ರೀತಿಯಲ್ಲಿ ಯಾರೆಲ್ಲ ಕಲೆಕ್ಷನ್ಗೆ ಬುಕ್ಗಳನ್ನು ಕೊಂಡೋಗಿದ್ದಾರೆ, ನಾಡ್ದು ಶುಕ್ರವಾರ ದಯಮಾಡಿ ಅದನ್ನು ರಿಟರ್ನ್ ಕೊಡಬೇಕು. ಅದನ್ನು ನೀವು ಕಲೆಕ್ಷನ್ ಆದಂಥ ಎಷ್ಟಾಗಿದೆ ಅಷ್ಟು ಅಲ್ಲಿ ಕೊಟ್ಟು ಪ್ರತಿಯಾಗಿ ಆ ಬುಕ್ಕನ್ನು ಮತ್ತು ಆ ಕಲೆಕ್ಷನದ ಹಣವನ್ನಲ್ಲಿ ಕೊಟ್ಟು ನೀವು ಸಹಕರಿಸಬೇಕು. ಪ್ರೈಸ್ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರೈಸ್ ಲಾರ್ಡ್.
ಇವತ್ತು ಯಾರು ಮೊದಲೇ ಬಾರಿ ಬಂದವರು ಯಾರಾದರೂ ಇದ್ದಾರಾ? ಫಸ್ಟ್ ಟೈಮ್ ಯಾರಾದರೂ ಬಂದಿದ್ದರೆ ಈ ಧ್ಯಾನಕೂಟಕ್ಕೆ? ಇಬ್ಬರಿದ್ದಾರೆ. ಇನ್ನು ಅಲ್ಲಿ ಹಿಂದೆ 2-3 ಜನ ಇದ್ದಾರೆ. ಒಂದು ಚಪ್ಪಾಳೆ ತಟ್ಟುತ್ತಾ ಅವರನ್ನು ಸ್ವಾಗತಿಸೋಣ. ನಿಮಗೆಲ್ಲರಿಗೂ ಈ ಧ್ಯಾನ ಕೇಂದ್ರಕ್ಕೆ ಸ್ವಾಗತವನ್ನು ನಾವು ಬಯಸ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ನಾಡ್ದು 20, 21, 22 3 ದಿವಸ ಧ್ಯಾನಕೂಟದಲ್ಲಿ ಪ್ರತ್ಯೇಕವಾಗಿ ನೀವು ಎಲ್ಲರೂ ಭಾಗಿಯಾಗಬೇಕು, ಎಲ್ಲರೂ ಬರಬೇಕು, ಹಾಗೂ ಎಲ್ಲ ವಾಲಂಟಿಯರ್ಸ್ಗಳು ಇದಕ್ಕೆ ಸಹಕರಿಸಬೇಕು. ಅದಕ್ಕಾಗಿ ಯಾರಾದರೂ ನಿಮಗೇನಾದರೂ ಈ ಧ್ಯಾನಕೂಟಕ್ಕಾಗಿ ವಂತಿಗೆ ಕೊಡಲಿಕ್ಕೆ, ಅದೇ ಡೊನೇಷನ್ ಕೊಡಲಿಕ್ಕೆ ಇದ್ದರೆ ಹಿಂದುಗಡೆ ಕೊಟ್ಟು ರಸೀದಿಯನ್ನು ಪಡ್ಕೊಳ್ಳಿ. ಬಲಿಪೂಜೆಗಳನ್ನು ಅಲ್ಲಿ ಕೊಡ್ಬೋದು. ಪ್ರೈಸ್ ದಿ ಲಾರ್ಡ್. ಯಾರಿಗಾದರೂ ಸಾಕ್ಷಿ ನೀಡಲಿಕ್ಕಿದೆಯಾ? ಯಾರಿಗಾದರೂ ಸಾಕ್ಷಿ ನೀಡಲಿಕ್ಕಿದೆಯಾ? ಎಲ್ಲಿಯಾದಂಥ ಅದ್ಭುತ ಕಾರ್ಯಗಳು ನಿಮ್ಮ ಜೀವನದಲ್ಲಿದ್ದರೆ ಇಲ್ಲಿ ಸಾಕ್ಷಿ ನೀಡಬಹುದು. ಪ್ರೈಸ್ ದಿ ಲಾರ್ಡ್. ಇಲ್ಲದ್ರೆ ನಾವು ಈಗ ಪ್ರತ್ಯೇಕವಾಗಿ ಆರಾಧನೆಗೆ ತೆರಳೋಣ. ಪರಮ ಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬರುವಂಥ ಯೇಸುವನ್ನು ನಾವು ಬರಮಾಡಿಕೊಳ್ಳೋಣ. ನಮ್ಮ ಜೀವನ, ನಮ್ಮ ಕುಟುಂಬ, ನಮ್ಮ ಎಲ್ಲ ದಾಂಪತ್ಯ ಜೀವನ, ಮಕ್ಕಳನ್ನು ಎಲ್ಲರನ್ನು ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ, ವೇದಿಕೆಯಲ್ಲಿ ದೇವರು ಬರುವಾಗ ಆ ಪರಮ ಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬರುವಾಗ ನಮ್ಮೆಲ್ಲ ಬೇಡಿಕೆಗಳು, ಕೋರಿಕೆಗಳು ಪ್ರತ್ಯೇಕವಾಗಿ ಸಮರ್ಪಣೆ ಮಾಡೋಣ. ಭಾರತ ದೇಶವನ್ನು ಸಮರ್ಪಣೆ ಮಾಡೋಣ. ಕ್ರೈಸ್ತ ಧರ್ಮವನ್ನು ಸಮರ್ಪಣೆ ಮಾಡೋಣ. ಮಂಗಳೂರು ಧರ್ಮ ಪ್ರಾಂತ್ಯ, ಬೆಳ್ತಂಗಡಿ ಧರ್ಮ ಪ್ರಾಂತ್ಯವನ್ನು ಸಮರ್ಪಣೆ ಮಾಡೋಣ. ಹಾಗೂ ಎಲ್ಲ ಗುರುಗಳನ್ನು, ಎಲ್ಲ ವಂದನೆಯ ಸ್ತ್ರೀಗಳನ್ನು, ಕನ್ಯಾಸ್ತ್ರೀಗಳನ್ನು ಸಮರ್ಪಣೆ ಮಾಡುತ್ತಾ ಈ ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಹಾಗೂ ಪ್ರತ್ಯೇಕವಾಗಿ ಈ ಮಾರ್ಚ್ ತಿಂಗಳಲ್ಲಿ ಎಲ್ಲ ಮಕ್ಕಳಿಗೆ ಎಕ್ಸಾಮ್ ಇದೆ, ಪರೀಕ್ಷೆಗಳಿವೆ. ಆ ಎಲ್ಲ ಮಕ್ಕಳನ್ನು ಈ ವೇದಿಕೆ ಮೇಲೆ ಕೆಲವರಿಗೆ ನಾಳೆಯಿಂದ ಪರೀಕ್ಷೆ ಇದೆ, ಕಾಲೇಜ್ ಇತ್ತೆಲ್ಲ ಪರೀಕ್ಷೆ ನಾಳೆಯಿಂದ ಆರಂಭ ಆಗ್ತದೆ. ಎಲ್ಲರನ್ನು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ ಎಲ್ಲ ಮಕ್ಕಳಿಗಾಗಿ, ಯುವ ಜನರಿಗಾಗಿ ಅವರ ಎಕ್ಸಾಮ್ಸ್ ಒಳ್ಳೆಯ ರೀತಿಯಲ್ಲಿ ಬರೆಯಲು ಬೇಕಾದ ಕೃಪೆ ವರದಾನಗಳು ದೇವರು ಎಲ್ಲರಿಗೆ ದಯಪಾಲಿಸಲೆಂದು ಈ ಆರಾಧನೆಯಲ್ಲಿ ನಾವು ಪ್ರಾರ್ಥಿಸೋಣ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ, ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. ಆರಾಧನೆ ಅಪ್ಪ, ಆರಾಧನೆ ಯೇಸುವೆ, ಆರಾಧನೆ ಆತ್ಮನೇ, ಆರಾಧನೆ. ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ. ನನ್ನ ಬಲವೇ ಆರಾಧನೆ, ನನ್ನ ಕೋಟೆ ಆರಾಧನೆ.
ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಯೆಹೋವ ಹೀರೆ ಆರಾಧನೆ, ಜಯ ಕೊಡುವ ದೇವನೇ ಆರಾಧನೆ. ಯೆಹೋವ ಹೀರೆ ಆರಾಧನೆ, ಜಯ ಕೊಡುವ ದೇವರ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಸಾಷ್ಟಾಂಗವರೆಗೆ ಎಲ್ಲರೂ ಆರಾಧಿಸುವ ಪ್ರಿಯರೇ, ನಮ್ಮ ಮಧ್ಯವಂತ ಪ್ರಭು ದೇವರನ್ನು ಸರ್ವಶಕ್ತನೇ ಆರಾಧನೆ, ಸರ್ವ ಸೃಷ್ಟಿಯೇ ಆರಾಧನೆ. ಸರ್ವಶಕ್ತನೇ ಆರಾಧನೆ, ಸರ್ವ ಸೃಷ್ಟಿ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮರೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮರೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ನನ್ನ ಒಡೆಯನೆ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ನನ್ನ ಒಡೆಯನೆ ಆರಾಧನೆ, ಪ್ರಾಣ ಪ್ರಿಯನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ, ಯೇಸುವೆ ಆರಾಧನೆ, ಆತ್ಮನೇ ಆರಾಧನೆ. Hallelujah, amen, hallelujah, amen, hallelujah, amen, hallelujah, hallelujah, amen, hallelujah, amen, hallelujah, amen, hallelujah, hallelujah,
Hallelujah, hallelujah, hallelujah, hallelujah, hallelujah, hallelujah. Ira babare kalavrede sandar bare kalavrede kalavrede ira la ba 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 ba. Mighty noni hallelujah ba 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 ba. Ira babare kalavrede sandar bare kalavrede kalavrede Jesus. Thank you Jesus, Lord, glorify mighty God. Worship Lord Jesus babare kalavrede sandar bare kalavrede kalavrede Jesus, Jesus, Jesus. Thank you Lord Jesus, thank you Lord. Praise you Lord, glorify mighty God. Hallelujah. Worship Lord Jesus, hallelujah, hallelujah, hallelujah. Ira babare kalavrede sandar bare kalavrede kalavrede Jesus, Jesus, Jesus. Thank you Lord Jesus, praise you Lord, glorify mighty God. Hallelujah. Worship Lord Jesus, 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 Jesus. ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಉಂಟಾಗಲಿ. ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ಪರಿಶುದ್ಧ ಪರಮ ಪ್ರಸಾದಕ್ಕೆ ಯಾವಾಗಲೂ ಆರಾಧನೆಯು ಸ್ತುತಿಯು ಸ್ತೋತ್ರವು ಸಲ್ಲಲಿ. ಕರಗಳನ್ನು ಮೇಲಕ್ಕೆತ್ತುತ್ತಾ ಒಂದು ಗಳಿಗೆ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ದೇವರ ಸ್ತುತಿಯನ್ನು ಮಾಡೋಣ, ದೇವರ ಕೃತಜ್ಞತೆಯನ್ನು ಮಾಡೋಣ. ಎಲ್ಲರೂ ಒಂದು ಗಟ್ಟಿ ಚಪ್ಪಳೆ ತಟ್ಟು ಯೇಸುವನ್ನು ಬರಮಾಡಿಕೊಳ್ಳೋಣ. ಗಟ್ಟಿ ಚಪ್ಪಳೆಯೊಂದಿಗೆ, ಗಟ್ಟಿ ಚಪ್ಪಳೆಯೊಂದಿಗೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, 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 ಯೇಸುವೇ. ವರ ಕಬಾಬ ಬಾಬಾ 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 ಹೀರಲ ಕಬಾಬ ಶೀರಲ ಲಿಯಾ 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 ವರ ಕಬಾಬ ಬಾಬಾ ಬಾಬಾ ಬಾಬಾ. The mighty anointing of the Holy Spirit, the mighty power, the mighty power, the mighty power. Hallelujah, 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 hallelujah. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸೋಣ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವನು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರು ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು.
ನನ್ನಯ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು. ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನಿನ್ನಯ ಕರದಿ ಹಿಡಿದು ನನ್ನ ನಡೆಸಿರುವೆ ದೇವಾ. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. ನನ್ನ ಸಹಾಯ ನನ್ನ ಬಂಡೆ ನೀನೇ యేసయ్య. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಮ್ಮೆಲ್ಲ ಕಷ್ಟಗಳನ್ನು ಸಮರ್ಪಣೆ ಮಾಡೋಣ. ನಮ್ಮೆಲ್ಲ ದುಃಖಗಳನ್ನು ಸಮರ್ಪಣೆ ಮಾಡೋಣ. ಎಲ್ಲ ರೋಗಗಳು ಯೇಸು ಮುಟ್ಟು ಗುಣಪಡಿಸಲೆಂದು ಪ್ರಾರ್ಥಿಸೋಣ. ಕೊರತೆಗಳನ್ನು ನೀಗಿಸಲಿಕ್ಕೆ ಪ್ರಾರ್ಥಿಸೋಣ. ಯಾಕೆಂದ್ರೆ ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ಯೇಸು ಆಗಿದ್ದಾರೆ. ಅವರನ್ನು ಪ್ರಾರ್ಥಿಸೋಣ ಪ್ರಿಯರೇ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವನು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವನು ಒಬ್ಬರು ಇಲ್ಲ. ಹಾಲೇಲು ಹಾಲೇಲು ಹಾಲೇಲುಯ. ಹಾಲೇಲು ಹಾಲೇಲು ಹಾಲೇಲುಯ. ಹಾಲೇಲು ಹಾಲೇಲು ಹಾಲೇಲುಯ. ಹಾಲೇಲು ಹಾಲೇಲು ಹಾಲೇಲುಯ. ಹಾಲೆಲುಯ 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 ಹಾಲೆಲುಯ. ಯೇಸುವೇ 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 ಹಾಲೆಲುಯ ಹಾಲೆಲುಯ. ಯೇಸುವೇ ಹಾಲೆಲುಯ ಹಾಲೆಲುಯ ಯೇಸುವೇ 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 ಯೇಸುವೇ. ಮುಟ್ಟಿರಿ ಯೇಸುವೇ, ಗುಣಪಡಿಸಿರಿ, ಬಿಡುಗಡೆ ನೀಡಿರಿಯಪ್ಪ ತಂದೆ, ಬಿಡುಗಡೆ ನೀಡಿರಪ್ಪ ತಂದೆ. The mighty anointing of the Holy Spirit, the power of God will come upon in the name of Jesus Christ. Hallelujah, 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 hallelujah. ಸರ್ವ ಪ್ರತಾಪಶಾಲಿಯಾದ ದೇವರು ತಮ್ಮ ಪವಿತ್ರ ಸಿಂಹಾಸನವನ್ನು ಬಿಟ್ಟು ಮಣ್ಣಿಗಿಳಿದು ನಮ್ಮ ಜೊತೆಗಿರುವ ಅನುಗ್ರಹದ ನಿಮಿಷಗಳು. ದೇವರ ಈ ಪವಿತ್ರ ಸನ್ನಿಧಿಯಲ್ಲಿ ಸೇರಿರುವಾಗ ನಮ್ಮ ಸ್ತುತಿ ಸ್ತೋತ್ರಗಳು ಮನಬಿಚ್ಚಿ ದೇವರ ಸನ್ನಿಧಿಯಲ್ಲಿ ನಮಗೆ ಹೇಳೋಣ. ನಮ್ಮನ್ನು ಅನುಗ್ರಹಿಸಲು ಬಂದಿರುವ ದೇವರನ್ನು ಮನದಾಳದಿಂದ ನಮಗೆ ಹೊಗಳೋಣ. ಓ ಸರ್ವಶಕ್ತಿ ಪ್ರತಾಪಶಾಲಿಯಾದ ದೇವರೇ, ಸಕಲ ಭೂಸ್ವರ್ಗಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರೇ, ದುರ್ಬಲ ಸೃಷ್ಟಿಯಾದ ನನ್ನ ಸನ್ನಿಧಿಯಲ್ಲಿ ಈ ನಿಮಿಷ ನೀನು ಬಂದಿರುವೆ. ಓ ದೇವರೇ, ನಾವು ಅಯೋಗ್ಯರು ಎಂಬ ಭಾವನೆಯೊಂದಿಗೆ
ನನ್ನ ಪ್ರಾರ್ಥನೆಗಳನ್ನು ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸಿಕೊಂಡು, ದೇವರೇ, ನಾವು ನಿನ್ನ ಮುಂದಿದ್ದೇವೆ. ನನ್ನ ಅಯೋಗ್ಯತೆಗಳನ್ನು ನೋಡದೆ ನಿನ್ನ ಹಿತದ ಎದುರಾಗಿ, ನಿನ್ನ ಹಿತದಕ್ಕೆ ಅನುಸಾರವಲ್ಲದೆ ನಾನು ಮಾಡಿ ಹೋದ ನನ್ನ ಜೀವನದ ಎಲ್ಲ ಕೆಡುಕುಗಳನ್ನು ನೋಡದೆ, ದೇವರೇ, ನನ್ನನ್ನು ಅನುಗ್ರಹಿಸಿ ಎಂದು ಬೇಡಿಕೊಳ್ಳುತ್ತೇನೆ. ಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು, ಯೋಗ್ಯತೆ ಇದ್ದರೆ ಮಾತ್ರ ನೀನು ನನ್ನನ್ನು ಸ್ಪರ್ಶಿಸುವೆ. ನನ್ನ ಅಯೋಗ್ಯತೆಗಳು, ಓ ದೇವನೇ, ನಿನ್ನ ಸನ್ನಿಧಿಗೆ ಬರಲು ನನಗೆ ಅಡಚಣೆಯನ್ನುಂಟು ಮಾಡುತ್ತಿದೆ. ನನ್ನ ಅಯೋಗ್ಯತೆಗಳು ಏನು ಎಂದು ಕೆಲವೊಮ್ಮೆ ನನಗೆ ಗೊತ್ತಾಗುತ್ತಲೇ ಇಲ್ಲ. ಓ ದೇವರೇ, ನಿನ್ನ ಸನ್ನಿಧಿಯಲ್ಲಿ ನನ್ನ ಹೃದಯವನ್ನು ಬಿಚ್ಚಿಟ್ಟು ನಾನು ಪ್ರಾರ್ಥಿಸುತ್ತೇನೆ. ನನ್ನ ಅಯೋಗ್ಯತೆಗಳನ್ನು, ನನ್ನ ಕೊರತೆಗಳನ್ನು ನನ್ನಿಂದ ತೆಗೆದುಹಾಕು. ನಿನ್ನನ್ನು ಸ್ಪರ್ಶಿಸಲು, ನೀನು ನನ್ನನ್ನು ಸ್ಪರ್ಶಿಸಲು ಯೋಗ್ಯವನ್ನಾಗಿ ಮಾಡು ನನ್ನ ಜೀವನವನ್ನು. ಓ ದೇವನೇ, ನಿನ್ನ ಕೃಪಗಳಿಗನುಸಾರ ನನ್ನ ಜೀವನವನ್ನು ಮುನ್ನಡೆಸಿ, ನಿನ್ನ ಹಿತಕ್ಕನುಸಾರ ನನ್ನ ಜೀವನವನ್ನು ಮುನ್ನಡೆಸಲು ಬೇಕಾದ ಪವಿತ್ರಾತ್ಮರ ವರಗಳನ್ನು, ಓ ಸರ್ವಶಕ್ತಿ ಪ್ರತಾಪಶಾಲಿಯಾದ ದೇವರೇ, ನಮಗೆ ನೀಡು ಎಂದು ಭಿನ್ನವಿಸುತ್ತೇವೆ. ನಿಮ್ಮ ಕೃಪಗಳಿಗಾಗಿ, ನಿಮ್ಮ ವರಗಳಿಗಾಗಿ, ನೀವು ನಮ್ಮಲ್ಲಿ ತೋರಲು ಇಚ್ಛಿಸುವ ದಯೆಗಾಗಿ, ಓ ದೇವರೇ, ಭರವಸೆಯೊಂದಿಗೆ ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಆತ್ಮೀಯರೇ, ನಮ್ಮ ಮನದಾಳದ ಪ್ರಾರ್ಥನೆಗಳನ್ನು ದೇವರ ಸನ್ನಿಧಿಯಲ್ಲಿ ಬಿಚ್ಚಿಡೋಣ. ಇದು ದೇವರು ನಮ್ಮನ್ನು ಮುಟ್ಟುವ ಸಮಯ. ಅವನು ಸ್ಪರ್ಶಿಸಿದರೆ ಮಾತ್ರ, ಅವನು ನಮ್ಮನ್ನು ನೋಡಿದರೆ ಮಾತ್ರ ನಮ್ಮ ಜೀವನದ ಕೊರತೆಗಳು ನೀಗಿಸಬಲ್ಲವು. ನಮ್ಮ ಅಯೋಗ್ಯತೆಗಳನ್ನು ನೋಡದೆ, ನಮ್ಮ ಕೊರತೆಗಳನ್ನು ನೋಡದೆ, ದೇವರೇ, ನನ್ನನ್ನು ಅನುಗ್ರಹಿಸಿರಿ, ಕೃಪೆ ತೋರಿ ಎಂದು ಬೇಡಿಕೊಳ್ಳೋಣ. ಮನದಾಳದಲ್ಲಿರುವ ನಮ್ಮ ನೋವುಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ, ನಮ್ಮ ವ್ಯಕ್ತಿ ಜೀವನದ, ಸಮೂಹ ಜೀವನದ, ಕುಟುಂಬ ಜೀವನದ ಎಲ್ಲ ನೋವುಗಳನ್ನು, ಕೊರತೆಗಳನ್ನು, ಅಡಚಣೆಗಳನ್ನು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಿ, ಓ ದೇವರೇ, ಕೃಪೆ ತೋರಿ ದಯಪಾಲಿಸಿರಿ ಎಂದು ಬೇಡಿಕೊಳ್ಳೋಣ. ಸರ್ವ ಸೃಷ್ಟಿ ಕುಲದ ಒಡೆಯನಾದ ದೇವರ ಸನ್ನಿಧಿಯಲ್ಲಿ ಸೃಷ್ಟಿಜಾಲಗಳಾದ ನಾವು ಪ್ರಾರ್ಥಿಸುವಾಗ ಪ್ರೀತಿಯೊಂದಿಗೆ ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ನೀಡಬಲ್ಲನು. ಏಕೆಂದರೆ ನಮ್ಮ ಮನದ ಇಚ್ಛೆಯನ್ನು, ಅಂತರಾಳದ ಆಲೋಚನೆಗಳನ್ನು ಅರಿಯಬಲ್ಲ ಒಂದು ದೇವರ ಸನ್ನಿಧಿಯಲ್ಲಿ ನಾವಿದ್ದೇವೆ. ನಮ್ಮ ಮನದಾಳದ ನೋವುಗಳನ್ನು ಯಾರಿಗೂ ತಿಳಿದೆ, ನಮ್ಮ ನೋವುಗಳನ್ನು ಯಾರಿಗೂ ಹೇಳಲಾಗದ ನಮ್ಮ ಕೊರತೆಗಳನ್ನು, ನೋವುಗಳನ್ನು ಅರಿಯಬಲ್ಲ ದೇವರ ಸನ್ನಿಧಿಯಲ್ಲಿ ನಾವಿರುವಾಗ ಏನೂ ಚಿಂತಿಸದೆ, ಏನನ್ನೂ ಲೆಕ್ಕಿಸದೆ, ಏನನ್ನೂ ಆಲೋಚಿಸದೆ ಈ ದೇವರ ಸನ್ನಿಧಿಯಲ್ಲಿ ಎಲ್ಲ ನೋವುಗಳನ್ನು, ಎಲ್ಲ ಪ್ರಾರ್ಥನೆಗಳನ್ನು, ಎಲ್ಲ ನಿಯೋಗಗಳನ್ನು ಈ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ನಿನ್ನಂಥ ದೇವರು ಯಾರೂ ಇಲ್ಲ. ನನ್ನನ್ನು ಅನುಗ್ರಹಿಸಬಲ್ಲ, ನನ್ನನ್ನು ಮುನ್ನಡೆಸಬಲ್ಲ, ನನ್ನನ್ನು ಶಕ್ತೀಕರಿಸಬಲ್ಲ, ನನ್ನ ಕೊರತೆಗಳನ್ನು ನೀಗಿಸಬಲ್ಲ, ನನ್ನ ರೋಗಗಳನ್ನು ಅಗಲಿಸಬಲ್ಲ, ನನಗೆ ಶಕ್ತಿಯನ್ನು ನೀಡಬಲ್ಲ, ನನ್ನ ವ್ಯವಹಾರಗಳನ್ನು ಕ್ರಮಗೊಳಿಸಬಲ್ಲ ದೇವರು ನೀವು ಮಾತ್ರ. ಓ ದೇವರೇ, ನಿನ್ನಲ್ಲಿ ಭರವಸೆ ಇಟ್ಟು ನಾವಿಲ್ಲಿದ್ದೇವೆ. ನಿನ್ನಲ್ಲಿ ನಂಬಿಕೆ ಇಟ್ಟು, ಭರವಸೆ ಇಟ್ಟು, ನಿಮ್ಮ ಅನುಗ್ರಹಗಳನ್ನು ಬೇಡುತ್ತುವ ನಿನ್ನ ಮುಂದೆ ಇರುವ ನಾವು, ಓ ದೇವರೇ, ನಿಮ್ಮ ಕೃಪೆಗಳಿಗಾಗಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇವೆ.
ನಮ್ಮನ್ನು ಅನುಗ್ರಹಿಸಿ ಎಂದು ಬೇಡಿಕೊಳ್ಳೋಣ. ಕೈಗಳನ್ನು ದೇವರ ಸನ್ನಿಗೆ ಎತ್ತಿ ಹಿಡಿಯುತ್ತಾ ನಾವಿರುವ ಜಾಗದಿಂದ ಈ ರೊಟ್ಟಿಯ ರೂಪದಲ್ಲಿರುವ ಕ್ರಿಸ್ತನನ್ನು, ದೇವರನ್ನು ಮುಟ್ಟಲು ಆಗ್ರಹಿಸುತ್ತಾ, ಓ ದೇವರೇ, ನಿನ್ನನ್ನು ಮುಟ್ಟಲು ಬೇಕಾಗಿರುವ ಯೋಗ್ಯತೆಗಳು ಇಲ್ಲವಾದರೂ ನನ್ನ ಮನದಾಳದ ಈ ಕುತೂಹಲವನ್ನು, ಆಗ್ರಹವನ್ನು ನಾನು ವ್ಯಕ್ತಪಡಿಸುವಾಗ, ಓ ದೇವರೇ, ನನ್ನನ್ನು ಅನುಗ್ರಹಿಸಿ ಎಂದು ಬೇಡಿಕೊಳ್ಳೋಣ. ಓ ದೇವರೇ, ನಾನು ನಿನ್ನನ್ನು ಮುಟ್ಟಲು ಇಚ್ಛಿಸುತ್ತೇನೆ, ನಾನು ನಿನ್ನನ್ನು ಮುಟ್ಟಲು ಇಚ್ಛಿಸುತ್ತೇನೆ, ನಿನ್ನ ಸ್ಪರ್ಶವನ್ನು ಪಡೆಯಲು ಇಚ್ಛಿಸುತ್ತೇನೆ. ನಾನು ನಿನ್ನನ್ನು ಸ್ಪರ್ಶಿಸುವಾಗ ನಿಮ್ಮ ಕೃಪಾವರಗಳನ್ನು ಸ್ವೀಕರಿಸಿ, ನಿಮ್ಮ ಶಕ್ತಿಯನ್ನು ಸ್ವೀಕರಿಸಿ, ನನ್ನ ಜೀವನಕ್ಕೆ ನಾನು ಹಿಂದಿರುಗುವಾಗ ಆ ಶಕ್ತಿಯೊಂದಿಗೆ ನಾನಿರುವ ಜಾಗದಲ್ಲಿ ನಿನಗೆ ಸಾಕ್ಷಿಯಾಗಿ ಜೀವನ ಮಾಡಲು, ಚೈತನ್ಯದೊಂದಿಗೆ ಜೀವನ ಮಾಡಲು, ಕೃಪೆಯೊಂದಿಗೆ ಜೀವನ ಮಾಡಲು, ನಿನ್ನ ಸಹವಾಸವನ್ನು ಕಳೆದುಕೊಳ್ಳದೆ, ಯಾವಾಗಲೂ ನಿನ್ನ ಕೃಪೆಯಿಂದ ದೂರವಿರದೆ ನಿನ್ನ ಕೃಪೆಯಲ್ಲಿ ವಸಿಸಲು ದೇವರೇ, ನಾನು ನಿನ್ನನ್ನು ಮುಟ್ಟಲು ಆಗ್ರಹಿಸುವ, ಇಷ್ಟಪಡುವ ನಿಮಿಷ ನನ್ನನ್ನು ಅನುಗ್ರಹಿಸಿರಿ ಎಂದು ಬೇಡಿಕೊಳ್ಳೋಣ. ನಮ್ಮ ಎರಡೂ ಕೈಗಳನ್ನು ಸ್ವರ್ಗದೆಡೆಗೆ ಎತ್ತಿ ಪ್ರಾರ್ಥನೆಗಳನ್ನು ಸ್ವರ್ಗದೆಡೆಗೆ ಕರೆದುಕೊಂಡು ಹೋಗಿ ದೇವರ ಸನ್ನಿಧಿಯಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಯಾವುದೇ ಮನಸಂಕೋಚವಿಲ್ಲದೆ ಬಿಚ್ಚಿಟ್ಟು ಜೋರಾಗಿ ದೇವರನ್ನು ಸ್ತುತಿಸುತ್ತಾ, ದೇವರೇ, ಈ ಸ್ತುತಿಗಳಲ್ಲಿ, ನನ್ನ ಮಾತುಗಳಲ್ಲಿ, ನನ್ನ ಶಬ್ದದಲ್ಲಿ ನನ್ನ ಬೇಡಿಕೆಗಳಿವೆ, ನನ್ನ ಆಗ್ರಹಗಳಿವೆ, ನನ್ನ ಸಮಸ್ಯೆಗಳಿವೆ, ನನ್ನ ತೊಂದರೆಗಳಿವೆ. ಇವೆಲ್ಲವನ್ನು ನಾನು ನನ್ನ ಶಬ್ದದಿಂದ ನಿನ್ನ ಸನ್ನಿಧಿಗೆ ಸಮರ್ಪಿಸುತ್ತಿದ್ದೇವೆ ಎಂದು ಹೇಳುತ್ತಾ ಜೋರಾಗಿ ದೇವರನ್ನು ಸ್ತುತಿಸಿ ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮುಟ್ಟಿರಿ ಯೇಸುವೆ, ಮುಟ್ಟಿರಿ ಯೇಸುವೆ, ಬಿಡುಗಡೆ ನೀಡಿರಿ, ಬಿಡುಗಡೆ ನೀಡಿರಿ ಯೇಸುವೆ, ಬಿಡುಗಡೆ ನೀಡಿರಿ. ನಿಮ್ಮ ನಾಮದ ಪರಿಯುಕ್ತ ಬಿಡುಗಡೆ ನೀಡಲಿ ಅಪ್ಪ ತಂದೆಯೇ. ಬಿಡುಗಡೆ, 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 ಬಿಡುಗಡೆ. ಊರೆಲ್ಲ ಕವ ಚಂದರ ಬರಿ ಕಲುವ ಚಂದರವರ ಕರವಲರ ಕಲ ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿ, 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 ಗ್ಲೋರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ ಸೇರಿ ಒಟ್ಟಿಗೆ ದೇವರನ್ನು ಹಾಡಿ ಆರಾಧಿಸುವ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್. 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 ನಾನು ಹಾಡಿ ಹರಿಸಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ,
ನಾನು ಹಾಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ, ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ. ನನ್ನ ಯೇಸು ಜೀವಿಸುವ, ನನ್ನ ಯೇಸು ಜೀವಿಸುವ, ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ, ನನ್ನ ಹುಡುಕಿ ಓಡಿ ಬಂದ, ಸಂತೈಸಿ ಅಪ್ಪಿಕೊಂಡ, ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಮನುಷ್ಯನಾಗಿ ಮಾಡಿದ, ಹೊಸ ಮನುಷ್ಯನಾಗಿ ಮಾಡಿದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, ಪ್ರೇಮಾಭಿಷೇಕದಿಂದ ನನ್ನ ತುಂಬಿ ದಿನವು ನಡೆಸಿ, ಸೈತಾನನನ್ನು ಗೆಲ್ಲಲು, ಸೈತಾನನನ್ನು ಗೆಲ್ಲಲು ಅಧಿಕಾರವನ್ನು ತಂದ, ಅಧಿಕಾರವನ್ನು ತಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಹಲ್ಲೆಲೂಯಾ ಆಮೆನ್, 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 ಹಲ್ಲೆಲೂಯಾ ಆಮೆನ್. Hallelujah, 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 hallelujah. Let the power of the Lord Jesus touch them, heal them, and set them free, Lord.
ಎಲ್ಲ ರೋಗಗಳು ಗುಣವಾಗಲಿ, ಕಷ್ಟಗಳು ದೂರವಾಗಲಿ, ಮನಸ್ಸಿನ ವೇದನೆಗಳು ದೂರವಾಗಲಿ, ಹೃದಯದ ಭಾರಗಳು ದೂರವಾಗಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಬಿಡುಗಡೆ ಹೊಂದಲಿ, ಬಿಡುಗಡೆ ಬಿಡುಗಡೆ ಬಿಡುಗಡೆ. Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, 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 hallelujah. ಮೊಣಕಾಲೂರುವ ಪ್ರಭುವಿನ ಆಶೀರ್ವಾದಕ್ಕಾಗಿ ಶಿರಭಾಗಿ ದೇವರಿಗೆ ನಮ್ಮ ಸ್ತುತಿ ಆರಾಧನೆಯನ್ನು ಸಲ್ಲಿಸುವ ಬೆಳಗಿನಿಂದ ಇವತ್ತು ತನಕ ದೇವರ ವಾಕ್ಯದ ಮುಖಾಂತರ, ಬಲಿ ಪೂಜೆಯ ಮುಖಾಂತರ, ಆರಾಧನೆ ಮುಖಾಂತರ ನಮ್ಮನ್ನು ಅನುಗ್ರಹಿಸಿದ ಪ್ರಭು ದೇವರನ್ನು ಸಾಷ್ಟಾಂಗವರೆಗೆ ಆರಾಧಿಸುವ ಪ್ರಿಯರೇ, ನಮ್ಮನ್ನು ರಕ್ಷಿಸುವ, ನಮ್ಮನ್ನು ಪ್ರತಿ ಕ್ಷಣವೂ ತನ್ನ ಕರಗಳಲ್ಲಿ ವಹಿಸಿಕೊಳ್ಳುವಂತಹ ಪ್ರಭು ದೇವನ ಆಶೀರ್ವಾದವಿದು. ನೀನು ನಂಬಿಕೆ ಇಟ್ಟರೆ ಮಾತ್ರ ಸಾಕು, ನಿನ್ನ ನಂಬಿಕೆ ಒಂದಿದ್ದರೆ ಸಾಕು. ನೀನು ತಬ್ಬಿಬಾಗುವುದು ಬೇಡ, ಅಸಮಾಧಾನ ಪಡುವುದು ಬೇಡ. ಇದಾ ನಿನ್ನ ಆಶೀರ್ವದಿಸುವ ದೇವರು ನಿನ್ನ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ನಿನ್ನನ್ನು ಮುಟ್ಟುತ್ತಿರುವಂತಹ ಸಮಯ, ನಿನ್ನನ್ನು ಗುಣಪಡಿಸುತ್ತಿರುವಂತಹ ಸಮಯ. ನಿನ್ನ ಎಲ್ಲ ಕೋರಿಕೆಗಳನ್ನು ಆತನು ಸ್ವೀಕರಿಸಿದ್ದಾನೆ. ನಿನಗೆ ಸಂಶಯ ಬೇಡ. ಸಂಶಯ ಇದ್ದರೆ ದೇವರಿಗೆ ನಿನಗೆ ಅನುಗ್ರಹ, ನಿನಗೆ ತಡೆಯಾಗಿ ನಿಲ್ತದೆ ದೇವರ ಅನುಗ್ರಹ. ನಿನ್ನ ಸಂಶಯ ನೀನು ವಿಶ್ವಾಸದೊಂದಿಗೆ ಕೇಳಿಕೊಳ್ಳು. ನಿನ್ನನ್ನು ಆಶೀರ್ವದಿಸುವ ದೇವರು ಇದ, ನಿನ್ನನ್ನು ಅನುಗ್ರಹಿಸಲು ಸಿದ್ಧನಾಗಿದ್ದಾನೆ. ನೀನು ಬೇಡಿಕೊಳ್ಳು, ಕರೆಯು ಯೇಸುವನ್ನು. ಯೇಸುವೇ, ಯೇಸುವೇ, ಕರೆದುಕೋ ಪ್ರಿಯ ಸಹೋದರ ಸಹೋದರಿ. ಯೇಸುವೇ, ನನ್ನನ್ನು ಮುಟ್ಟಿರಿ, ನನ್ನನ್ನು ಸ್ಪರ್ಶಿಸಿರಿ, ನನ್ನನ್ನು ಗುಣಪಡಿಸಿರಿ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ, 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 ಯೇಸುವೇ. ಹಾಲೆಲೂಯ, 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 ಹಾಲೆಲೂಯ.